ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕರ್ತರ ಸಮಾವೇಶದ ಕಾರ್ಯಕ್ರಮದ ವಿವರ ಈ ರೀತಿ ಇದೆ ಬಂಧುಗಳೇ. ಅತಿಥಿಗಳನ್ನು ಬರಮಾಡಿಕೊಳ್ಳುವುದು, ಸೇವಾದಳದ ಕಾರ್ಯಕರ್ತರಿಂದ ಗೌರವ ವಂದನೆ, ವಿಧಾನ ಪ್ರಜಾಪ್ರಭುತ್ವದ ಆಶಯಗಳನ್ನು ಮೊಳಗಿಸುವಂತಹ ಈ ಕಾರ್ಯಕ್ರಮ ಬಂಧುಗಳೇ. ಮಹಾತ್ಮ ಗಾಂಧಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆಯ ಸ್ಮರಣೆಯನ್ನು ಮಾಡುವಂಥ, ಸಂವಿಧಾನ ಮೌಲ್ಯಗಳ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮ ಬಂಧುಗಳೇ. ರಾಹುಲ್ ಗಾಂಧಿಯವರ ಹೋರಾಟಕ್ಕೆ ಬೆಂಬಲವಿ ಕಾಂಗ್ರೆಸ್ ಅಧಿವೇಶನದ ಸ್ಮರಣೆಯನ್ನು ಮಾಡುವಂತಹ ಸಮಾವೇಶದ ಶತಮಾನದ ಸಂಭ್ರಮಾಚರಣೆಯನ್ನು ಆಚರಿಸುವಂತಹ ಕಾರ್ಯಕ್ರಮ ಬಂಧುಗಳೇ. ಎಲ್ಲ ಸಜ್ಜನ ಬಂಧುಗಳಿಗೆ, ಶುದ್ಧಿಯ ತಾಯಂದಿರಿಗೆ ಈ ಮೂಲಕ ತಮಗೆಲ್ಲರೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ, ಮೊದಲಿಗೆ ಬಂಧುಗಳೇ, ಸ್ವಾತಂತ್ರ್ಯ ಪೂರ್ವದಲ್ಲಿ ಅದೆಷ್ಟು ತ್ಯಾಗ ಬಲಿದಾನ ಮೂಲಕ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣವನ್ನು ಹುತಾತ್ಮರಾಗಿಸಿದಂಥ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯರನ್ನು ನೆನಪಿಸಿಕೊಳ್ಳುತ್ತಾ ಬಂಧುಗಳೇ, ದೇಶಭಕ್ತಿಯ ಕಂಪಿನ ಮೂಲಕ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸೇವಾದಳದ ಕಾರ್ಯಕರ್ತರಿಂದ ಇದೀಗ ದೇಶಭಕ್ತಿಯ ಸಂಪು ಇದೆ. ವಿಶ್ರಾಮ್ ಬೈಟ್ ಜೈ. ವಂದನೆಗಳು. ದೇಶಭಕ್ತಿಯ ಕಂಪನ್ನು ಮೂಡಿಸಿದಂತಹ ಒಂದೇ ಮಾತರ ಮೂಲಕ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸೇವಾದಳದ ಕಾರ್ಯಕರ್ತರಿಗೆ ಹೃತ್ಪೂರ್ವಕವಾದ ವಂದನೆಗಳು ಸಲ್ಲಿಸುತ್ತಾ, ಇದೀಗ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಬಂಧುಗಳೇ, ಈ ಒಂದು ದೇಶಕ್ಕೆ ಬಹಳಷ್ಟು ಮಹತ್ವವನ್ನು ನೀಡಿದಂಥ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಬಂಧುಗಳೇ, ಇದೀಗ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನಾಯಕರುಗಳನ್ನು ಪ್ರೀತಿಪೂರ್ವಕವಾಗಿ ಪ್ರಾಸ್ತಾವಿಕ ನುಡಿಯೊಂದಿಗೆ ಸ್ವಾಗತವನ್ನು ನೆರವೇರಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. KPCCಯ ಪ್ರಚಾರ ಸಮಿತಿ ಉಪಾಧ್ಯಕ್ಷರು, ಮಾಜಿ ಶಾಸಕರು ಸನ್ಮಾನಿಸುತ್ತ JR ಲೋಬರವರು ದಯವಿಟ್ಟು ಮೂಡದ ಮಾಜಿ ಅಧ್ಯಕ್ಷರಾದಂಥ ಸುರೇಶ್ ಬಳ್ಳಲ್ರವರನ್ನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ದಯವಿಟ್ಟು ಕರಾವಳಿ ಪ್ರಾಧಿಕಾರ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದಂಥ MA ಗಫೂರ್ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆ ಬರಮಾಡಿಕೊಳ್ತಿದ್ದೇವೆ. ಅದೇ ರೀತಿ ಮೂಡದ ಮಾಜಿ ಅಧ್ಯಕ್ಷರಾದಂತಹ ಸುರೇಶ್ ಬಳ್ಳಾಲ್ರವರನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಿದ್ದೇವೆ. ದಯವಿಟ್ಟು ಅವರು ವೇದಿಕೆ ಬರಬೇಕಾಗಿ ವಿನಂತಿ ಮಾಡ್ತೇವೆ. ಅದೇ ರೀತಿ ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀಮತಿ ಶಾಲೆಟ್ ಫಿಂಟೋರ್ ಅವರಿಗೆ ಕೂಡ ಪ್ರೀತಿಪೂರ್ವಕವಾದಂಥ ವೇದಿಕೆಗೆ ಸ್ವಾಗತವನ್ನು ಕೊಡ್ತಿದ್ದೇವೆ. ಇದೀಗ ನಮ್ಮ ಎಲ್ಲರ ನೆಚ್ಚಿನ ನಾಯಕರಾದಂತಹ ಸನ್ಮಾನಿಸಿದ JR ಲೋಬರವರು ಪ್ರಾಸ್ತಾವಿಕ ನುಡಿಯೊಂದಿಗೆ ಸ್ವಾಗತವನ್ನು ನೆರವೇರಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ವೇದಿಕೆಯ ಮೇಲಿರುವಂಥ ಎಲ್ಲ ವೇದಿಕೆ ಮುಂಭಾಗದಲ್ಲಿರುವಂಥ ನನ್ನ ಎಲ್ಲ ಆತ್ಮೀಯ ಕಾಂಗ್ರೆಸ್ ಬಂಧುಗಳೇ, ಇವತ್ತೊಂದು ವಿಶೇಷ ದಿವಸ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮುಖಾಂತರ AICCಯಿಂದ ಈಗಾಗಲೇ ನೇಮಕವಾಗಿರುವಂಥ ನಮ್ಮ ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷರ ಪದಗ್ರಹಣ ಮಾಡುವಂಥ ಕಾರ್ಯಕ್ರಮ ಇವತ್ತು ನಮ್ಮ ಮುಂದೆ ಇದೆ. ನಮ್ಮ ಪಕ್ಷದಲ್ಲಿ ಪ್ರಚಾರ ಮಾಡುವುದಕ್ಕೆ ಒಂದು ವ್ಯವಸ್ಥಿತವಾದ ಕಾರ್ಯಕ್ರಮವನ್ನು ಹಾಕಬೇಕು ಎಂಬ ಒಂದು ಕಾರಣದಿಂದ
AICCಯು ನಮ್ಮ KPCCಯ ಮುಖಾಂತರ ನಮ್ಮ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ವಿನಾಯಕ್ ಕುಮಾರ್ ಸೊರಕೆ ಅವರ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಿ ಸರ್ಕಾರದ ಏನು ಸಾಧನೆಗಳಿವೆ ಅದನ್ನು ಜನರಿಗೆ ಸರಿಯಾದ ರೀತಿಯಲ್ಲಿ ತಿಳಿಸಲಿಕ್ಕೆ ಹಾಗೂ ನಮ್ಮ ಪ್ರತಿಪಕ್ಷದವರು ಯಾವ ರೀತಿಯ ತಪ್ಪು ತಿಳುವಳಿಕೆಯನ್ನು ಜನರಿಗೆ ಕೊಡ್ತಾರೆ ಅದನ್ನು ಕೂಡ ಜನರಿಗೆ ಸರಿ ತಿಳುವಳಿಕೆಯನ್ನು ಕೊಡುವಂಥ ವಿಚಾರದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸಲಿಕ್ಕೆ ಬೇಕಾಗಿರುವ ತರಬೇತಿಗಳು, ಪ್ರೋತ್ಸಾಹ ಮತ್ತು ವ್ಯವಸ್ಥಿತವಾದ ಒಂದು ಪ್ರಚಾರವನ್ನು ಮಾಡಲಿಕ್ಕೆ ಈ ಒಂದು ಕ್ರಮವನ್ನು ಕೈಗೊಳ್ಳಿದೆ. ಬಹುಶಃ ನನಗನ್ನಿಸ್ತದೆ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಚುನಾವಣೆಯ ಮುಂಚೆ ಈ ರೀತಿ ವ್ಯವಸ್ಥಿತವಾದ ಒಂದು ಕಾರ್ಯಕ್ರಮವನ್ನು ಹಾಕಲಿಕ್ಕೆ ಮತ್ತು ಸಂಘಟಿತವಾಗಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಇದೊಂದು ಮೊದಲನೇ ಹೆಜ್ಜೆ ಅಂದರೆ ತಪ್ಪಾಗಲಾರ್ದು. ಜೊತೆಯಲ್ಲಿ ಯಾವ ರೀತಿಯಲ್ಲಿ ಇದನ್ನು ಮುಂದುವರಿಸಬೇಕು, ನಾವು ಹೋಗಬೇಕು ಎಂಬ ಬಗ್ಗೆ ಎಲ್ಲರ ಜೊತೆ ಚರ್ಚೆ ನಡೆಸಿ ವ್ಯವಸ್ಥಿತವಾದ ಕಾರ್ಯಕ್ರಮವನ್ನು ಕೂಡ ರೂಪಣೆ ಮಾಡಿದ್ದಾರೆ, ಯೋಜನೆಗಳನ್ನು ಕೂಡ ಹಾಕಿದ್ದಾರೆ. ಇವತ್ತಿಗೆ ವಿವಿಧ ಜಿಲ್ಲೆಗಳಲ್ಲಿ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡುವ ಮುಖಾಂತರ ಈ ಏನು ವಿನಾಯಕ್ ಕುಮಾರ್ ಸೊರಕೆ ಅವರ ಚಿಂತನೆಯಲ್ಲಿ ಇಡೀ ಒಂದು ರಾಜ್ಯ ಪ್ರಚಾರ ಸಮಿತಿಯ ಜೊತೆಯಲ್ಲಿ ಹಾಕುವಂಥ ಯೋಜನೆಗಳನ್ನು ಜಿಲ್ಲಾ ಮಟ್ಟದಲ್ಲಿ ವ್ಯವಸ್ಥಿತವಾಗಿ ಜಾರಿ ಮಾಡಲಿಕ್ಕೆ, ಅನುಷ್ಠಾನ ಮಾಡಿಸಲಿಕ್ಕೆ ಈ ಒಂದು ಪ್ರಥಮವಾದ ಮುಖ್ಯ ಹೆಜ್ಜೆಯನ್ನು ಇಟ್ಟಿದ್ದಾರೆ. ನಾನು ಮೊದಲನೇದಾಗಿ ಅವರಿಗೆ ನಾನು ಅಭಿನಂದಿಸ್ತೇನೆ ಅವರ ಒಂದು ನಾಯಕತ್ವಕ್ಕೋಸ್ಕರ. ಇವತ್ತು ಶ್ರೀ ಡೆನಿಸ್ ಡಿಸಿಲ್ವರ್ ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಈ ನೇಮಕಾತಿಯು AICCಯು ಮಾಡಿದ್ದು KPCCಯ ಶಿಫಾರಸಿನ ಮೇರೆಗೆ AICCಯು ಮಾಡಿರುವುದಾಗಿದೆ. ಬಹುಶಃ AICC ನೇರವಾಗಿ ಈ ರೀತಿಯ ನೇಮಕ ಮಾಡುವಂಥ ಪ್ರಕ್ರಿಯೆ ಪ್ರಚಾರ ಸಮಿತಿಗೆ ಮೊದಲನಿಗೆ. ಶ್ರೀ ಡೆನಿಸ್ ಡಿಸಿಲ್ವರ್ ಅವರು ನನಗೆ ಗೊತ್ತಿರುವ ಪ್ರಕಾರ ನಾನು ಸುಮಾರು 3 ಚುನಾವಣೆಗಳನ್ನು ಇಲ್ಲಿ ಎದುರಿಸಿದ್ದೀನಿ. ಅದರ ಮೊದಲು ಕೂಡ ನಾನು ಅಧಿಕಾರಿಯಾಗಿರುವಾಗಲೂ ಕೂಡ ನೋಡಿದ್ದೀನಿ. ನಮ್ಮ ವಿಜಯಕುಮಾರ್ ಶೆಟ್ಟಿ ಅವರ ಜೊತೆಯಲ್ಲಿ ಭಾಳಷ್ಟು ಕೆಲಸವನ್ನು ನಿರ್ವಹಿಸಿರುವಂಥ ವ್ಯಕ್ತಿ. ಕಳೆದ ಸುಮಾರು 20ರಿಂದ 25 ವರ್ಷ ಸತತವಾಗಿ ಕಾಂಗ್ರೆಸ್ನಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿರುವಂಥ ವ್ಯಕ್ತಿ. ಅವರೇನು ಇವತ್ತಿಗೆ ಬಂದು ನಾಳೆ ಅಧಿಕಾರವನ್ನು ಪಡೆಯುವಂಥ ಪಡೆದಂಥ ವ್ಯಕ್ತಿ ಅಲ್ಲ. ಸುಮಾರು 25 ವರ್ಷ ಸತತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಸೇವೆಯನ್ನು ಕೊಟ್ಟು ವಿವಿಧ ಶಾಸಕರ ಚುನಾವಣೆಗಳಲ್ಲಿ ಭಾಗವಹಿಸಿ ಸಂಪೂರ್ಣವಾಗಿ ಈ ಬಗ್ಗೆ ಒಂದು ಅನುಭವ ಇರುವಂಥ ವ್ಯಕ್ತಿ. ಬಹುಶಃ ನನಗೆ ಅನಿಸುತ್ತೆ ಸರಿಯಾದ ವ್ಯಕ್ತಿ. ಮೂರ್ತಿಯಲ್ಲಿ ಸ್ವಲ್ಪ ಚಿಕ್ಕದಾದರೂ ಕೂಡ ಕೀರ್ತಿಯಲ್ಲಿ ಅವರು ದೊಡ್ಡದು. ಖಂಡಿತವಾಗಿ ಯಾವುದೇ ಕೆಲಸವನ್ನು ತೆಕ್ಕೊಂಡ್ರೆ ಅವರು ವ್ಯವಸ್ಥಿತವಾಗಿ ನಿರ್ವಹಿಸ್ತಾರೆ. ಯಾವುದನ್ನು ಕೂಡ ಗೊಂದಲಮಯ ಮಾಡಲಿಕ್ಕೆ ಬಿಡುವುದಿಲ್ಲ. ಈ ಒಂದು ಏನು ಪ್ರಚಾರವನ್ನು ನಾವು ಪರಿಣಾಮಾತ್ಮಕವಾಗಿ ತೆಗೆದುಕೊಳ್ಳಿಕ್ಕಿದೆ ಅದಕ್ಕೆ ಹೇಳಿ ಮಾಡಿರುವಂಥ ವ್ಯಕ್ತಿ ಅಂತ ನನಗೆ ಅನಿಸ್ತದೆ. ಖಂಡಿತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಮುಖಾಂತರ ಒಂದು ಸತತವಾದ ಬೆಂಬಲ ಸಿಗ್ತದೆ ಅಂತ ನನಗೆ ಖಂಡಿತ ಧೈರ್ಯ ಇದೆ. ಈ ಸಮಯದಲ್ಲಿ ಈ ಪದಗ್ರಹಣ ಮಾಡುವಂಥ ಸಮಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ವಿನಾಯಕ್ ಕುಮಾರ್ ಸೊರಕೆ ಅವರು ತಮ್ಮೆಲ್ಲ ಕೆಲಸವನ್ನು ಬಿಟ್ಟು ಅವರು ಇಲ್ಲಿಗೆ ಬಂದಿದ್ದಾರೆ. ನಾನು ತಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ನಮ್ಮ ಜಿಲ್ಲಾಧ್ಯಕ್ಷರು
ಸನ್ಮಾನ್ಯ ಶ್ರೀ ಹರೀಶ್ ಕುಮಾರ್ ಅವರು, ಇವರು ನಮ್ಮ ಮೆಸ್ಕಾಂನ ಅಧ್ಯಕ್ಷರು ಕೂಡ. ಸತತವಾಗಿ ಕಳೆದ 8 ವರ್ಷಗಳಿಂದ ಜಿಲ್ಲೆಯನ್ನು ಬಹಳ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಒಳ್ಳೆಯ ಇಫೆಕ್ಟಿವ್ ಜಿಲ್ಲಾಧ್ಯಕ್ಷರು ಆಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು. ಎಲ್ಲರನ್ನು ಜೊತೆಗೂಡಿಸಿ ಹೋಗಿದ್ದಾರೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಈ ಅಧ್ಯಕ್ಷವನ್ನು ಅವರು ತೆಗೆದುಕೊಂಡಿದ್ದಾರೆ. ಅವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಸನ್ಮಾನ್ಯ ಶ್ರೀ ರಮನಾಥ್ ರೈ ಅವರು, ಮಾಜಿ ಸಚಿವರು, ನಮ್ಮೆಲ್ಲರ ನಾಯಕರು, ಹಿಂದೆ ನಮ್ಮ ಜಿಲ್ಲೆಯನ್ನು ಜಿಲ್ಲಾಧ್ಯಕ್ಷರಾಗಿ ಮುನ್ನಡೆಸಿದವರು. ಅವರ ಬಗ್ಗೆ ಏನು ಎಷ್ಟು ಹೇಳಿದರೂ ಕೂಡ ಅದು ಕಡಿಮೆನೇ. ಅವರನ್ನು ಈ ಕಾರ್ಯಕ್ರಮಕ್ಕೆ ಅವರು ಬಂದು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಭಾಳ ಆತ್ಮೀಯದಿಂದ ಸ್ವಾಗತವನ್ನು ಬಯಸ್ತೇನೆ. ಶ್ರೀ ಎಲ್ ಹನುಮಂತಯ್ಯನವರು, ಮಾಜಿ ಸಂಸತ್ ಸದಸ್ಯರು ಹಾಗೂ ಪ್ರಚಾರ ಸಮಿತಿಯ ರಾಜ್ಯದ ಚೇರ್ಮನ್ ಕೂಡ ಅವರು ಆಗಿದ್ದಾರೆ. ಅವರು ತಮ್ಮ ಎಲ್ಲ ಕೆಲಸವನ್ನು ಬಿಟ್ಟು ಈ ಒಂದು ಪದಗ್ರಹಣಕ್ಕೆ ಅವರು ಬೆಂಗಳೂರಿನಿಂದ ಆಗಮಿಸಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೀನಿ. ನಮ್ಮ ಜೊತೆಯಲ್ಲಿ ಸನ್ಮಾನ್ಯ ಐವನ್ ಡಿಸೋಜಲ್ ಅವರಿದ್ದಾರೆ, ನಮ್ಮ MLC ಅವರು. ಅವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಜೊತೆಯಲ್ಲಿ ನಮ್ಮ AICC ಕಾರ್ಯದರ್ಶಿ ಆಗಿರುವಂಥ PV ಮೋಹನ್ ರವರಿದ್ದಾರೆ. ನಮ್ಮ ಡೆನಿಸ್ ರವರ ಭಾಳ ಆತ್ಮೀಯರು ಅವರು ಕಾರ್ಯನಿಮಿತ್ತ ಕೇರಳದಲ್ಲಿ ಇದ್ದರು. ಅದನ್ನೆಲ್ಲ ಬಿಟ್ಟು ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಜೊತೆಯಲ್ಲಿ ಈಗಾಗಲೇ ಆಗಮಿಸಿದ ಮಾಜಿ ಸಂಸತ್ ಸದಸ್ಯರಾದ B ಇಬ್ರಾಹಿಂರವರು, ನಮ್ಮ ಹಿರಿಯರು. ಯಾವುದೇ ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಅವರು ಬಂದೇ ಬರ್ತಾರೆ. ಇವತ್ತು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಜೊತೆಯಲ್ಲಿ ಶ್ರೀಮತಿ ಶಾಲೆಟ್ ಪಿಂಟೋರವರಿದ್ದಾರೆ. ಹಿಂದೆ ನಮ್ಮ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಕೂಡ ಆಗಿದ್ದರು. ಇವತ್ತಿಗೆ ಅವರು ನಮ್ಮ ಇಕೋ ಟೂರಿಸಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಬಂದಾರ? ಸಾರಿ. ನಮ್ಮ ಜೊತೆಯಲ್ಲಿ ನಮ್ಮ ಶಾಸಕ ಅಭ್ಯರ್ಥಿ ಆಗಿರುವಂಥ ಸುರತ್ಕಲ್ ಶಾಸಕರು ಅಭ್ಯರ್ಥಿ ಆಗಿರುವಂಥ ಸನ್ಮಾನ್ಯ ಶ್ರೀ ಇನಾತ್ ಅಲಿ ಅವರು, ನಮ್ಮ ಆತ್ಮೀಯರು ಇಲ್ಲಿಗೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಅಧ್ಯಕ್ಷ ಗಫೂರ್ ಬಂದಾರ? ಗಫೂರ್ ಇದ್ದಾರೆ. ನಮ್ಮ ಮಧ್ಯದಲ್ಲಿ ಸನ್ಮಾನ್ಯ ಶ್ರೀ ಗಫೂರ್ ಅವರು ನಮ್ಮ ಕೋಸ್ಟಲ್ ಡೆವಲಪ್ಮೆಂಟ್ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು. ಕಾಂಗ್ರೆಸ್ನಲ್ಲಿ ಇಡೀ ಜೀವನವನ್ನೇ ಕಾಂಗ್ರೆಸ್ಗೆ ಮುಡಿಪಾಗಿಟ್ಟವರು. ಗಫೂರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಮಧ್ಯದಲ್ಲಿ ಮಾಜಿ ಬ್ಲಾಕ್ ಅಧ್ಯಕ್ಷರು, ನಮ್ಮ ನಾಯಕರು ಆಗಿರುವಂಥ ಮಾಜಿ ಮೂಡ ಅಧ್ಯಕ್ಷರಾದ ಸುರೇಶ್ ಬಳ್ಳಾಲ್ರವರು ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮ ಆತ್ಮೀಯರು, ಅವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಮಧ್ಯದಲ್ಲಿ MS ಮೊಹಮ್ಮದ್ರವರು ಇದ್ದಾರೆ, ನಮ್ಮ KPCCಯ ಪ್ರಧಾನ ಕಾರ್ಯದರ್ಶಿಯವರು. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಮಧ್ಯದಲ್ಲಿ ಚೀಫ್ ಕೋಆರ್ಡಿನೇಟರ್ ಪ್ರಚಾರ ಸಮಿತಿಯ ಸನ್ಮಾನ್ಯ ಶ್ರೀ ಸುಧೀರ್ ಕುಮಾರ್ ಅವರಿದ್ದಾರೆ. ಅವರಿಗೂ ತಮ್ಮ ಪರವಾಗಿ ನಾನು ಸ್ವಾಗತವನ್ನು ಬಯಸುತ್ತೇನೆ.
ನಮ್ಮ ಮಧ್ಯದಲ್ಲಿ ಚೀಫ್ ಕೋಆರ್ಡಿನೇಟರ್ ಪ್ರಚಾರ ಸಮಿತಿಯ ಆದರ್ಶ ಯಲ್ಲಪ್ಪರವರಿದ್ದಾರೆ. ಅವರು ಕೂಡ ಬೆಂಗಳೂರಿನಿಂದ ಇಲ್ಲಿಗೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಮಧ್ಯದಲ್ಲಿ ಅಬ್ದುಲ್ ಮುನೀರ್ ಅವರಿದ್ದಾರೆ. KPCC ಪ್ರಚಾರ ಸಮಿತಿಯ ಉಪಾಧ್ಯಕ್ಷರು. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಮಧ್ಯದಲ್ಲಿ ಶಶಿಕರಣ್ ರೈ ಪ್ರಚಾರ ಸಮಿತಿಯ ಕೋಆರ್ಡಿನೇಟರ್ ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಮಧ್ಯದಲ್ಲಿ ಚಂದ್ರಹಾಸ್ ಶೆಟ್ಟಿ ಪ್ರಚಾರ ಸಮಿತಿಯ ಕೋಆರ್ಡಿನೇಟರ್ ಇದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಮಧ್ಯದಲ್ಲಿ ನಗರ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಕುಮಾರಿ ಅಪ್ಪಿ ಎಸ್ ಇವರಿದ್ದಾರೆ. ಅವರಿಗೂ ಕೂಡ ನಾನು ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಮಧ್ಯದಲ್ಲಿ ಜೋಕಿಮ್ ಡಿಸೋಜ ಜಿಲ್ಲಾ ಸೇವಾ ದಳದ ಅಧ್ಯಕ್ಷರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಮಧ್ಯದಲ್ಲಿ ಸಾವುಲ್ ಹಮೀದ್ ಅವರಿದ್ದಾರೆ. ನಮ್ಮ ಅಲ್ಪಸಂಖ್ಯಾತರ ಮೈನಾರಿಟಿ ಅಧ್ಯಕ್ಷರು. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಮಧ್ಯದಲ್ಲಿ ಶ್ರೀಮತಿ ಉಷಾ ಅಂಚನ್ರವರಿದ್ದಾರೆ, ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಮಧ್ಯದಲ್ಲಿ ಅಬ್ಬಾಸ್ ಅಲಿ ಅಧ್ಯಕ್ಷರು, ಅಸಂಘಟಿತ ಕಾರ್ಮಿಕರ ಲೇಬರ್ ಸೆಲ್ಲಿನ ಅಧ್ಯಕ್ಷರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಮತಿ ಶೈಲಶಾ ರಾಜೇಶ್ ಜವಾಹರ್ಲಾಲ್ ಬಾಲ ಮಂಚಿ ಘಟಕ ಇತರ ಜಿಲ್ಲಾಧ್ಯಕ್ಷರು ಇದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಮಧ್ಯದಲ್ಲಿ ನಾರಾಯಣ್ ನಾಯ್ಕರವರು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಘಟಕದ ಅಧ್ಯಕ್ಷರಿದ್ದಾರೆ. ಅವ್ರಿಗೂ ಕೂಡ ಪರಿಶಿಷ್ಟ ಪಂಗಡದ ಅಧ್ಯಕ್ಷರು ಶ್ರೀ ನಾರಾಯಣ್ ನಾಯ್ಕ ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತ. ಪರಿಶಿಷ್ಟ ಜಾತಿ ಘಟಕದ ಅಧ್ಯಕ್ಷರಾದ ದಿನೇಶ್ ಮುಳೂರ್ರವರಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಭರತ್ ಮುಂಡೋಡಿ ಅವರು ಈಗ ತಾನೇ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೀನಿ. ಪ್ರಚಾರ ಸಮಿತಿಯ ಮಾಜಿ ಅಧ್ಯಕ್ಷರು ಕೂಡ ಅವರು. ಮತ್ತು ನಮ್ಮ ಜಿಲ್ಲೆಯ ಯಾರು ನಮ್ಮ ಮೀನುಗಾರಿಕಾ ಘಟಕದ ಅಧ್ಯಕ್ಷರು, ಜಿಲ್ಲಾ ಮೀನುಗಾರಿಕಾ ಘಟಕದ ಅಧ್ಯಕ್ಷರಾದ ಶ್ರೀ ಚೇತನ್ ಬೆಂಗ್ರೆ ಅವರಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಮಾಜಿ ಮೇಯರ್ ಆಗಿರುವಂಥ ಶ್ರೀ ಶಶಿಧರ್ ಹೆಗ್ಡೆ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಬಯಸ್ತೇನೆ. ಆಯಿತು. ನಮ್ಮ ಯುವಕ ಕಾಂಗ್ರೆಸ್ನ ಅಧ್ಯಕ್ಷರಾದ ಇಬ್ರಾಹಿಂ ನವಾಜ್ರವರಿದ್ದಾರೆ. ಅವ್ರಿಗೂ ಸ್ವಾಗತ ಬಯಸ್ತೇನೆ. ನಮ್ಮ IT ಸೆಲ್ಲಿನ ಅಧ್ಯಕ್ಷರಾದ ಅಲಿಸ್ಟಿನ್ ರವರಿದ್ದಾರೆ. ಅವ್ರಿಗೂ ಸ್ವಾಗತ ಬಯಸ್ತೇನೆ. ನಮ್ಮ ಎಲ್ಲ ಬ್ಲಾಕ್ ಅಧ್ಯಕ್ಷರು, ಹಲವಾರು ಬ್ಲಾಕ್ ಅಧ್ಯಕ್ಷರು ತಾವು ಇಲ್ಲಿ ಬಂದಿದ್ದೀರಿ. ವಿವಿಧ ಘಟಕದ ಅಧ್ಯಕ್ಷರುಗಳು ಬಂದಿದ್ದೀರಿ. ತಮಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಜಿಲ್ಲಾ ಕಾಂಗ್ರೆಸ್ನ ಹಾಗೂ KPCCಯ ಪದಾಧಿಕಾರಿಗಳು ತಾವು ಹಲವಾರು ಮಂದಿ ಇದ್ದೀರಿ. ತಮಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಮತ್ತು ಕೊನೆಯದಾಗಿ ತಮಗೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸಿ, ಪ್ರಮುಖವಾಗಿ ನಮ್ಮ ಮಾಧ್ಯಮದ ಪ್ರತಿನಿಧಿಗಳಿಗೆ, ಪತ್ರಿಕಾ ಪ್ರತಿನಿಧಿಗಳಿಗೆ ಎಲ್ಲರಿಗೂ ಕೂಡ ತಮಗೆ ಸ್ವಾಗತವನ್ನು ಬಯಸಿ, ನಮ್ಮ ಕೋಆರ್ಡಿನೇಟರ್ ಆದ ಶ್ರೀ ಜಾನ್ ರವರು ನಮ್ಮ ಸುಳ್ಯದಿಂದ ಅವರು ಕೂಡ ಆಗಮಿಸಿದ್ರು. ಅವರು ಕೂಡ ಸ್ವಾಗತವನ್ನು ಬಯಸಿ, ತಮಗೆಲ್ಲರಿಗೂ ಕೂಡ ಆರ್ಥಿಕ ಸ್ವಾಗತವನ್ನು ಬಯಸುವ ಜೊತೆಯಲ್ಲಿ ಏನು ಡೆನಿಸ್ ರವರು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಪ್ರಚಾರ ಸಮಿತಿಯ ಅಧ್ಯಕ್ಷಸ್ಥಾನವನ್ನು ಇವತ್ತು ಸ್ವೀಕಾರ ಮಾಡ್ತಾರೆ. ಅವರು ಯಶಸ್ವಿ ಆಗಬೇಕಾದ್ರೆ ಅವರಿಂದ ಒಬ್ಬರಿಂದ ಸಾಧ್ಯ ಇಲ್ಲ. ಎಲ್ಲ 10 ಬೆರಳುಗಳು ಜೊತೆ ಸೇರಿ 2 ಕೈಗಳು ಜೊತೆ ಸೇರಿದರೆ ಮಾತ್ರ ಚಪ್ಪಾಳೆಯ ನಾದ ಬರಲಿಕ್ಕೆ ಸಾಧ್ಯ. ಅದು ನಾವೆಲ್ಲರೂ ಅವರಿಗೆ ಸಹಕಾರ ಕೊಡಬೇಕು. ಪಕ್ಷದ ಕಾರಣದಿಂದ, ಪಕ್ಷದ ಒಳಿತನಕ್ಕೆ ನಾವು ನಮ್ಮ ಜಿಲ್ಲಾ ಅಧ್ಯಕ್ಷರ ಕೈಗಳನ್ನು
ಬಲಪಡಿಸಬೇಕು. ಹೆಚ್ಚು ಕಡಿಮೆ ಎಲ್ಲರಿಗೂ ಇರ್ತದೆ. ಯಾರು ಕೂಡ ಸಂಪೂರ್ಣವಾಗಿ ಬಹುಶಃ ಯಶಸ್ವಿ ಆಗಿಬಿಟ್ರೆ ಅಥವಾ ಎಲ್ಲಕ್ಕೂ ನಾವು ಯಾವುದೇ ಕ್ರಿಟಿಸಿಸಮ್ ಇಲ್ಲದೆ ಬದುಕಬೇಕಾದ್ರೆ ಅದು ಸ್ವರ್ಗದಿಂದ ಇಳಿಬೇಕು, ಅವರು ಭೂಲೋಕದಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಹೆಚ್ಚು ಕಡಿಮೆ ಏನಿದ್ರೂ ಕೂಡ ನಾವೆಲ್ಲರೂ ಜೊತೆ ಸೇರಿ ಬಹಳ ಉತ್ತಮವಾಗಿ ನಮ್ಮ ಪಕ್ಷವನ್ನು ಮುನ್ನಡೆಸಬೇಕು, ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠಗೊಳಿಸಬೇಕು. ಮಾತ್ರ ಆ ರೀತಿಯಲ್ಲಿ ಆದರೆ ಮಾತ್ರ ನಮಗೂ ಕೂಡ ಗೌರವ ಬರ್ತದೆ. ಕಾಂಗ್ರೆಸ್ನ ನಾವು ಕಾರ್ಯಕರ್ತರೆಂದಾಗ ಜನ ನಮ್ಮನ್ನು ಗೌರವ ಕೊಡ್ತಾರೆ. ಆದರೆ ಒಡೆದ ಮನೆಯಾಗಿ ಬಿಟ್ಟರೆ ಅದು ಸಂಪೂರ್ಣವಾಗಿ ನಾಶ ಆಗ್ತದೆ. ಆದರೆ ನಾವೆಲ್ಲ ಜೊತೆ ಸೇರಿ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡೋಣ, ಪ್ರಚಾರ ಮಾಡೋಣ, ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠಗೊಳಿಸೋಣ. ಒಂದು ಕಾಂಗ್ರೆಸ್ ಪಕ್ಷವನ್ನು ನಿರಂತರವಾಗಿ ಅಧಿಕಾರಕ್ಕೆ ಬರಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ಹೇಳಿ ತಮಗೆಲ್ಲರಿಗೂ ಸ್ವಾಗತ ಬಯಸಿ ನಾನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಂಧುಗಳೇ, ಎಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂತಹ KPCC ಪ್ರಚಾರ ಸಮಿತಿ ಉಪಾಧ್ಯಕ್ಷರು ಮಾಜಿ ಶಾಸಕರಾದಂಥ ಸನ್ಮಾನ್ಯ JR ಲೋಬರ್ ಅವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಿದ್ದೆ. ಅವರಿಗೂ ಕೂಡ ಶಾಲ್ ಮೂಲಕ ಅವರನ್ನು ಕೂಡ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೆ. ಡೆನ್ನಿಸ್ ಡಿಸೋಲರ್ ಅವರು ಅವರಿಗೆ ಶಾಲನ್ನು ಹಾಕಿ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೆ. ಇದೀಗ JR ಲೋಬರ್ ಅವರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಿದ್ದೆ. ಬಂಧುಗಳೇ, ಇದೀಗ ಉದ್ಘಾಟನಾ ಕಾರ್ಯಕ್ರಮ ನಡೀಲಿಕ್ಕೆ ದಯವಿಟ್ಟು ಸ್ಟೇಟ್ ಕೋಆರ್ಡಿನೇಟರ್ ತೇಜಸ್ವಿ ರಾಜ್ರವರು ವೇದಿಕೆ ಬರಬೇಕಾಗಿ ವಿನಂತಿ ಮಾಡ್ತೀವಿ. ಇದೀಗ ಉದ್ಘಾಟನಾ ಕಾರ್ಯಕ್ರಮ. ಬಂಧುಗಳೇ, ಈ ಒಂದು ಉದ್ಘಾಟನಾ ಕಾರ್ಯಕ್ರಮನ ಸನ್ಮಾನಿತ ವಿನಯ್ ಕುಮಾರ್ ಸೊರಕೆ ಅಧ್ಯಕ್ಷರು KPCC ಪ್ರಚಾರ ಸಮಿತಿ, ದಯವಿಟ್ಟು KP ಥಾಮಸ್ ರವರು ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಬಂಧುಗಳೇ, ದೀಪ ಪ್ರಜ್ವಲನೆ ಆಗ್ತಿದೆ. ಬಂಧುಗಳೇ, ನಮ್ಮೆಲ್ಲರನ್ನು ಕೂಡ ಈ ಒಂದು ಪಾಲನೆ ಪೋಷಣೆ ಮಾಡಿದಂತಹ ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಬಂಧುಗಳೇ, ಇದೀಗ ದೀಪ ಪ್ರಜ್ವಲನೆ ಆಗ್ತಿದೆ. ಬಂಧುಗಳೇ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ. ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಬಂಧುಗಳೇ. ಈ ಒಂದು ಬಾಳನ್ನು ಬೆಳಕು ಮಾಡುವಂತಹ ಕಾರ್ಯಕ್ರಮ ಬಂಧುಗಳೇ. ಅಧರ್ಮದಿಂದ ಧರ್ಮದೆಡೆಗೆ, ಅಸತ್ಯದಿಂದ ಸತ್ಯದೆಡೆಗೆ, ಅಜ್ಞಾನದಿಂದ ಸುಜ್ಞಾನದೆಡೆ ಕೊಂಡೊಯ್ಯುವಂತಹ ದೀಪ ಪ್ರಜ್ವಲನೆ ಆಗ್ತಿದೆ. ಬಂಧುಗಳೇ, ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಬಂಧುಗಳೇ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದ ಈ ಒಂದು ಸುಮಧುರ ಕ್ಷಣ ಬಂಧುಗಳೇ. ಈ ಒಂದು ವಿದ್ಯುಕ್ತವಾದಂತಹ ಚಾಲನೆ ಇದೀಗ ದೀಪ ಪ್ರಜ್ವಲನೆ ಮೂಲಕ ಆಗ್ತಿದೆ. ಬಂಧುಗಳೇ, ಭಾರತದ ಪ್ರಜೆಗಳಾದ ನಾವು ಭಾರತವನ್ನೊಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯದ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶುದ್ಧಿ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆಯ ದೊರೆಯುವಂತಾಗಲು ವ್ಯಕ್ತಿ ಗೌರವ, ರಾಷ್ಟ್ರದ ಏಕತೆಯನ್ನು, ಅಖಂಡತೆಯನ್ನು ಕಾಪಾಡಿದಂತಹ ಗೌರವದ ಸಂವಿಧಾನಕ್ಕೆ ನಾವೆಲ್ಲರೂ ಕೂಡ ಶರಣಾಗೋಣ. ಜೈ ಬಾಪ್, ಜೈ ಭೀಮ್, ಜೈ ಸಂವಿಧಾನ ಮೂಲಕ ಮತ್ತಷ್ಟು ದೇಶಭಕ್ತಿಯ ಕಂಪನ್ನು ಮೂಡಿಸುವಂತಹ ಕಾರ್ಯಕ್ರಮ ಡೆನಿಸ್ ಡಿಸಿಲ್ವಾ ಇವರ ಸಾರಥ್ಯದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತಿದೆ. ಬಂಧುಗಳೇ, ಈ ಒಂದು ಕಾರ್ಯಕ್ರಮದ ವಿಶೇಷವಾಗಿ ಡೆನಿಸ್ ಡಿಸಿಲ್ವರವರ ಪದಗ್ರಹಣ ಕಾರ್ಯಕ್ರಮದೊಂದಿಗೆ ಈ ಒಂದು ಕಾರ್ಯಕರ್ತರ ಸಮಾವೇಶವಾಗಿ ಕಾರ್ಯಕ್ರಮ ರೂಪುಗೊಂಡಿದೆ. ಬಂಧುಗಳೇ, ಎಲ್ಲ ಬಂದಿರುವಂತಹ ಸಜ್ಜನ ಬಂಧುಗಳಿಗೆ, ಶ್ರದ್ಧೆಯ ತಾಯಂದಿರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ನಾರಾಯಣಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಶ್ರೀ ಮಂಜುನಾಥ್ ಪೂಜಾರಿ ಅವರು ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಮಂಜುನಾಥ್ ಪೂಜಾರಿ ಅವರಿಗೆ ಪ್ರೀತಿಪೂರ್ವಕವಾದಂಥ ವೇದಿಕೆಗೆ ಸ್ವಾಗತವನ್ನು ಕೊಡ್ತಿದ್ದೇವೆ. ಇದೀಗ ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಉದ್ಘಾಟನೆಯಾಗಿದೆ. ಬಂಧುಗಳೇ,
ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮನ ಭಾಳ ಅರ್ಥಪೂರ್ಣವಾಗಿ ವಿಶೇಷವಾಗಿ ಆಚರಿಸಬೇಕು ಅನ್ನುವ ನಮ್ಮೆಲ್ಲರ ಸಂಕಲ್ಪದೊಂದಿಗೆ ಈ ಒಂದು ದೀಪ ಪ್ರಜ್ವಲನೆ ಆಗಿದೆ. ಈ ಕಾರ್ಯಕ್ರಮನ ಉದ್ಘಾಟಿಸಿದಂತಹ KPCC ಪ್ರಚಾರ ಸಮಿತಿಯ ಅಧ್ಯಕ್ಷರು ಆದಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ವಿನಯ್ ಕುಮಾರ್ ಸೊರಕೆ ಅವರು ಉದ್ಘಾಟಕರ ನುಡಿಯನ್ನು ನುಡಿಯಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಈ ಸಮಾರಂಭದ ಸಭಾಧ್ಯಕ್ಷರು, ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಆದಂಥ ಶ್ರೀಯುತ ಹರೀಶ್ ಕುಮಾರ್ ಅವರೇ, ನಮ್ಮೆಲ್ಲರ ಹಿರಿಯ ನಾಯಕರಾದಂಥ ಮಾಜಿ ಸಚಿವರಾದಂಥ ಶ್ರೀಯುತ ರಮನಾಥ್ ರೈ ಅವರೇ, ನಮ್ಮ ಪ್ರಚಾರ ಸಮಿತಿಯ ಕೋ ಚೇರ್ಮನ್ರಾದಂಥ ಡಾಕ್ಟರ್ ಎಲ್ ಹನುಮಂತಯ್ಯನವರೇ, AICCಯ ಕಾರ್ಯದರ್ಶಿಗಳಾದಂಥ ಶ್ರೀಯುತ PV ಮೋಹನ್ರವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀಯುತ ಐವನ್ ಡಿಸೋಜ್ರವರೇ, ನನ್ನ ಗುರುಗಳು ನನ್ನನ್ನು ರಾಜ್ಯಕ್ಕೆ ಸೇರ್ಪಡೆ ಮಾಡಿದಂಥ B ಇಬ್ರಾಹಿಂರವರೇ, ಶ್ರೀಯುತ MA ಗಫೂರ್ರವರೇ, ಶ್ರೀಯುತ JR ಲೋಬೋರವರೇ, ದರ್ಶನ್ ಹೆಲ್ಲಪ್ಪರವರೇ, ಜಾನ್ರವರೇ, ನಮ್ಮ ಮಂಜುನಾಥ್ ಪೂಜಾರಿ ಅವರೇ, ಶ್ರೀಯುತ ಹಿನಾಯತ್ರವರೇ, ನಮ್ಮ ಎಲ್ಲ ಉಪಾಧ್ಯಕ್ಷರಾದಂಥ ಶ್ರೀಯುತ ಮುನೀರ್ರವರೇ, ಇಲ್ಲಿಯ ಉಸ್ತುವಾರಿಗಳಾದಂಥ ಸುಧೀರ್ ಮರೋಳಿರವರೇ, ವೇದಿಕೆಯಲ್ಲಿದ್ದಂಥ ಎಲ್ಲ ಗೌರವಾನ್ವಿತರೇ, ನಮ್ಮ ಪ್ರದೇಶ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾದಂಥ MS ಮಹಮ್ಮದ್ರವರೇ, ವೇದಿಕೆಯಲ್ಲಿದ್ದಂಥ ಎಲ್ಲ ಗೌರವಾನ್ವಿತರೇ, ನೆರೆದಂಥ ನನ್ನ ಸಹೋದರ ಸಹೋದರಿಯರೇ, ಕ್ಷಮಿಸಬೇಕು, ಎಲ್ಲರ ಹೆಸರು ಹೇಳಲಿಕ್ಕೆ ಆಗಲಿಲ್ಲ. ಇವತ್ತು ನೂತನವಾಗಿ ಆಯ್ಕೆಯಾದಂಥ ಡೆನಿಸ್ ರವರ ಒಂದು ಪದಗ್ರಹಣ ಕಾರ್ಯಕ್ರಮ, ಅದರ ಜೊತೆಯಲ್ಲಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಅಳವಡಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋದಕ್ಕೋಸ್ಕರ ನಾವೆಲ್ಲರೂ ಒಟ್ಟಾಗಿದ್ದೇವೆ. ಪ್ರಚಾರ ಸಮಿತಿ ಅಂತ ಹೇಳಿದರೆ ಬರೇ ಚುನಾವಣೆಗೆ ಮಾತ್ರ ಸೀಮಿತ ಅನ್ನುವಂಥ ರೀತಿಯಲ್ಲಿ ಇತ್ತು. ಆದರೆ ಇತ್ತೀಚಿನ ದಿವಸ ನಮ್ಮ ಎಲ್ಲ ರಾಜ್ಯದ ಪದಾಧಿಕಾರಿಗಳು, ಜಿಲ್ಲಾ ಅಧ್ಯಕ್ಷರುಗಳ ನೇಮಕಾತಿಯನ್ನು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಶ್ರೀಯುತ ರಾಹುಲ್ ಗಾಂಧಿಯವರ ಮಾರ್ಗದರ್ಶನದಲ್ಲಿ ಶ್ರೀಯುತ KC ವೇಣುಗೋಪಾಲ್ರವರು, ಸುರ್ಜಿವಾಲ್ರವರು, ನಮ್ಮ ಮುಖ್ಯಮಂತ್ರಿಗಳ ಶಿಫಾರಸ್ಸಿನೊಂದಿಗೆ, ಅದೇ ರೀತಿಯಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರ ಶಿಫಾರಸ್ಸಿನೊಂದಿಗೆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ AICC ಇವತ್ತು ಪ್ರಚಾರ ಸಮಿತಿಯ ಪದಾಧಿಕಾರಿಗಳಿಗೆ ಅನುಮೋದನೆಯನ್ನು ಕೊಟ್ಟಿದೆ. ಇದರ ಉದ್ದೇಶ ಏನು ಅಂತ ಹೇಳಿದರೆ, ಬರೇ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಪ್ರಚಾರ ಕಾರ್ಯಕ್ರಮ ಮಾಡೋದಲ್ಲ, ವರ್ಷದ 365 ದಿವಸ ಕೂಡ ಪ್ರಚಾರದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಇದಕ್ಕೆ ಅನುಮೋದನೆಯನ್ನು AICC ಅವರು ಕೊಟ್ಟಿದ್ದಾರೆ. ಇಂಥ ಸಮಯದಲ್ಲಿ ನಮಗೆ ಬಹಳಷ್ಟು ದೊಡ್ಡ ಜವಾಬ್ದಾರಿಯನ್ನು ಇವತ್ತು ಪ್ರಥಮವಾಗಿ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಚಾರ ಸಮಿತಿಯನ್ನು ಮಾಡಿಕೊಟ್ಟಿದ್ದಾರೆ. ಇದಕ್ಕೋಸ್ಕರ ನಾವು ಸಂಘಟನೆಯನ್ನು ಬೆಳೆಸಬೇಕು. ನಮ್ಮ ಸಂಘಟನೆಯ ಮುಖಾಂತರ ನಮ್ಮ ಪಕ್ಷದ ಇವತ್ತು ಏನು ಐಡಿಯಾಲಜಿ ಇದೆ, ಅದೇ ರೀತಿಯಲ್ಲಿ ನಾಯಕತ್ವ ಏನಿದೆ, ನಮ್ಮ ಸಾಧನೆಗಳೇನಿದೆ, ವಿರೋಧ ಪಕ್ಷದವರ ಮಾಡುವಂಥ ಟೀಕೆಗೆ, ಅವರು ಮಾಡುವಂಥ ಸಂವಿಧಾನ ವಿರೋಧಿ ಕೆಲಸಕಾರಕ್ಕೆ ಸರಿಯಾದ ರೀತಿಯ ಉತ್ತರವನ್ನು ನಾವು ಕೊಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು
ನಾವು ಇವತ್ತು ಪ್ರಚಾರ ಸಮಿತಿಯವರು ರಾಜ್ಯದಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ದೀವಿ. 29 ಜಿಲ್ಲೆಗೆ ಪ್ರವಾಸ ಮಾಡಿ 29 ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಪ್ರಚಾರ ಸಮಿತಿಯ ಸಭೆಯನ್ನು ನಡೆಸಿ 30ನೇ ಜಿಲ್ಲೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮಕ್ಕೋಸ್ಕರ ನಾವೆಲ್ಲ ಒಟ್ಟು ಸೇರುವಂಥ ಅವಕಾಶ ಆಗಿದೆ. ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಕೊಟ್ಟಿರುವಂಥ ಕೊಡುಗೆ ಅಪಾರವಾದಂಥ ಕೊಡುಗೆ. 100ರಲ್ಲಿ 95% ಅಭಿವೃದ್ಧಿ ಕೆಲಸ ಕಾರ್ಯಗಳು ಎಲ್ಲವನ್ನು ಕೂಡ ಕಾಂಗ್ರೆಸ್ ಪಕ್ಷ ಇವತ್ತು ನಮಗೆ ಕೊಟ್ಟಿದೆ. ಆದರೆ ನಾವು ಪ್ರಚಾರದಲ್ಲಿ ಬರೀ 5% ಮಾತ್ರ. ನಮ್ಮ ವಿರೋಧ ಪಕ್ಷದವರು 5% ಕೆಲಸ ಮಾಡ್ತಾರೆ, 95% ಪ್ರಚಾರ ತಗೊಳ್ತಾರೆ. ಸುಳ್ಳು ಅಪಪ್ರಚಾರಗಳು ನಮಗೆ ಬೇಕಾಗಿಲ್ಲ. ಸತ್ಯವನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಕಾರ್ಯ ನಾವು ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಆ ದೃಷ್ಟಿಯಿಂದ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಕೂಡ ನಮ್ಮ ಸಂಘಟನೆಯನ್ನು ಬೆಳೆಸಬೇಕು ಅನ್ನೋಂಥ ದೃಷ್ಟಿಗೋಸ್ಕರ ಜಿಲ್ಲಾ ಸಮಿತಿಯನ್ನು ರಚನೆ ಮಾಡ್ತಾ ಇದ್ದೀವಿ. 23 ಜನರ ಜಿಲ್ಲಾ ಸಮಿತಿ, ಬ್ಲಾಕ್ ಮಟ್ಟದ ಸಮಿತಿಗಳನ್ನು ಮಾಡಬೇಕು ಅಂತೇಳಿ ಬ್ಲಾಕ್ ಮಟ್ಟದಲ್ಲಿ ಸಂಘಟನೆ ಮಾಡ್ತಾ ಇದ್ವಿ. ಅದು ಕೂಡ 23 ಮಂದಿ. ಅದೇ ರೀತಿಯಲ್ಲಿ ಪಂಚಾಯತ್ ಮಟ್ಟಕ್ಕೆ ಹೋಗಬೇಕು ಅಂತೇಳಿ ನಮ್ಮ ಉಸ್ತುವಾರಿ ಸುರ್ಜಿವಾಲ್ರವರು ಕೇಳಿದರು. ಅದು ನಿಮ್ಮಿಂದ ಸಾಧ್ಯ ಆಗ್ತದ ಪಂಚಾಯತ್ ಮಟ್ಟಕ್ಕೆ ಹೋಗಲಿಕ್ಕೆ? ಮೇನ್ ಕಾಂಗ್ರೆಸ್ಗೆ ಹೋಗಲಿಕ್ಕೆ ಆಗಲಿಲ್ಲ ಅಂತೇಳಿ ನಾವು ಪಂಚಾಯತ್ ಮಟ್ಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಡಿಜಿಟಲ್ ಯೂತ್ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಬೂತ್ನಲ್ಲಿ 2 ಯುವಕರನ್ನು ಗುರುತಿಸಬೇಕು ಅಂತ ಹೇಳಿದ್ದಾರೆ. ಆ ಡಿಜಿಟಲ್ ಯೂತ್ಗಳನ್ನು ತೆಗೆದುಕೊಂಡು ನಾವು ಪಂಚಾಯತ್ ಸಮಿತಿಯನ್ನು ನಿರ್ಮಾಣ ಮಾಡಬೇಕು. ಒಂದು ವೇಳೆ ನಾವು ಇವತ್ತು 80% ಜಿಲ್ಲಾ ಸಮಿತಿಗಳನ್ನು ಪೂರ್ತಿಗೊಳಿಸುವಂಥದ್ದಕ್ಕೆ ಚಾಲನೆ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಬ್ಲಾಕ್ ಮಟ್ಟದಲ್ಲಿ ಕೂಡ ಸಾಧಾರಣ 40% ಸಂಘಟನೆಗಳು ಬೆಳೆಸುವಂಥ ರೀತಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ವಿ. ಪಂಚಾಯತ್ ಮಟ್ಟದಲ್ಲಿ ಕೂಡ ಒಂದೊಂದು ಬೂತಿನಿಂದ 2 ಡೆಲಿಗೇಟ್ಗಳನ್ನು ಆಯ್ಕೆ ಮಾಡಿದರೆ ಈ ಕರ್ನಾಟಕ ರಾಜ್ಯದಲ್ಲಿ 59,000 ಬೂತ್ ಇದೆ. 1 ಲಕ್ಷಕ್ಕಿಂತ ಮಿಕ್ಕಿ ಸಂಘಟನೆ ನಮ್ಮದು ಆಗಲಿಕ್ಕೆ ಅವಕಾಶ ಇದೆ. ಇವತ್ತು ಆ ದೃಷ್ಟಿಯಲ್ಲಿ ನಾವು ಇವತ್ತು ಜಿಲ್ಲಾ ಪ್ರವಾಸ ಹೊರಟಿರುವಂಥದ್ದು ನಾವೆಲ್ಲ ಪದಾಧಿಕಾರಿಗಳು, ಪ್ರಚಾರ ಸಮಿತಿಯ ಪದಾಧಿಕಾರಿಗಳು, ಇವತ್ತು ಶ್ರೀಯುತ ಲೋಬೋರವರು ನಮ್ಮ ಉಪಾಧ್ಯಕ್ಷರು, ನಮ್ಮ ಕೋ ಚೇರ್ಮನ್ರವರು ಹನುಮಂತಯ್ಯನವರು, ನಮ್ಮ ಉಪಾಧ್ಯಕ್ಷರು ಮುನೀರ್ರವರು, ಅದೇ ರೀತಿಯಾಗಿ ನಮ್ಮ ಚೀಫ್ ಕೋಆರ್ಡಿನೇಟರ್ ಅವರು ಸುಧೀರ್ ಮರಳಿಯವರು, ನಮ್ಮ ಎಲ್ಲ ಈ ಭಾಗದಿಂದ ಕೂಡ ಕೆಲವೊಂದು ಕೋಆರ್ಡಿನೇಟರ್ಸ್ಗಳು ಒಟ್ಟಾಗಿ ಸೇರಿಕೊಂಡು ಇವತ್ತು ನಮ್ಮ ಸಂಘಟನೆಯನ್ನು ಬೆಳೆಸುವಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಂತ ಅವಶ್ಯಕತೆ ಇದೆ. ಬರೇ ಸಂಘಟನೆ ಮಾತ್ರ ಅಲ್ಲ, ನಾವು ನಮ್ಮ ಪಕ್ಷ ಇವತ್ತು ಬರೇ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕಿರುವಂಥ ಪಕ್ಷ ಅನ್ನುವಂಥ ರೀತಿಯಲ್ಲಿ ಆಗಿದೆ. ಆದರೆ ಇವತ್ತು ನಾವು ನಮ್ಮ ಸಿದ್ಧಾಂತದ ಬಗ್ಗೆ ತರಬೇತಿ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನನೇ ನಮ್ಮ ಸಿದ್ಧಾಂತ. 140 ಕೋಟಿ ಜನ ನಾವು ಇವತ್ತು ಸಂವಿಧಾನವನ್ನು ನಮಗೆ ನಾವು ಅರ್ಪಣೆ ಮಾಡಿಕೊಂಡಿದ್ದೇವೆ. ಇತ್ತೀಚಿನ ದಿವಸ ಒಂದು ಕೂಗು ಬಂತು, ಸಂವಿಧಾನದಿಂದ ಸಮಾಜವಾದವನ್ನು ತೆಗೆದು ಹಾಕಬೇಕು, ಜಾತ್ಯತೀತವನ್ನು ತೆಗೆದು ಹಾಕಬೇಕು ಅಂತೇಳಿ. ಇಡೀ ಸಂವಿಧಾನದ ತಿರುಳಿರುವಂಥದ್ದೇ ಸಮಾಜವಾದ ಮತ್ತು ಜಾತ್ಯತೀತತೆ. ಸಮಾಜವಾದ ಅಂದರೆ ಏನು? ಇವತ್ತು ಕಟ್ಟ ಕಡೆಯ ಬಡವ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿ ಸ್ವಾಭಿಮಾನದಿಂದ ಬದುಕುವಂಥದ್ದೇ ಸಮಾಜವಾದ. ಜಾತ್ಯತೀತತೆ ಅಂದರೆ ಏನು? ಎಲ್ಲ 140 ಕೋಟಿ ಜನ ಕೂಡ ನಮಗೆ ಅರ್ಪಣೆ ಮಾಡಿಕೊಂಡಿದ್ದೇವೆ. ಇದರಲ್ಲಿ ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಜಾತಿ, ಬೇರೆ ಬೇರೆ ಭಾಷೆ, ವಿಭಿನ್ನ ಸಂಸ್ಕೃತಿಯ ಜನರು ನಾವೆಲ್ಲರ ಕೂಡ ಒಂದೇ ಅನ್ನುವಂಥ ರೀತಿಯಲ್ಲಿ ನಮ್ಮ ಸಂವಿಧಾನ ಇವತ್ತು ಅದರ ತಿರುಳೇ ಸಂವಿಧಾನ ತಿರುಳಿದೆ. ಇಂಥ ಸಮಯದಲ್ಲಿ ನಮ್ಮ ಸಂವಿಧಾನಕ್ಕೆ ಧಕ್ಕೆ ಬರುವಂಥ ಸಮಯದಲ್ಲಿ ಸಂವಿಧಾನವನ್ನು ಉಳಿಸುವಂಥ ಕೆಲಸ ಕಾರ್ಯವನ್ನು ಮಾಡಬೇಕು. ಇವತ್ತು ಸರಿಯಾದ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ತರಬೇತಿಗಳನ್ನು ಕೊಡುವಂಥ ಕೆಲಸ ಕಾರ್ಯ ಮಾಡಬೇಕು. ರಾಜ್ಯ ಮಟ್ಟದಲ್ಲಿ ಈವಾಗಲೇ ಒಂದು ತರಬೇತಿ ಶಿಬಿರವನ್ನು ನಾವು ಮಾಡಿದ್ದೇವೆ.
ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಕೂಡ ನಮ್ಮ ಪದಾಧಿಕಾರಿಗಳಿಗೆ ತರಬೇತಿ ಕೊಡುವಂಥ ಕೆಲಸ ಕಾರ್ಯ ಮಾಡುವಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅನ್ನೋಂಥ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಸಂಘಟನೆಗಳ ಮುಖಾಂತರ ನಮ್ಮ ಇವತ್ತು ಕಾರ್ಯಕ್ರಮಗಳಿಗೆ ಪ್ರಚಾರ ಕೊಡುವಂಥ ಕಾರ್ಯಕ್ರಮಗಳಾಗಬೇಕು ಅನ್ನುವಂಥ ಉದ್ದೇಶ. ಉದಾಹರಣೆ ಗ್ಯಾರಂಟಿ ಸ್ಕೀಮನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಅದೇ ರೀತಿಯಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ಜಂಟಿಯಾಗಿ ಸಹಿ ಹಾಕಿ ಮನೆ ಮನೆಗೆ ಕೂಪನ್ ಕೊಡುವಂಥ ಕೆಲಸ ಕಾರ್ಯ ಆಯಿತು. ಆವಾಗ ಕೆಲವರೆಲ್ಲ ಬಂದು ಭಾಷಣ ಮಾಡಿದರು, ದಿವಾಳಿ ಆಗ್ತದೆ ಸರ್ಕಾರ ಅಂತೇಳಿ. ಆದರೆ ಇವತ್ತು ನಮ್ಮ ಸರ್ಕಾರ ಬಂದು ಬರೇ 6 ತಿಂಗಳ ಒಳಗಡೆ ಕೊಟ್ಟಿರುವಂಥ ಎಲ್ಲ ಆಶ್ವಾಸನೆಗಳನ್ನು ಈಡೇರಿಸಿದಂಥ ಒಂದು ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ. ಇವತ್ತು ಇಂಥ ಸಮಯದಲ್ಲಿ ಈ ಒಂದು ಗ್ಯಾರಂಟಿಗಳ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಬರುವಂಥ ಅವಕಾಶಗಳಾಯಿತು. ಸಾಧಾರಣ 158 ಬಾರಿ ಸಣ್ಣ ಸಣ್ಣ ಸ್ಟೋರಿ ಮಾಡಿ ಮಾಧ್ಯಮಗಳ ಮುಖಾಂತರ ಇವತ್ತು ಬಿಟ್ಟಿ ಗ್ಯಾರಂಟಿ ಅನ್ನುವಂಥ ಪ್ರಚಾರ ಮಾಡಿಸುವಂಥ ಕೆಲಸ ಕಾರ್ಯವನ್ನು ಮಾಡಿದರು. ಮಹಿಳೆಯರೆಲ್ಲ ಬಸ್ಸಿಗೆ ಹೋಗಿ ಬಾಗಿಲು ಮುರಿದರು ಅಂತೇಳಿ 3 ದಿವಸ ಟ್ರೋಲ್ ಆಯಿತು. ಒಬ್ಬ ವ್ಯಕ್ತಿ, ನನ್ನ ಹೆಂಡತಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಇನ್ನೂ ಬಂದಿಲ್ಲ ಅಂತೇಳಿ ಬಸ್ಸಿನ ಎದುರುಗಡೆ ಮಲಗಿರುವುದು, ಅದು ಟ್ರೋಲ್ ಆಗುವಂಥ ಅವಕಾಶ ಆಯಿತು. ಇಂಥ ಸಮಯದಲ್ಲಿ ಇವತ್ತು ನಮ್ಮ ಸರ್ಕಾರ, ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ, ಅವರು ಮಂಡನೆ ಮಾಡಿದಂಥ ಬಜೆಟು 4 ಲಕ್ಷ ಕೋಟಿ, ಇವತ್ತು 4.9 ಲಕ್ಷ ಕೋಟಿ ರೂಪಾಯಿ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಇದರಲ್ಲಿ ಇವತ್ತು 58,000 ಕೋಟಿ ರೂಪಾಯಿ ಗ್ಯಾರಂಟಿ, 18,000 ಕೋಟಿ ರೂಪಾಯಿ ಇವತ್ತು ರೈತರಿಗೆ ಧರ್ಮಾರ್ಥವಾಗಿ ವಿದ್ಯುತ್ ಕೊಡಲಿಕ್ಕೆ, 20,000 ಕೋಟಿ ರೂಪಾಯಿ ಮಾಸಾಸನ ಕೊಡಲಿಕ್ಕೆ, ಸರ್ 1 ಲಕ್ಷ ಕೋಟಿ ರೂಪಾಯಿಯನ್ನು ಪ್ರಪ್ರಥಮವಾಗಿ ದೇಶದಲ್ಲಿ ಪ್ರಪ್ರಥಮವಾಗಿ ಜನರ ಅಕೌಂಟಿಗೆ ಹಾಕುವಂಥ ಕೆಲಸ ಕಾರ್ಯ ನಮ್ಮ ಸರ್ಕಾರ ಮಾಡಿದೆ. ಇದರಲ್ಲಿ ಯಾವುದೇ ರೀತಿ ಭ್ರಷ್ಟಾಚಾರ ಇಲ್ಲ, ಇದರಲ್ಲಿ ಬೇರೆ ಧರ್ಮ ಇಲ್ಲ, ಜಾತಿ ಇಲ್ಲ, ಪಕ್ಷ ಇಲ್ಲ, ಎಲ್ಲರಿಗೂ ಕೂಡ ಅರ್ಹರಿಗೆ ಎಲ್ಲರಿಗೂ ಕೂಡ ಇನ್ಕ್ಲೂಸಿವ್ ಆಗಿ ಇದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯ ನಮ್ಮ ಸರ್ಕಾರ ಮಾಡಿದೆ. ಇಂಥ ಸಮಯದಲ್ಲಿ ಈ 1 ಲಕ್ಷ ಕೋಟಿ ರೂಪಾಯಿ ಏನು ಜನರ ಅಕೌಂಟಿಗೆ ಟ್ರಾನ್ಸ್ಫರ್ ಆಯಿತು, ಇದು ಅಕೌಂಟ್ನಲ್ಲಿ ಉಳಿದಿಲ್ಲ, ಇದು ಮಾರುಕಟ್ಟೆಗೆ ಹೋಗ್ತದೆ, ಮಾರುಕಟ್ಟೆಯ ಮುಖಾಂತರ ಚಲಾವಣೆ ಆಗ್ತದೆ. ನಮ್ಮ ಮಹಿಳೆಯರಿಗೆ ಪರ್ಚೇಸಿಂಗ್ ಕೆಪಾಸಿಟಿ ಜಾಸ್ತಿ ಆಯಿತು. ಇದರ ಫಲಿತಾಂಶ ಏನಾಯಿತು ಅಂತ ಹೇಳಿದರೆ, ಮೊನ್ನೆ ಕೇಂದ್ರ ಸರ್ಕಾರ ಸರ್ವೆ ಮಾಡ್ತು. ಆ ಸರ್ವೆ ಪ್ರಕಾರ ಇಡೀ ದೇಶದಲ್ಲಿ ತಲಾ ಆದಾಯ 2,04,000 ರೂಪಾಯಿ ತಲಾ ಆದಾಯ ನಂಬರ್ 1 ಕರ್ನಾಟಕ ರಾಜ್ಯ ತಲಾ ಆದಾಯದಲ್ಲಿ. ಇವತ್ತು ಇದರ ಪರಿಣಾಮವಾಗಿ ಇವತ್ತು ದೇಶದಲ್ಲಿ ಪ್ರಥಮ ಸ್ಥಾನ ಬರುವಂಥ ಅವಕಾಶ ಆಯಿತು. ನಮ್ಮ GDP, ಕೇಂದ್ರ ಸರ್ಕಾರದ GDP 8.2 ಆದರೆ ನಮ್ಮ GDP 10.2. ಅದೇ ರೀತಿಯಾಗಿ ಎಲ್ಲ ರಂಗದಲ್ಲಿ ಕೂಡ ನಾವು ಪ್ರಥಮ ಸ್ಥಾನ ಬರುವಂಥ ಅವಕಾಶಗಳನ್ನು ನಾವು ಕಾಣ್ತಾ ಇದ್ದೀವಿ ದೇಶದಲ್ಲಿ. ಇದಕ್ಕೆ ಪ್ರಚಾರನೇ ಇಲ್ಲ, ಇದಕ್ಕೆ ಪ್ರಚಾರ ಕೊಡುವಂಥ ಕೆಲಸ ಕಾರ್ಯಗಳಾಗಬೇಕು. ನಾಡ್ದು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಚುನಾವಣೆ ಬರ್ತದೆ. ಇದಕ್ಕೆ ಸರಿಯಾದ ರೀತಿಯ ಪ್ರಚಾರ ಗಿಟ್ಟಿಸುವಂಥ ಕೆಲಸ ಕಾರ್ಯ ನಾವು ಮಾಡಬೇಕು. ಆ ದೃಷ್ಟಿಯಲ್ಲಿ ನಿರಂತರವಾಗಿ ರಾಜ್ಯ ಮಟ್ಟದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಕಾರ್ಯಕ್ರಮವನ್ನು ಬೆಳಗಾವಿನಲ್ಲಿ ಪ್ರಾರಂಭ ಮಾಡಿದ್ದೀವಿ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ಕಡೆಗಳಲ್ಲಿ ಕೂಡ ಪ್ರತಿ ತಾಲೂಕಿನಲ್ಲಿ ಕೂಡ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾವು ಸೆಕ್ಯುಲರನ್ನು, ಜಾತ್ಯತೀತತೆಯನ್ನು ಬಿಂಬಿಸುವಂಥ ಕೆಲಸ ಕಾರ್ಯ ಮಾಡಬೇಕು ಕಾಂಗ್ರೆಸ್ ಪಕ್ಷದವರು. ಅದು ನಮಗೆ ಶಕ್ತಿ. ಹೆಚ್ಚಿನ ಅಂಶ ಸಂವಿಧಾನದ ಮುಖಾಂತರ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನದ ಮುಖಾಂತರ ಜಾತ್ಯತೀತದ ಶಕ್ತಿಯನ್ನು ಬಿಂಬಿಸುವಂಥ ಕೆಲಸ ಕಾರ್ಯ ಮಾಡಲಿಕ್ಕೆ ಅವಕಾಶ ಆಗ್ತದೆ. ನಾನು ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ ಡೆನಿಸ್ ರವರಿಗೆ, ಇದಕ್ಕೆ ಸಹಕಾರ ಮಾಡಿದಂಥ ಎಲ್ಲ ಮುಖಂಡರುಗಳಿಗೆ ಕೂಡ. ಈ ಒಂದು ಕಾರ್ಯಕ್ರಮವನ್ನು ತಾವು ಚಾಲನೆ ಮಾಡಿದ್ದೀರಿ. ಹೆಚ್ಚಿನ ಅಂಶ ಇವತ್ತು ಎಲ್ಲವೂ ಕೂಡ ಮಾಯ ಆಗಬೇಕಾಗಿದ್ರೆ, BJPಯವರ ಷಡ್ಯಂತ್ರಗಳು ಎಲ್ಲವೂ ಕೂಡ ಇವತ್ತು ಮಾಯ ಆಗಬೇಕಾಗಿದ್ರೆ ಈ ಕಾರ್ಯಕ್ರಮದ ಮುಖಾಂತರ ಮುಂದುವರಿದರೆ ಮಾತ್ರ ಸಾಧ್ಯ. ನಾನು ಅದರ ಬಗ್ಗೆ ವಿಸ್ತರಣೆಗೆ ಹೋಗುವುದಿಲ್ಲ. ಇದರ ಬಗ್ಗೆ ಶ್ರೀಯುತ ಡಾಕ್ಟರ್ ಎಲ್ ಹನುಮಂತಯ್ಯನವರು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನದ ಬಗ್ಗೆ ಉಲ್ಲೇಖ ಮಾಡಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಸುಧೀರ್ ಮರೋಳಿ ಅವರು
ಇವತ್ತು ಅದರ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಶ್ರೀಯುತ ಮುನೀರ್ ಅವರು ಇವತ್ತು ಇವತ್ತು ಕಳ್ಳತನದ ಬಗ್ಗೆ, ರಾಹುಲ್ ಗಾಂಧಿ ಅವರ ನಾಯಕತ್ವ ಬಗ್ಗೆ ಬಿಂಬಿಸುವಂಥ ಕೆಲಸ ಮಾಡ್ತಾರೆ. ಅನೇಕ ಮುಖಂಡರುಗಳು ವೇದಿಕೆಯಲ್ಲಿದ್ದಾರೆ. ಅವರೆಲ್ಲರೂ ಕೂಡ ನಾನು ಹೆಚ್ಚಿಗೆ ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಹೋಗದೆ ಈ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗೋಣ. ಈ ಕಾರ್ಯಕ್ರಮವನ್ನು ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ಹಮ್ಮಿಕೊಂಡು ಇವತ್ತು ನಮ್ಮ ಸಂದೇಶಗಳನ್ನು ಸಮಾಜಕ್ಕೆ ನೀಡುವಂಥ ಕೆಲಸಕಾರಕ್ಕೆ ಚಾಲನೆ ಕೊಡುವಂಥ ಕಾರ್ಯಕ್ರಮಗಳಾಗಲಿ ಅಂತೇಳಿ ಹಾರೈಕೆ ಮಾಡಿಕೊಂಡು ಇದಕ್ಕೆ ಸಹಕಾರ ನೀಡಿದಂಥ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ, ಎಲ್ಲ ಮುಖಂಡರುಗಳಿಗೆ, ಪದಾಧಿಕಾರಿಗಳಿಗೆ, ಸದಸ್ಯರುಗಳಿಗೆ ನಾನು ಅಭಿನಂದನೆ ಸಲ್ಲಿಕೆ ಮಾಡುತ್ತಾ, ಇತ್ತೀಚೆಗೆ ನಿಗಮದ ಅಧ್ಯಕ್ಷರುಗಳು ಇವತ್ತು ಭಾಳಷ್ಟು ಪ್ರಾತಿನಿಧ್ಯ ನಮ್ಮ ಜಿಲ್ಲೆಗೆ ಸಿಕ್ಕಿದೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಕೆ ಮಾಡಿಕೊಂಡು ಅವರೆಲ್ಲರ ಒಂದು ಪ್ರೋತ್ಸಾಹ ಸಹಕಾರ ನಮ್ಮ ಕಾರ್ಯಕ್ರಮಕ್ಕೆ ಇರಲಿ ಅಂತ ಪ್ರಾರ್ಥಿಸಿ ನಾನೊಂದು ಮಾತು ನಿಲ್ಲಿಸ್ತೀನಿ. ಜೈ ಹಿಂದ್. ವಾದಂತ ನುಡಿ ಬಂಧುಗಳೇ, ಜಾತ್ಯತೀತ ಮನೋಭಾವದ ಪಕ್ಷ ಕಾಂಗ್ರೆಸ್, ಮಾನವೀಯತೆಯ ಪಕ್ಷ ಕಾಂಗ್ರೆಸ್ ಪಕ್ಷವನ್ನು ನಾವೆಲ್ಲರೂ ಕೂಡ ಬೆಳೆಸಬೇಕು ಅನ್ನುವ ನುಡಿಯೊಂದಿಗೆ ಉದ್ಘಾಟಕರ ನುಡಿಯನ್ನು ನುಡಿದಂತಹ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರಿಗೆ ಎಲ್ಲ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇವೆ. ಇದೀಗ ಈ ವೇದಿಕೆಯಲ್ಲಿರುವಂತಹ ನಮ್ಮ KPCCಯ ಕಾರ್ಯದರ್ಶಿಗಳು, ಲೋಕಸಭೆಯ ಅಭ್ಯರ್ಥಿಯಾದಂಥ ಪದ್ಮರಾಜ್ ಅವರಿಗೆ ಶಾಲ್ಪಾಡ್ದಾಂಡೆ ಸ್ವಾಗತವನ್ನು ಕೊಡ್ತಿದ್ದೇವೆ ಬಂಧುಗಳೇ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಕನಿಷ್ಠ ವೇತನ ಮಂಡಳಿ ಅಧ್ಯಕ್ಷರಾದ TM ಶಹೀದ್ ತಕೀಲ್ ಅವರಿಗೆ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಿದ್ದೇವೆ. ಅದೇ ರೀತಿ ಕರ್ನಾಟಕ ಶಾಸಕ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ವಿಶ್ವಾಸ್ ಕುಮಾರ್ ದಾಸ್ ಅವರಿಗೆ ಕೂಡ ಪ್ರೀತಿಪೂರ್ವಕವಾದಂಥ ಗಾನಿಗ ಅಭಿವೃದ್ಧಿ ನಿಗಮದ ಅವರಿಗೆ ಕೂಡ ಸ್ವಾಗತವನ್ನು ಕೊಡ್ತೇವೆ. ಅದೇ ರೀತಿ ಶ್ರೀಮತಿ ಲಾವಣ್ಯ ಬಲ್ಲಾಲ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಾಮಾಣಿಕರ ಏಜೆನ್ಸಿ, ಇವರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಿದ್ದೇವೆ. ಇದೀಗ ಬಂಧುಗಳೇ, ಸಂವಿಧಾನದ ಪೀಠಿಕೆಯ ಈ ಒಂದು ಪ್ರತಿಜ್ಞಾ ಸ್ವೀಕಾರ ಕಾರ್ಯಕ್ರಮ ಬಂಧುಗಳೇ, ಸಂತೋಷ್ ಡಿಕೋಸ್ಟ ಇವರು ಈ ಒಂದು ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ದಯವಿಟ್ಟು ಎಲ್ಲರೂ ಗೌರವದಿಂದ ಎದ್ದು ನಿಲ್ಲಬೇಕು, ನಿಮ್ಮ ಬಲಗೈಯನ್ನು ಮುಂದೆ ಚಾಚಬೇಕು, ಹಾಗೂ ನಾನು ಹೇಳಿದಂತೆ ನೀವು ಪುನರಾವರ್ತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ ಅಭಿವ್ಯಕ್ತಿ, ನಂಬಿಕೆ, ಶ್ರದ್ಧೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ರಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ವಂದನೆಗಳು ಬಂಧುಗಳೇ. ಸಂವಿಧಾನ ಪೀಠಿಕೆಯ ಪ್ರತಿಜ್ಞಾ ಸ್ವೀಕಾರ ಕಾರ್ಯಕ್ರಮ ನಡೆಯಿತು ಬಂಧುಗಳೇ. ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಡೆನಿಸ್ ಡಿಸಿಲ್ವರ್ ಅವರ ಪದಗ್ರಹಣ ಕಾರ್ಯಕ್ರಮ ಬಂಧುಗಳೇ. ಇವರ ಈ ಒಂದು ಪರಿಚಯವನ್ನು ತಮ್ಮ ಮುಂದೆ ನೀಡಲಿಕ್ಕಿದ್ದಾರೆ ಸಂತೋಷ್ ಡಿಕೋಸ್ಟರ್ ಅವರು. ಬಂಧುಗಳೇ, ಉತ್ತಮವಾದಂತಹ ಸಂಘಟಕರು, ಸಮಾಜ ಸೇವಕರಾದಂತಹ ಶ್ರೀಮಾನ್ ಡೆನಿಸ್ ಡಿಕೋಸ್ಟರ್ ಅವರ ಈ ಒಂದು ಪರಿಚಯವನ್ನು ತಮ್ಮ ಮುಂದೆ ನೀಡ್ತಿದ್ದಾರೆ ಸಂತೋಷ್ ಡಿಕೋಸ್ಟರ್ ಅವರು. ವೇದಿಕೆಯಲ್ಲಿ ಆತಿಥ್ಯವನ್ನು ವಹಿಸಿಕೊಂಡಿರುವ ಎಲ್ಲರನ್ನೂ ನಮಿಸುತ್ತಾ, ಕಳೆದ 25 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಶ್ರೀಯುತ ಡೆನಿಸ್ ಡಿಸಿಲ್ವಾ ಅವರನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿದ ಈ ಸಂದರ್ಭದಲ್ಲಿ ಅವರ ಕಿರು ವ್ಯಕ್ತಿ ಪರಿಚಯವನ್ನು ನಿಮ್ಮ ಮುಂದೆ ಇಡಲು ಸಂತೋಷ ಪಡುತ್ತೇನೆ.
ಜೀವನದಲ್ಲಿ ಸಾಧನೆಗೆ ಮುನ್ನುಡಿ ಬರೆಯಬೇಕಾದರೆ ನಮ್ಮಲ್ಲಿ ಛಲವಿರಬೇಕು ಎಂಬ ಸ್ಫೂರ್ತಿವಾಣಿಯಂತೆ ಸದಾ ಹಸನ್ಮುಖರಾಗಿ ಕ್ರಿಯಾಶೀಲರಾಗಿ ಯುವ ಸ್ಫೂರ್ತಿಯಾಗಿ ಸಾಮಾಜಿಕ ಚಟುವಟಿಕೆಯಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡು ಬಂದವರು ಶ್ರೀ ಡೆನಿಸ್ ಡಿಸಿಲ್ವಾರವರು. ಮಂಗಳೂರು ಕುಲಶೇಖರ ಪಡೀಲ್ನಲ್ಲಿ ಹುಟ್ಟಿ ಬೆಳೆದು ಇವರು ತಮ್ಮ ವಿದ್ಯಾರ್ಥಿ ಜೀವನದಿಂದಲೇ ನಾಯಕತ್ವ ಗುಣವನ್ನು ಬೆಳೆಸಿಕೊಂಡು ಬಂದವರು. ಸಮುದಾಯ ಮಟ್ಟದಲ್ಲಿ ಜನಪರ ಕಾಳಜಿ, ಸಾಮಾಜಿಕ ಕಳಕಳಿ ರೂಢಿಸಿ ನಂತರ ಸರ್ವವ್ಯಾಪಿ ಅದನ್ನು ಬೆಳೆಸಿದವರು. 1995ರಲ್ಲಿ 125 ಕಲಾವಿದರನ್ನು ಒಳಗೊಂಡ ಸಂಭ್ರಮ್ ಕಾರ್ಯಕ್ರಮ, 2000 ಇಸವಿಯಲ್ಲಿ 150ಕ್ಕಿಂತ ಅಧಿಕ ಕಲಾವಿದರ ಬಪಾತಂಕ ಬುಕ್ಷಿ ಕಾರ್ಯಕ್ರಮ, 2002 ಇಸವಿಯಲ್ಲಿ 186 ಕಲಾವಿದರು ಒಳಗೊಂಡ ಜಶೆ ಆದಿ ತಶಾತ ಕೊಂಕಣಿ ಮೆಗಾ ಶೋ ಇಂಥ ಕಾರ್ಯಕ್ರಮದ ನೇತೃತ್ವ ವಹಿಸಿ ಅಲ್ಲಿ ಹಾಜರಿದ್ದ ಸುಮಾರು 8,000ರಿಂದ 10,000 ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ಭಾರತದ ಕಥೋಲಿಕ್ ಯುವ ಸಂಚಲನ ಮಂಗಳೂರು ಧರ್ಮ ಪ್ರಾಂತ್ಯದ ಅಧ್ಯಕ್ಷರಾಗಿ, ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರಾಗಿ ಸಮುದಾಯದ ಉನ್ನತಿಗೆ ಶ್ರಮಿಸಿದ್ದಾರೆ. ಸಾಕಷ್ಟು ಸಾಮಾಜಿಕ ಚಟುವಟಿಕೆಗಳನ್ನು ಆಯೋಜಿಸುತ್ತಾ ಸಂಘಟನಾ ಚಾತುರ್ಯತೆಯನ್ನು ಪ್ರದರ್ಶಿಸಿದ್ದಾರೆ. ಯುವಜನೋತ್ಸವ, ಯುವ ಮಹೋತ್ಸವ, ಮಹಿಳಾ ದಿನಾಚರಣೆ, ಡಯಾಫ್ರೆಂಡ್ಸ್ ಆಯೋಜಿಸಿ ಯಶಸ್ವಿಗೊಳಿಸಿದ್ದಾರೆ. ತಮಿಳುನಾಡಿನಲ್ಲಿ 2004ರಲ್ಲಿ ಸುನಾಮಿ ರಿಲೀಫ್ ವರ್ಕ್, ಮಾನ್ವಿ ರಾಯಚೂರು ಅತಿವೃಷ್ಟಿಯಿಂದ ಹಾನಿಗೊಳಗಾಗಿದ್ದ ಪ್ರದೇಶಗಳಿಗೆ ಭೇಟಿ ನೀಡಿ ವಿಪತ್ತು ನಿರ್ವಹಣೆ, ಕರ್ನಾಟಕ ರಾಜ್ಯದ ಎಲ್ಲ ಯುವ ಕೇಂದ್ರಗಳಿಗೆ, ಧರ್ಮ ಪ್ರಾಂತ್ಯಗಳಿಗೆ ಭೇಟಿ ನೀಡಿ ಯೋಜನೆಯನ್ನು ರೂಪಿಸುವುದು, ರಾಷ್ಟ್ರೀಯ ಮಟ್ಟದಲ್ಲಿ ಕಲ್ಕತ್ತಾ, ಒರಿಸ್ಸಾ, ಭೋಪಾಲ್, ದೆಹಲಿಯಲ್ಲಿ ಕಾರ್ಯಾಗಾರ ಸಮಾವೇಶವನ್ನು ಭಾಗವಹಿಸುವುದು, ಈ ರೀತಿ ಯುವಜನರ ಏಳಿಗೆಗಾಗಿ ಶ್ರಮಿಸಿದ್ದಾರೆ. ಸ್ಪರ್ಶ ಸೇವಾ ಕೇಂದ್ರ ಇದರ ಸಂಸ್ಥಾಪಕರಲ್ಲಿ ಒಬ್ಬರಾಗಿ, ಲಿಂಕ್ ಡಿ ಅಡಿಕ್ಷನ್ ಸೆಂಟರ್ ಟ್ರಸ್ಟಿಯಾಗಿ ಸಾಮಾಜಿಕ ಸಾಮರಸ್ಯ ಮೂಡಿಸುವ ಕಾರ್ಯಕ್ರಮಗಳು, ಜಾಗೃತಿ ಅಭಿಯಾನಗಳು, ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಗುರುತಿಸಿಕೊಂಡಿದ್ದಾರೆ. ಸಮುದಾಯದ ಮೇಲೆ, ಅಲ್ಪಸಂಖ್ಯಾತ ವರ್ಗದ ಮೇಲೆ, ಹಿಂದುಳಿದ ವರ್ಗಗಳ ಹಕ್ಕುಗಳನ್ನು ಕಡಿತಗೊಳಿಸಿದಾಗ ಪ್ರತಿಭಟನೆಯ ಹಾದಿ ತುಳಿದು ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರುಗಳನ್ನು ಭೇಟಿಯಾಗಿ ಅಧಿಕಾರಿಗಳೊಡನೆ ಸಮಾಲೋಚಿಸಿ ಸಾಮಾಜಿಕ ನ್ಯಾಯ ದೊರಕಿಸಿಕೊಡಲು ಅವಿರತವಾಗಿ ಶ್ರಮಿಸಿದ್ದಾರೆ. 25-30 ವರ್ಷಗಳ ಹಿಂದೆ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಹಾಗೂ ನಿಷ್ಠಾವಂತ ಸದಸ್ಯನಾಗಿ, ನಂತರದ ವರ್ಷಗಳಲ್ಲಿ ಬೂತ್ ಅಧ್ಯಕ್ಷರಾಗಿ, ವಾರ್ಡ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ, ದಕ್ಷಿಣ ಕನ್ನಡ ಯುವ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾಗಿ, ಕೆಪಿಸಿಸಿ ಪ್ರಚಾರ ಸಮಿತಿ ರಾಜ್ಯ ಸಂಯೋಜಕರಾಗಿ ದುಡಿದಿದ್ದಾರೆ. ತಮ್ಮ ಅಳಪೆ ವಾರ್ಡಿನಲ್ಲಿ ಕಾರ್ಯಕರ್ತರನ್ನು ಸಕ್ರಿಯಗೊಳಿಸಲು ಅವರೊಂದಿಗೆ ಇದ್ದು ಮಾರ್ಗದರ್ಶನ ನೀಡುತ್ತಾ ಬಂದಿದ್ದಾರೆ. ಅಳಪೆಯಲ್ಲಿ ಕಾಂಗ್ರೆಸ್ ಸೇವಾದಳದಿಂದ ಆಯೋಜಿಸುವ ಕಾರ್ಯಕ್ರಮದಲ್ಲಿ ಉಚಿತ ಪುಸ್ತಕ ಹಾಗೂ ಕಲಿಕಾ ಸಾಮಗ್ರಿಗಳನ್ನು ಕಳೆದ 5 ವರ್ಷಗಳಿಂದ ಹಲವು ವಿದ್ಯಾರ್ಥಿಗಳಿಗೆ ನೀಡುತ್ತಾ ಬಂದಿರುತ್ತಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನಗರ ಪಾಲಿಕೆ, ವಿಧಾನಸಭಾ, ಲೋಕಸಭಾ ಚುನಾವಣಾ ಪ್ರಚಾರದ ನೇತೃತ್ವವನ್ನು ವಹಿಸಿ ನಿರ್ವಹಿಸಿದ್ದಾರೆ. ಪ್ರಮುಖವಾಗಿ ಮಾಜಿ ಶಾಸಕರಾದ ಶ್ರೀ ವಿಜಯಕುಮಾರ್ ಶೆಟ್ಟಿ, ಶ್ರೀ JR ಲೋಬೋ, ಮಾಜಿ ಲೋಕಸಭಾ ಸದಸ್ಯರಾದ ಹಿರಿಯರಾದ ಸನ್ಮಾನ್ಯ ಶ್ರೀ ಜನಾರ್ದನ್ ಪೂಜಾರಿ, ಚಿಕ್ಕಬಳ್ಳಾಪುರದಲ್ಲಿ ಆ ಸಮಯದಲ್ಲಿ ಅಲ್ಲಿ ಹೋಗಿ ವಾಸ್ತವ್ಯ ಹೂಡಿ ಸನ್ಮಾನ್ಯ ಶ್ರೀ ವೀರಪ್ಪ ಮೊಯ್ಲಿ ಪರವಾಗಿ ಚುನಾವಣಾ ಪ್ರಚಾರ, ಬೆಂಗಳೂರಿನಲ್ಲಿ ಪ್ರಸ್ತುತ ಇಂಧನ ಸಚಿವರಾಗಿರುವಂಥ ಶ್ರೀ KJ ಜಾರ್ಜ್ ಪರವಾಗಿ ಚುನಾವಣಾ ಪ್ರಚಾರ, ತಮಿಳುನಾಡಿನಲ್ಲಿ ಶ್ರೀ ಶಶಿಕಾಂತ್ ಸಿಂಥಿಲ್ ಪರ ಚುನಾವಣಾ ಪ್ರಚಾರ, 2007ರಲ್ಲಿ ಬೈ ಎಲೆಕ್ಷನ್ ನಡೆದ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ UT ಖಾದರ್ ಪರ ಚುನಾವಣಾ ಪ್ರಚಾರ, ಶಿಕಾರಪುರದಲ್ಲಿ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರ, ಹೀಗೆಲ್ಲರನ್ನು ಒಗ್ಗೂಡಿಸಿ ಅವಿರತವಾಗಿ ಶ್ರಮಿಸಿದ್ದಾರೆ. 2010ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಇವರ ನೇತೃತ್ವದಲ್ಲಿ ಬಳ್ಳಾರಿ ಚಲೋ ನಡಿಗೆಯಲ್ಲಿ ಭಾಗವಹಿಸಿ, ಅದೇ ರೀತಿ ನಮ್ಮ ರಾಷ್ಟ್ರೀಯ ನಾಯಕರಾದ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಸನ್ಮಾನ್ಯ ಶ್ರೀ JR ಲೋಬೋ ಶಾಸಕರಾದ ಸಂದರ್ಭದಲ್ಲಿ ಕ್ಷೇತ್ರದ ಒಳಿತಿಗೆ ಅವರೊಂದಿಗೆ ಅವಿರತ ಶ್ರಮಿಸಿದ್ದಾರೆ. ಕೋವಿಡ್ ವಿಪತ್ತು ನಿರ್ವಹಣಾ ಸಂದರ್ಭದಲ್ಲಿ ಅಗತ್ಯ ವಸ್ತುಗಳ ಪೂರೈಕೆ, ಅದೇ ರೀತಿ ಪಕ್ಷ ಸಂಘಟನಾ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರ ಸಮಾವೇಶ ಒಗ್ಗೂಡಿಸುವುದು, ಪ್ರಾಮಾಣಿಕವಾಗಿ ಪಕ್ಷನಿಷ್ಠೆ ತೋರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮ ನಾಡಿನ ಸಂಸ್ಕೃತಿ ಅಂಗವಾಗಿ ಬ್ರಾಸ್ ಬ್ಯಾಂಡ್ ಹಬ್ಬ ಪೆಪರೆ ಪೆಪೆ ಡುಮ್ ಆಯೋಜಿಸಿ ಕರಾವಳಿ ಪ್ರದೇಶದ ಸುಮಾರು 20 ಬ್ರಾಸ್ ಬ್ಯಾಂಡ್,
1000ಕ್ಕಿಂತಲೂ ಅಧಿಕ ಕಲಾವಿದರು, 25,000ಕ್ಕಿಂತ ಅಧಿಕ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾದ ಈ ಕಡಲ ತೀರದ ಸಾಂಸ್ಕೃತಿಕ ಹಬ್ಬವನ್ನು ವಿಧಾನಸಭಾ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ UT ಖಾದರ್ ಅವರ ಮಾರ್ಗದರ್ಶನದಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿ ಕಲಾವಿದರ, ಕರಾವಳಿ ಜನತೆಯ ಪ್ರೀತಿ ಪಾತ್ರರಾಗಿದ್ದಾರೆ. ಸರ್ವರಲ್ಲಿ ಒಂದೊಂದು ಪದವನ್ನು ಕಲಿತು ಸರ್ವಜ್ಞನಾದೆ ಎಂಬ ಮಾತಿನಂತೆ ಪಕ್ಷದ ಎಲ್ಲ ಹಿರಿಯರ ಮಾರ್ಗದರ್ಶನ, ಸಲಹೆ, ಆಶೀರ್ವಾದದಿಂದ ಬೆಳೆದು ನಿಂತಹ ಯುವ ನಾಯಕ ಶ್ರೀಯುತ ಡೆನಿಸ್ ಡಿ ಸಿಲ್ವಾ ಇವರಿಗೆ ಪಕ್ಷ ಇನ್ನೊಂದು ಜವಾಬ್ದಾರಿಯನ್ನು ನೀಡಿದೆ. AICC ಪ್ರಧಾನ ಕಾರ್ಯದರ್ಶಿ ಶ್ರೀ ಸನ್ಮಾನ್ಯ KC ವೇಣುಗೋಪಾಲ್ ಅವರನ್ನು ಅನುಮೋದಿಸಿ KPCC ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ವಿನಯ್ ಕುಮಾರ್ ಸೊರಕೆ ಅವರು ನೀಡಿದ ಮಹತ್ತರ ಜವಾಬ್ದಾರಿ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಚಾರ ಸಮಿತಿಯ ನೇತೃತ್ವ, ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಪದಗ್ರಹಣ ಮಾಡುವ ಈ ಸಂದರ್ಭದಲ್ಲಿ ಹಿರಿಯರ ಆಶೀರ್ವಾದದಿಂದ, ಮಾರ್ಗದರ್ಶನದಿಂದ, ತಮ್ಮೆಲ್ಲರ ಸಹಕಾರದಿಂದ ಕಾಂಗ್ರೆಸ್ ಪಕ್ಷ ಕಟ್ಟಿ ಬೆಳೆಸುವಲ್ಲಿ ತಮಗೆ ನೀಡಿದ ಜವಾಬ್ದಾರಿ ಫಲಪ್ರದವಾಗಲಿ ಎಂದು ಆಶಿಸುತ್ತೇನೆ. ಅಭಿನಂದನೆಗಳು ಬಂದಿರಲಿ. ಜೋರಾದ ಕೈ ಚಪ್ಪಾಳೆ ಡೆನಿಸ್ ಡಿ ಸಿಲ್ವಾ ಅವರಿಗೆ. ಯಾಕೆಂದರೆ ಇವರು ಪರದೆಯಿಂದ ಇಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಇಷ್ಟರವರೆಗೆ ಕೇಳಿಲ್ಲ ಬಂಧುಗಳು. ಇಷ್ಟು ಉತ್ತಮವಾದಂತಹ ಸಂಘಟಕರು, ಸಮಾಜ ಸೇವಕರು, ಅದೇ ರೀತಿ ಸಾಂಸ್ಕೃತಿಕ ರಂಗದ ಈ ಒಂದು ರಾಯಭಾರಿ, ಧಾರ್ಮಿಕ ಮುಂದಾಳು ಇವರನ್ನು ಇದೀಗ ಈ ಒಂದು ಪದಗ್ರಹಣ ಕಾರ್ಯಕ್ರಮನ ವಿನಯ್ ಕುಮಾರ್ ಸೊರಕೆ ಅವರು ನಡೆಸಿಕೊಡ್ಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಡೆನಿಸ್ ಡಿ ಸಿಲ್ವಾ ಅವರಿಗೆ ಇದೀಗ ಈ ಒಂದು ಪದಗ್ರಹಣ ಕಾರ್ಯಕ್ರಮದ ಈ ಒಂದು ಸಂದರ್ಭ ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಈ ಯುವ ನಾಯಕರು ಈ ಒಂದು ಹಲವಾರು ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ಡೆನಿಸ್ ಡಿ ಸಿಲ್ವಾ ಅವರಿಗೆ ಒಮ್ಮೆ ಜೋರಾದ ಕೈ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಸರಳ ಸಜ್ಜನಿಕೆಯ ಈ ಒಂದು ಪರೋಪಕಾರದ ಮನೋಭಾವನ್ನುಳ್ಳಂತಹ ಯುವಕರಿಗೆ ಸ್ಫೂರ್ತಿಯ ಚಿಲ್ಮೆಯಾದಂತಹ ಇವೆಲ್ಲರ ಮೆಚ್ಚಿನ ನಾಯಕ ಡೆನಿಸ್ ಡಿ ಸಿಲ್ವಾ ಅವರಿಗೆ ಅಭಿನಂದನೆಗಳು. ನಿಮ್ಮ ಭವಿಷ್ಯ ಉಜ್ವಲವಾಗಲಿ, ನಿಮ್ಮ ಬಾಳು ಒಳಿತಾಗಲಿ, ಬೆಳಕಾಗಲಿ, ಶುಭವಾಗಲಿ ಅನ್ನುವ ಆಶಯದೊಂದಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಡೆನಿಸ್ ಡಿ ಸಿಲ್ವಾ ಅವರಿಗೆ ಅಭಿನಂದನೆಗಳು, ಅಭಿವಂದನೆಗಳು. ಕಾಂಗ್ರೆಸ್ ಪಕ್ಷ ಖಂಡಿತವಾಗಿಯೂ ನಿಮ್ಮಿಂದ ಈ ಒಂದು ಶಕ್ತಿಯುತವಾಗಿ ಬೆಳೆಯಲಿ ಅನ್ನುವ ಆಶಯದೊಂದಿಗೆ ನಿಮಗಿದು ಅಭಿನಂದನೆಗಳು. ಇದೀಗ ಡೆನಿಸ್ ಡಿ ಸಿಲ್ವಾ ಅವರ ಮಾತು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು, ಪಕ್ಷದ ನಾಯಕರು, ಎಲ್ಲ ಮುಖಂಡರು, ಕಾರ್ಯಕರ್ತರು, ಬೆಂಬಲಿಗರು, ಹಿತಚಿಂತಕರು ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. KPCC ದಕ್ಷಿಣ ಕನ್ನಡ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ನಿಯುಕ್ತಿಗೊಳಿಸಿದ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರಾದ ಶ್ರೀ ವಿನಯ್ ಕುಮಾರ್ ಸೊರಕೆ, AICC ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು, ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ KC ವೇಣುಗೋಪಾಲ್ ಮತ್ತಿತರ ಪದಾಧಿಕಾರಿಗಳು, ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್, ಜಿಲ್ಲೆಯ ಎಲ್ಲ ಪಕ್ಷದ ನಾಯಕರು, ನಮ್ಮ ಜಿಲ್ಲಾಧ್ಯಕ್ಷರಾದ ಹರೀಶ್ ಕುಮಾರ್ ಅವರು, ನಮ್ಮ ಎಲ್ಲ ಹಿರಿಯ ಮುಖಂಡರು ಎಲ್ಲರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷನಾಗಿ ನೇಮಕಗೊಂಡಿರುವುದರಿಂದ ಅದೇ ನೆಲೆಯಲ್ಲಿ ನಾನು ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ಳಲು ಬಯಸ್ತೇನೆ. ಹೊಸ ತಂತ್ರಜ್ಞಾನ ಬೆಳೆದಂತೆ ಇಂದು ಪ್ರಚಾರದ ಪರಿಕಲ್ಪನೆಯು ಬದಲಾಗುತ್ತದೆ. ಇದರಿಂದ ಪ್ರಚಾರ ಎಂಬುದು ಸಾಂಪ್ರದಾಯಿಕ ವಿಧಾನಗಳನ್ನು ಮೀರಿ ಬೆಳೆದಿದೆ. ಸಾಮಾಜಿಕ ಮಾಧ್ಯಮದ ಬಳಕೆಯಿಂದಾಗಿ ಮಾಹಿತಿ ಪ್ರಸಾರಣವು ತಕ್ಷಣದಲ್ಲೇ ಇಂದು ಹಳ್ಳಿಗಾಡಿಗೂ ತಲುಪುತ್ತಿದೆ. ಆದರೆ ಈ ತಾಂತ್ರಿಕ ಸುಧಾರಣೆಗಳು ಕೇವಲ ಒಳಿತಿಗೆ ಮಾತ್ರವೇ ಬಳಕೆಯಾಗುತ್ತಿವೆಯೇ? ಇದಕ್ಕೆ ನಾನು ನೀಡಬಹುದಾದ ಉತ್ತರ ಇಲ್ಲ. ಅಂದರೆ ಹೊಸ ಹೊಸ ಉದ್ಯಮಗಳು ಪ್ರಚಲಿತವಾದಂತೆಯೇ ಪ್ರಚಾರಕ್ಕೆ ಬದಲಾಗಿ ಅಪಪ್ರಚಾರವೂ ಕೂಡ ವ್ಯಾಪಕವಾಗಿದೆ. ಹಾಗೆಯೇ ವಾಸ್ತವಾಂಶಗಳಿಂದ ದೂರವಾದ ಸುಳ್ಳಿನ ನಿರೂಪಣೆಗಳು ಅಧಿಕವಾಗುತ್ತಿವೆ. ಈ ಅಪಪ್ರಚಾರ ಹಾಗೂ ಸುಳ್ಳಿನ ನಿರೂಪಣೆಗಳಿಂದ ಕಾಂಗ್ರೆಸ್ ಪಕ್ಷವು ಹೆಚ್ಚಿನ ನಷ್ಟವನ್ನು ಅನುಭವಿಸುವುದು ಎಲ್ಲರಿಗೂ ಗೊತ್ತಿರುವ ಸಂಗತಿ.
ಪಕ್ಷದ ಸದ್ವಿಚಾರ ಸದಾಶಯಗಳು, ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಕಾರ್ಯಕ್ರಮಗಳು, ಯೋಜನೆಗಳನ್ನು ಸೂಕ್ತ ಪ್ರಚಾರ ಕಾರ್ಯಕ್ರಮಗಳ ಮೂಲಕ ಜನರಿಗೆ ತಲುಪಿಸುವುದು ಕೆಪಿಸಿಸಿ ಪ್ರಚಾರ ಸಮಿತಿಯ ಜಿಲ್ಲಾ ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿ ಎಂದು ನಾನು ಭಾವಿಸುತ್ತೇನೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಅಪಪ್ರಚಾರ ಹಾಗೂ ಸುಳ್ಳು ನಿರೂಪಣೆಗಳಿಗೆ ನಾವೆಲ್ಲರೂ ಸೂಕ್ತ ಪ್ರತ್ಯುತ್ತರ ನೀಡುವ ಹೊಣೆಗಾರಿಕೆ ನಮ್ಮ ಎಲ್ಲರ ಮೇಲಿದೆ ಎಂದು ನನ್ನ ಅಭಿಪ್ರಾಯ. ದೇಶದ ಸೌಹಾರ್ದ ಪರಂಪರೆ ಹಾಗೂ ಸಂವಿಧಾನ ಆಶಯಗಳ ಸಂರಕ್ಷಣೆಯಲ್ಲಿ ಮತ್ತು ಸಂವಿಧಾನ ಮೌಲ್ಯಗಳ ಪ್ರತಿಪಾದನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕೊಡುಗೆಗೆ ದೊಡ್ಡ ಇತಿಹಾಸವೇ ಇದೆ. ಇದೇ ವಿಷಯದ ಬಗ್ಗೆ ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಕೂಡ ದೇಶ ಮಟ್ಟದಲ್ಲಿ ದೊಡ್ಡ ಅಭಿಯಾನವನ್ನೇ ನಡೆಸುತ್ತಿದ್ದಾರೆ. ಎಲ್ಲ ಧರ್ಮಗಳ ಸಾರವನ್ನು ಗ್ರಹಿಸಿದ್ದ ಮಹಾನ್ ಮಾನವತೆಯಾದ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ಶ್ರೇಷ್ಠ ಸಂವಿಧಾನವನ್ನು ರೂಪಿಸಿದ್ದಾರೆ. ನಾವು ನಮ್ಮ ಸಂವಿಧಾನವನ್ನು ಗೌರವಿಸಿ ಅದರಲ್ಲಿ ಅಡಕಗೊಂಡಿರುವ ಆಶಯಗಳು ಹಾಗೂ ಮೌಲ್ಯಗಳಿಗೆ ಬದ್ಧವಾಗಿದ್ದರೆ ಅದು ಇಡೀ ದೇಶದ ಏಳಿಗೆಗೆ ಕಾರಣವಾಗಬಹುದು ಎಂದು ನನ್ನ ಆಶಯ. ಈ ಮೇಲಿನ ಅಂಶವನ್ನು ಗಮನದಲ್ಲಿ ಇಟ್ಟುಕೊಂಡು ಪಕ್ಷದ ಕಾರ್ಯಕರ್ತರನ್ನು ಸಕ್ರಿಯವಾಗಿ ಭಾಗಿಯಾಗಿಸಿಕೊಂಡು ಆದ್ಯತೆಯ ಮೇರೆಗೆ ಕಾರ್ಯಕ್ರಮಗಳನ್ನು ರೂಪಿಸಬೇಕೆಂದು ನಾನು ದೃಢ ನಿಶ್ಚಯ ಮಾಡಿದ್ದೇನೆ. ಇದಕ್ಕೆ ಇಲ್ಲಿರುವ ಎಲ್ಲ ಪಕ್ಷದ ನಾಯಕರ, ನಮ್ಮ 17 ಬ್ಲಾಕ್ಗಳ, ನಮ್ಮ ವಿವಿಧ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಹಾಗೂ ನಮ್ಮ ಎಲ್ಲ ಪದಾಧಿಕಾರಿಗಳ ಹಾಗೂ ನಿಮ್ಮೆಲ್ಲರ ಬೆಂಬಲ ಸಹಕಾರವನ್ನು ಕೋರುತ್ತೇನೆ. ನಾವು ಎಲ್ಲರೂ ಒಟ್ಟಾಗಿ ಸೇರಿ ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಕ್ಷವನ್ನು ಬೆಳೆಸುವಂತೆ ನಾವೆಲ್ಲರೂ ಕಾರ್ಯಕ್ರಮಗಳನ್ನು ರೂಪಿಸೋಣ. ಇವತ್ತು ಏನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಎಲ್ಲೆಲ್ಲ ಅಭ್ಯರ್ಥಿಗಳು ಸೋತಿದ್ದಾರೆ ಆ ಎಲ್ಲ ಕಡೆಗಳಲ್ಲಿ ಹೆಚ್ಚಿನ ಪ್ರಚಾರವನ್ನು ಮಾಡಿ ಈಗಾಗಲೇ ನಮ್ಮ ಸರ್ಕಾರದಿಂದ ಅನೇಕ ಗ್ಯಾರಂಟಿ ಯೋಜನೆಗಳನ್ನು ಈ ಸರ್ಕಾರವು ನೀಡುತ್ತಿದೆ. ಈ ಸರ್ಕಾರವು ಉತ್ತಮವಾಗಿ ಕೆಲಸ ಮಾಡುತ್ತಿದೆ. ಆ ಎಲ್ಲ ಕೆಲಸಗಳನ್ನು ಜನರಿಗೆ ಮುಟ್ಟಿಸುವಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಪ್ರಚಾರ ಸಮಿತಿಯ ಅಧ್ಯಕ್ಷ ಒಬ್ಬರಿಂದಲೇ ಇದೆಲ್ಲ ಸಾಧ್ಯವಿಲ್ಲ. ನಾವೆಲ್ಲರೂ ಒಟ್ಟಿಗೆ ಸೇರಿದಾಗ ಮಾತ್ರ ಇದು ಸಾಧ್ಯವಾಗ್ತದೆ. ನಿಮ್ಮೆಲ್ಲರ ಸಹಕಾರವನ್ನು ಮುಂದಿನ ದಿನಗಳಲ್ಲಿ ಕೋರುತ್ತಾ ನಾವೆಲ್ಲರೂ ಒಗ್ಗಟ್ಟಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಹಾಗೂ ವಿಶೇಷವಾಗಿ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರ ಒಂದು ದೊಡ್ಡ ಟೀಮ್ ಇದೆ. ಅವರು ಅನೇಕ ಕಾರ್ಯಕ್ರಮಗಳನ್ನು KPCC ಮಟ್ಟದಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದನ್ನು ಜಿಲ್ಲಾ ಮಟ್ಟದಲ್ಲಿ ಅನುಷ್ಠಾನಗೊಳಿಸುವಂತೆ ನಮಗೆ ನಿರ್ದೇಶನ ನೀಡುತ್ತಾರೆ. ಸನ್ಮಾನ ನಮ್ಮ ಮುಖಂಡರಾದ ರಮಾನಾಥರೈ ಅವರು, ಯಾಕೆಂದರೆ ನಾನು ಅವರ ಇಲೆಕ್ಷನಲ್ಲಿ ಕೆಲಸ ಮಾಡಿದನು. ನಾನು ICM ಅಲ್ಲಿ ಅಧ್ಯಕ್ಷನಾಗಿದ್ದಾಗ ನಾನು ರಾಜ್ಯಾಧ್ಯಕ್ಷ ಮತ್ತು ಜಿಲ್ಲಾಧ್ಯಕ್ಷನಾಗಿದ್ದೆ. ಆ ಟೈಮಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬರೆದಿದ್ದಂಥ 3 ವ್ಯಕ್ತಿಗಳು, ಒಂದು ರಮಾನಾಥರೈ ಅವರು, ಒಂದು ವಿನಯ್ ಕುಮಾರ್ ಸೊರಕೆ ಅವರು ಮತ್ತು ವಿಜಯ್ ಕುಮಾರ್ ಶೆಟ್ಟಿ ಅವರು. ನಮ್ಮ ಯಾವುದೇ ಕಾರ್ಯಕ್ರಮ ಇಲ್ಲಿ ಆ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಹಾಜರಾಗ್ತಾ ಇದ್ದದ್ದು. ಅವರ ಇಲೆಕ್ಷನ್ಗಳಿಗೆ ಕೂಡ ನಾವು ಕೆಲಸ ಮಾಡಿದ್ದೇನೆ. ಅವರ ಎಲ್ಲರ ಸಹಕಾರ, ಬೆಂಬಲ, ಮಾರ್ಗದರ್ಶನವನ್ನು ಕೋರುತ್ತಾ ಮುಂದಿನ ದಿನಗಳಲ್ಲಿ ನಾವೆಲ್ಲರ ಜೊತೆ ಕೆಲಸ ಮಾಡುವ. ನನಗೆ ಈ ಒಂದು ಅಧ್ಯಕ್ಷ ಸ್ಥಾನ ವಹಿಸಿ ನನಗೆ 2 ಮಾತನಾಡಲು ಅವಕಾಶ ಕೊಟ್ಟ ತಮಗೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಪಕ್ಷಕ್ಕಾಗಿ ಒಗ್ಗಟ್ಟಾಗಿ ನಾವು ಕೆಲಸ ಮಾಡೋಣ ಅನ್ನುವ ನುಡಿಯೊಂದಿಗೆ ನೂತನವಾದಂತಹ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ ಡೆನಿಸ್ ಡಿಸೋಲ್ ಅವರು ತಮಗೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಿದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಬಂಧುಗಳೇ, ಇದೀಗ 1924 ಮಹಾತ್ಮ ಗಾಂಧಿ ಅಧ್ಯಕ್ಷತೆ ವಹಿಸಿದ ಐತಿಹಾಸಿಕ ಬೆಳಗಾವಿ ಅಧಿವೇಶನ ಸ್ಮರಣೆ ವಿಷಯ ಮಂಡನೆಯನ್ನು ಮಾಡಲಿಕ್ಕಿದ್ದಾರೆ ಮಾಜಿ ರಾಜ್ಯಸಭಾ ಸದಸ್ಯರು ಹಾಗೂ ಚೇರ್ಮನ್ ಪ್ರಚಾರ ಸಮಿತಿಯ ಸನ್ಮಾನ್ಯ BL ಹನುಮಂತಯ್ಯರವರು. ಇದೀಗ ವಿಷಯ ಮಂಡನೆಯನ್ನು ಮಾಡಲಿಕ್ಕಿದ್ದಾರೆ. ಕಾಂಗ್ರೆಸ್ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಅಧ್ಯಕ್ಷರಾದ ಹರೀಶ್ ಕುಮಾರ್ ಅವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷರಾದ ವಿನಯ್ ಕುಮಾರ್ ಸೊರಕೆ ಅವರೇ, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರುವ ಮಾಜಿ ಸಚಿವರು ನನ್ನ ಆತ್ಮೀಯರಾದ ಸನ್ಮಾನ್ಯ ರಮಾನಾಥರೈ ಅವರೇ, ಹಾಗೆ ವೇದಿಕೆ ಮೇಲೆ AICCಯ ಕಾರ್ಯದರ್ಶಿಗಳಾದ PV ಮೋಹನ್ ಅವರಿದ್ದಾರೆ, ಪಿಂಟೋ ಅವರಿದ್ದಾರೆ, ಮಾಜಿ ಶಾಸಕರು, ಮಾಜಿ ಸಂಸದರು, ಎಲ್ಲ ವಿವಿಧ ಕ್ಷೇತ್ರಗಳ ಪದಾಧಿಕಾರಿಗಳು ಮುಂದೆ ಮತ್ತು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ನನ್ನ ಜೊತೆ ಸುಧೀರ್ ಕುಮಾರ್ ಮನೋಳಿ ಮತ್ತು ಅಬ್ದುಲ್ ಮುನೀರ್ ವಿಚಾರಗಳನ್ನು ಮಂಡನೆ ಮಾಡ್ತಾರೆ. ನಾನು ಹೋಗಬೇಕಾಗಿರೋದ್ರಿಂದ ಮೊದಲಿಗೆ ಅವ್ರ ಜಾಗವನ್ನು ಆಕ್ರಮಿಸ್ಕೊಂಡು ಮಾತನಾಡ್ತಾ ಇದ್ದೇನೆ. ಲೋಬೋ ಅವ್ರ ಹೆಸರು ಹೇಳಿದೆ ನಾನು. ನಮ್ಮ ಗಾಂಧೀಜಿಯವರ ಬಹಳ ದೊಡ್ಡ ಅಭಿಮಾನಿ.
ಗಾಂಧೀಜಿಯವರನ್ನು ಯಾಕೆ ಸ್ಮರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಅನೇಕರಿಗೆ ತಕರಾರುಗಳಿವೆ. RSSನವ್ರನ್ನ ಕೇಳಿದ್ರೆ ಅವರು ಮುಸಲ್ಮಾನರ ಪರ, ಹಿಂದೂ ದೇಶವನ್ನು ಹೊಡೆದವರು, ದೇಶ ವಿರೋಧಿ, ಆದ್ದರಿಂದ ನಾವು ಗಾಂಧೀಜಿಯವರನ್ನ ಒಪ್ಪೋದಿಲ್ಲ ಅಂಥೇಳಿ ಕೊಂದೇ ಬಿಟ್ಟರು. RSSನ ತತ್ವ ಸಿದ್ಧಾಂತದಲ್ಲಿ ನಂಬಿಕೆ ಇದ್ದವರು ಕೋರ್ಟ್ನಲ್ಲಿ ತಾಂತ್ರಿಕವಾಗಿ ಅವರ ಕೊಲೆ ಆದದ್ದು RSSನವನು ಅಲ್ಲ ಅಂತ ಹೇಳಿದ್ರೆ ಹೊರತು RSS ಸಿದ್ಧಾಂತವನ್ನು ಹೊಂದಿದ್ದ ಗೋಡ್ಸೆ ನಾನೆಂದೂ RSS ಸಿದ್ಧಾಂತದಿಂದ ವಿಮುಖನಾಗಿಲ್ಲ ಅಂತ ಹೇಳಿಲ್ಲ. ನನ್ನ ಪ್ರೇರಣೆ RSSಸು, ನಾನು ಗಾಂಧಿಯನ್ನು ಕೊಂದದ್ದು ಯಾಕೆ ಅಂತ ತನಗೆ ತಾನೇ ಬರ್ಕೊಂಡಿದ್ದಾನೆ. ಆದ್ದರಿಂದ ಅವರ ವಾದದಲ್ಲಿ ಯಾವ ಸತ್ವ ಕೂಡ ಇಲ್ಲ. ಇನ್ನು ದಲಿತರು ಗಾಂಧೀಜಿಯನ್ನು ವಿರೋಧ ಮಾಡ್ತಿದ್ದಾರೆ. ನಾನೊಬ್ಬ ದಲಿತನಾಗಿ ಕೂಡ ಅವರ ವ್ಯಾಪಕವಾದ ವಿರೋಧಕ್ಕೆ ಕಾರಣ ಏನು ಅಂಥೇಳಿ ಭಾಳ ಸಾರಿ ನನಗೆ ಆಶ್ಚರ್ಯ ಆಗಿದೆ. ಯಾಕೆ ಆಶ್ಚರ್ಯ ಆಗಿದೆ ಅಂದರೆ, ಅಂಬೇಡ್ಕರ್ ಅವರ ಕಣ್ಣುಗಳಿಂದ ಗಾಂಧೀಜಿಯನ್ನು ನೋಡಿದ ಎಲ್ಲರೂ ಗಾಂಧೀಜಿಯವರೇ ನಮ್ಮ ಶತ್ರು ಅಂತ ಮಾತನಾಡ್ತಾರೆ. ಯಾಕೆ ಗಾಂಧೀಜಿಯವರು ನಮ್ಮ ಶತ್ರು ಅಂತ ಮಾತನಾಡ್ತಾರೆ? ಅಂಬೇಡ್ಕರ್ ಅವರು ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯನ್ನು, ಸಪರೇಟ್ ಎಲೆಕ್ಟರೇಟನ್ನು ಜಾರಿಗೆ ತರಬೇಕು ಅಂತೇಳಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಆರಂಭ ಮಾಡಿದವರು. ಸಪರೇಟ್ ಎಲೆಕ್ಟರೇಟ್ ಅಂದರೆ ದಲಿತರು ತಮ್ಮ ನಾಯಕನನ್ನು ತಾವೇ ಆಯ್ಕೆ ಮಾಡಿಕೊಳ್ಬೇಕು, ಬೇರೆಯವರಿಗೆ ಆಯ್ಕೆಯನ್ನು ಬಿಡಬಾರ್ದು. ಹಾಗೆ ಅವರು ಬೇರೆ ನಾಯಕನನ್ನು ಕೊಡುವ, ಆಯ್ಕೆ ಮಾಡಿಕೊಳ್ಳುವ ಅವಕಾಶವನ್ನು, ಎರಡು ಮತ ಚಲಾಯಿಸುವ ಅವಕಾಶವನ್ನು ದಲಿತರಿಗೆ ಕೊಡಬೇಕು ಅಂತೇಳಿ ಆರಂಭ ಮಾಡಿದ್ರು. ಆಗ ಗಾಂಧೀಜಿಯವರು ಯರವಾಡ ಜೈಲಿನಲ್ಲಿ 21 ದಿನಗಳ ಕಾಲ ಉಪವಾಸ ಕೂತು ಇದು ಆಗತಕ್ಕದ್ದಲ್ಲ ಅಂಥೇಳಿ ತಮ್ಮ ವಿಚಾರವನ್ನು ಮುಂದಿಟ್ಟರು. ದೇಶದ ಎಲ್ಲ ಮುಂಚೂಣಿ ನಾಯಕರು, ವಿಶೇಷವಾಗಿ ಮದನ್ ಮೋಹನ್ ಮಾಳವೀಯ ಅವರು ಅಂಬೇಡ್ಕರ್ ಅವರನ್ನು ಹಿಂಬಾಲಿಸಿ, ದಯಮಾಡಿ ನೀವು ಇದಕ್ಕೆ ಒಪ್ಕೋಬೇಕು, ಗಾಂಧೀಜಿಯವರ ಪ್ರಾಣ ಈ ಸ್ವಾತಂತ್ರ್ಯ ಬರುವ ಸಂದರ್ಭದಲ್ಲಿ ಬಹಳ ಮುಖ್ಯವಾದದ್ದು, ಆದ್ದರಿಂದ ನೀವು ಒಪ್ಪಬೇಕು ಅಂತ. ಕೊನೆಗೆ ಗಾಂಧೀಜಿಯವರ ಮಗ ದೇವದಾಸ್ ಗಾಂಧಿ ಅಂಬೇಡ್ಕರ್ ಅವರ ಬಳಿ ಬಂದು, ಸ್ವಾತಂತ್ರ್ಯ ಬರಬೇಕು ನಿಜ, ದೇಶ ಉಳಿಬೇಕು ನಿಜ, ದಲಿತರಿಗೆ ಪ್ರತ್ಯೇಕ ಹಕ್ಕುಗಳು ಸಿಗಬೇಕು ಅನ್ನೋದ್ರ ಬಗ್ಗೆಯೂ ನನ್ನ ತಕರಾರಿಲ್ಲ, ಆದರೆ ನನ್ನ ತಂದೆಯ ಪ್ರಾಣವನ್ನು ಉಳಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ, ನೀವು ಇದಕ್ಕೆ ಒಪ್ಪಬೇಕು ಅಂತ ಕೇಳಿಕೊಂಡವರು. ಆಗ ಅಂಬೇಡ್ಕರು ಪೂನಾ ಒಪ್ಪಂದಕ್ಕೆ ಸಹಿ ಮಾಡ್ತಾರೆ ಅಕ್ಟೋಬರ್ನಲ್ಲಿ. ಈ ಪೂನಾ ಒಪ್ಪಂದಕ್ಕೆ ಸಹಿ ಮಾಡಿದ ಸಂದರ್ಭದಲ್ಲಿ ಅಂಬೇಡ್ಕರ್ ಹೇಳುವ ಮಾತೊಂದಿದೆ, ನಾನು ಇವತ್ತು ನನ್ನ ಜೀವನದ ಬಹಳ ದುಃಖದ ದಿನ, ನನ್ನ ಜನರ ಹಿತಾಸಕ್ತಿಗೆ ವಿರುದ್ಧವಾದ ಒಪ್ಪಂದವೊಂದಕ್ಕೆ ಸಹಿ ಮಾಡಿದ್ದೇನೆ ಅಂತ ಅವರು ಹೇಳ್ತಾರೆ. ಅದು ಸತ್ಯ ಕೂಡ ಹೌದು. ಇವತ್ತು ಬಹುತೇಕ ದಲಿತ ನಾಯಕರುಗಳ ಸ್ಥಿತಿಯನ್ನು ನೋಡಿದ್ರೆ ಅವರು ತಮ್ಮ ಸ್ವಂತ ಕಾಲ ಮೇಲೆ ನಿಂತು ತಮ್ಮ ಅಭಿಪ್ರಾಯಗಳನ್ನು ಸಾರ್ವಜನಿಕವಾಗಿ ಹೇಳ್ತಕ್ಕಂಥ ಶಕ್ತಿಯನ್ನು ಕಳ್ಕೊಂಡಿದ್ದಾರೇನೋ ಅಂತ ಅನ್ನಿಸ್ತದೆ. ಯಾಕೆಂದರೆ ಅವರು ಆಯ್ಕೆಯಾಗುವುದು ಬೇರೆಯವರ ಮತಗಳಿಂದ, ತಮ್ಮ ಸಮುದಾಯದ ಮತಗಳಿಂದ ಅಲ್ಲ. ಇದು ಪ್ರೂವ್ ಆಗಿದೆ. ಇಂಥ ಸಂದರ್ಭದಲ್ಲಿ ಗಾಂಧೀಜಿಯವರು ಸ್ವಾತಂತ್ರ್ಯ ಪೂರ್ವದಲ್ಲಿ 1901ರಲ್ಲಿ ಅವರು ಕಾಂಗ್ರೆಸ್ಸಿನ ವೇದಿಕೆಯ ಮೇಲೆ ಮೊದಲು ಕಾಣಿಸಿಕೊಂಡದ್ದು. 1915ರಿಂದ ಅವರು ಸಕ್ರಿಯವಾಗಿ ಕಾಂಗ್ರೆಸ್ಸಿನ ಮೂವ್ಮೆಂಟ್ನಲ್ಲಿ, ಚಳುವಳಿಯಲ್ಲಿ ಭಾಗವಹಿಸಿದ್ದು. ಅವರು ಬೆಳಗಾವಿ ಅಧಿವೇಶನದ ಮುಖ್ಯಸ್ಥರಾಗಿ ನಡೆಸಿಕೊಟ್ಟದ್ದು ಡಿಸೆಂಬರ್ 24-25, 1924ರಲ್ಲಿ. ನಿಮಗೆಲ್ಲರಿಗೆ ಗೊತ್ತಿರಲಿ, ಗಾಂಧೀಜಿ ಅಧಿಕಾರದಲ್ಲಿದ್ದದ್ದು ಕೇವಲ 4 ತಿಂಗಳು ಮಾತ್ರ. ಡಿಸೆಂಬರ್ 24ರಿಂದ 25 ಏಪ್ರಿಲ್ವರೆಗೆ ಮಾತ್ರ ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಉಳಿದದ್ದು. ಆ ಸಂದರ್ಭದಲ್ಲಿ ನಡೆದ ಅಧಿವೇಶನದಲ್ಲಿ ಗಾಂಧೀಜಿಯವರು ಬೆಳಗಾವಿ ಅಧಿವೇಶನವನ್ನು ಉದ್ಘಾಟನೆ ಮಾಡಿದ್ರು. ಬೆಳಗಾವಿ ಅಧಿವೇಶನದಲ್ಲಿ ಬಹಳ ದೊಡ್ಡ ಸಂದೇಶವನ್ನು ದೇಶಕ್ಕೆ ರವಾನಿಸುವ ಕೆಲಸವನ್ನು ಮಾಡ್ತಾರೆ. ಯಾತಕ್ಕಾಗಿ ಗಾಂಧೀಜಿಯವರು ಬಹಳ ಮುಖ್ಯರಾಗ್ತಾರೆ ನಮಗೆಲ್ಲ? ಗಾಂಧೀಜಿಯವರ ಮೂಲ ಸಿದ್ಧಾಂತ, ಮೂಲ ತತ್ವ ಸರಳವಾಗಿ ಬದುಕುವುದು. ಇದಕ್ಕೊಂದು ಮಹತ್ತರವಾದ ಕಾರಣ ಇದೆ. ಗಾಂಧೀಜಿಯವರು ಬದುಕಿದ್ದಾಗ ಈ ದೇಶದ ಜನಸಂಖ್ಯೆ 33 ಕೋಟಿ. 33 ಕೋಟಿ ಜನರಲ್ಲಿ 30 ಕೋಟಿ ಜನ ಸರಿಸುಮಾರು ಬಡತನದಲ್ಲಿ ಬದುಕ್ತಾ ಇದ್ದರು. ಒಂದು ದಿನದ ಅನ್ನಕ್ಕಾಗಿ, ಊಟಕ್ಕಾಗಿ ಬದುಕ್ತಿದ್ದಂಥ ಪರಿಸ್ಥಿತಿ ಇತ್ತು.
ಸರಳವಾಗಿ ಬದುಕುವುದರಿಂದ ನಾವು ದೇಶವನ್ನು ಕಾಪಾಡಬಹುದು, ರಕ್ಷಿಸಬಹುದು, ಇದನ್ನು ಸ್ವಲ್ಪವಾದರೂ ಮುಂದಕ್ಕೆ ಕೊಂಡು ಹೋಗಬಹುದು ಅನ್ನುವ ಕಲ್ಪನೆ ಗಾಂಧೀಜಿಯವರಿಗೆ ಇದ್ದದ್ದು. ಎರಡನೇದು, ಗಾಂಧೀಜಿಯವರ ಮೂಲ ಮಂತ್ರ ಅಹಿಂಸೆ. ಯಾಕೆ ಭಾಳ ಜನ ವಿರೋಧ ಮಾಡ್ತಾರೆ ಇವತ್ತನ್ನು. ಗಾಂಧೀಜಿಯವರ ಅಹಿಂಸವಾದ ಈ ದೇಶದ ಸ್ವಾತಂತ್ರ್ಯವನ್ನು ಬಹಳ ದಿನಗಳ ಕಾಲ ಮುಂದೂಡಿತು. ಗಾಂಧೀಜಿಯವರು ಗನ್ನನ್ನು ಹಿಡಿದಿದ್ರೆ, ಸಶಸ್ತ್ರರಾಗಿದ್ದರೆ ಈ ದೇಶದ ಸ್ವಾತಂತ್ರ್ಯ 1 ವರ್ಷದ ಮೊದಲೇ ಸಿಗ್ತಿತ್ತು ಅನ್ನೋ ಅಭಿಪ್ರಾಯ ಇವತ್ತು ಇದೆ. ಅವತ್ತು ಸುಭಾಷ್ ಚಂದ್ರ ಬೋಸರಂಥ ಬಹಳ ದೊಡ್ಡ ನಾಯಕರಿಗೆ ಗಾಂಧೀಜಿಯ ಜೊತೆ ಇದ್ದ ಭಿನ್ನಾಭಿಪ್ರಾಯ ಇದು. ಆದರೆ ಯಾಕೆ ಗಾಂಧೀಜಿ ಅಹಿಂಸಾ ತತ್ವವನ್ನು ಪಾಲನೆ ಮಾಡೋದಕ್ಕೆ ಆರಂಭ ಮಾಡಿದ್ರು? ಗಾಂಧೀಜಿಯವರಿಗೆ ಗೊತ್ತಿತ್ತು, ನಾವು ನಿಶಸ್ತ್ರರಾಗಿರುವವರು, ನಮ್ಮ ಶಿಕ್ಷಣ ಸಾಕ್ಷರತೆ ಕೇವಲ 20% ಜನರು ಮಾತ್ರ ಅವತ್ತು ಸಾಕ್ಷರರಿದ್ದದ್ದು. 80% ಜನ ನಿರಕ್ಷರ ಕುಕ್ಷಿಗಳಾಗಿದ್ದರು. 80% ಜನ ಬಡತನದ ರೇಖೆಯಿಂದ ಕೆಳಗೆ ವಾಸ ಮಾಡ್ತಾ ಇದ್ರು. ಅವರು ಎಲ್ಲರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಇರಾದೆ ಇತ್ತು ನಿಜ, ಆದರೆ ಬದುಕುವ ಶಕ್ತಿ ಇರಲಿಲ್ಲ ಅವರೆಲ್ಲರಿಗೆ. ಆದ್ದರಿಂದ ಗಾಂಧೀಜಿ ಶಸ್ತ್ರ ಹಿಡಿಯುವ ಹೋರಾಟವನ್ನೇನಾದರೂ ನಾನು ಕೈಗೆತ್ತಿಕೊಂಡ್ರೆ ಇಡೀ ದೇಶದ ಕೋಟಿ ಕೋಟಿ ಜನರು ಪ್ರಾಣಾರ್ಪಣೆ ಮಾಡಬೇಕಾಗ್ತದೆ. ಈ ಬಡವರನ್ನು, ಈ ಪಾಮರರನ್ನು, ಈ ಅನಕ್ಷರಸ್ಥರನ್ನು ನಾನು ಪ್ರಾಣಾರ್ಪಣೆ ಮಾಡಿ ಯಾವ ಪಾಪಕ್ಕೆ ಹೋಗಬೇಕು ಅಂತ ಹೇಳಿ ಅವರು ಆಯ್ಕೆ ಮಾಡಿಕೊಂಡ ಅಹಿಂಸಾ ತತ್ವದ ಅಸ್ತ್ರ ಸಶಸ್ತ್ರ ಅಸ್ತ್ರಕ್ಕಿಂತಲೂ 1000 ಪಾಲು ದೊಡ್ಡ ಅಸ್ತ್ರವಾಗಿತ್ತು, ಶಕ್ತಿಯುತವಾದ ಅಸ್ತ್ರವಾಗಿತ್ತು ಅನ್ನೋ ತಿಳುವಳಿಕೆ ನಮ್ಮಲ್ಲಿ ಭಾಳ ಜನರಿಗೆ ಇಲ್ಲ. ಆದ್ದರಿಂದ ಗಾಂಧೀಜಿಯ ಬಗೆಗೆ ಹೇಳ್ತಕ್ಕಂಥ ಅನೇಕರು ಈ ವಾದವನ್ನು ಮುಂದೆ ಇಡ್ತಾರೆ. ಇನ್ನು ಮುಸಲ್ಮಾನರು ಗಾಂಧೀಜಿಯನ್ನು ಇಷ್ಟಪಡ್ತಾರೆ, ಪ್ರೀತಿಯಿಂದ ನೋಡ್ಕೊಳ್ತಾರೆ ಅಂದರೆ ಅವರು ಗಾಂಧೀಜಿಯನ್ನು ಕಂಡ್ರೆ ನಮ್ಮವರಲ್ಲ ಅನ್ನೋ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ದುರ್ದೈವ ನೋಡಿ, RSSನವನು ಹಿಂದೂಗಳು ವಾದೀತ ಅಂತ ಹೇಳ್ತಾರೆ. ಮುಸಲ್ಮಾನರು ಇವರು ಸನಾತನ ಹಿಂದೂ ಧರ್ಮ ಬೋಧನೆ ಮಾಡ್ತಕ್ಕಂಥವ್ರು ನಮ್ಮ ಪರ ಅಲ್ಲ ಅಂತಾರೆ. ದಲಿತರು ಅಂಬೇಡ್ಕರ್ ಚಿಂತನೆಗಳಿಗೆ ವಿರುದ್ಧವಾಗಿ ಯೋಚನೆ ಮಾಡಿದ ಗಾಂಧೀಜಿ ಅಂತ ಹೇಳ್ತಾರೆ. ಒಂದು ಸತ್ಯ ಗೊತ್ತಿರಲಿ ನಮ್ಮೆಲ್ಲರಿಗೆ, ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಒಬ್ಬರೇ ಒಬ್ಬ ರಾಷ್ಟ್ರೀಯ ನಾಯಕ ಅಸ್ಪೃಶ್ಯತೆಯ ಸಮಸ್ಯೆಯನ್ನು, ದಲಿತರ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಹೋರಾಟ ಮಾಡುವುದರ ಮೂಲಕ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತ ಹೇಳಿ ಮುಂದೆ ಬಂದಂತಹ ಏಕೈಕ ನಾಯಕ ಮಹಾತ್ಮ ಗಾಂಧೀಜಿ ಮಾತ್ರ ಅನ್ನೋದು ನಮ್ಮೆಲ್ಲರಿಗೆ ಗೊತ್ತಿರಬೇಕು. ಅವರನ್ನು ಬಿಟ್ಟು ನೀವು ನಮ್ಮ ಚರಿತ್ರೆಯ ಒಳಗಡೆ ಇನ್ಯಾರನ್ನಾದರೂ ತೋರಿಸಿ ನನಗೆ. ಜಾತಿ ಪದ್ಧತಿ ವಿರುದ್ಧ ಹೋರಾಟ ಮಾಡಿದವರು, ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಿದವರು, ಇವರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಮುಂದೆ ಬಂದವರು ಒಬ್ಬರು ಕೂಡ ನಮಗೆ ಸಿಗೋದಿಲ್ಲ. ಆದ್ದರಿಂದ ಗಾಂಧೀಜಿ ದಲಿತರ ಮಿತ್ರ, ಯಾರ ಶತ್ರುವೂ ಅಲ್ಲ. ಅವರು ದಲಿತರ ಮಿತ್ರ. ಗಾಂಧೀಜಿಯನ್ನು ಅಂಬೇಡ್ಕರ್ ಒಬ್ಬ ಸನಾತನಿ ಅಂತ ಕರೀತಾರೆ. ಹೌದು, ಅವರು ಸನಾತನ ಧರ್ಮದಲ್ಲಿ ಅಚಲವಾದ ಶ್ರದ್ಧೆಯನ್ನು ಇಟ್ಕೊಂಡವರು. ಸನಾತನ ಧರ್ಮದಲ್ಲಿ ಶ್ರದ್ಧೆ ಇದ್ದ ಗಾಂಧೀಜಿಯನ್ನೂ ಕೂಡ RSSನವರು ಹಿಂದೂ ಅಲ್ಲ ಅಂತ ಹೇಳ್ತಾರೆ. ಇವನು ಮುಸಲ್ಮಾನರ ಪರ ಅಂತ ಹೇಳ್ತಾರೆ. ಮುಸಲ್ಮಾನರ ಪರವಾಗಿ ನಿರ್ಧಾರ ತೆಗೆದುಕೊಳ್ಳುವ ಏಜೆಂಟು ಅಂತ ಹೇಳ್ತಾರೆ. RSSನವ್ರಿಗೆ ಬೇಕಾಗಿರೋದು ಸನಾತನ ಹಿಂದೂ ಅಲ್ಲ. RSSನವ್ರಿಗೆ ಬೇಕಾಗಿರೋದು ಹಿಂದೂ ಧರ್ಮ ಪಾಲನೆ ಅಲ್ಲ. RSSನವರಿಗೆ ಬೇಕಾಗಿರೋದು ಮೂಲಭೂತವಾದಿ ಹಿಂದೂಗಳು ಬೇಕು. ಇನ್ನೊಬ್ಬರನ್ನು ಹೊಡೆಯುವ, ಇನ್ನೊಬ್ಬರನ್ನು ಬಡಿಯುವ, ಇನ್ನೊಬ್ಬರ ಧರ್ಮವನ್ನು ಅಲ್ಲಗಳೆಯುವ, ಇನ್ನೊಬ್ಬರ ಧರ್ಮವನ್ನು ದ್ವೇಷ ಮಾಡುವ ಹಿಂದೂ ಆದರೆ ಅವನು RSSನವ್ರ ಪರವಾಗಿ ನಿಲ್ಲುವ ಹಿಂದೂ. ಇನ್ನೊಂದು ಧರ್ಮವನ್ನು ಗೌರವಿಸುವ, ಇನ್ನೊಬ್ಬರ ಕಷ್ಟದಲ್ಲಿ ಭಾಗಿಯಾಗುವ, ಅದು ನನ್ನ ಧರ್ಮ ಅಂತ ಹೇಳಿ ಭಾವನೆಯಿಂದ ಆತುಕೊಳ್ಳುವ, ಅಪ್ಪಿಕೊಳ್ಳುವ ಹಿಂದೂಗಳು RSSನವರಿಗೆ ಬೇಕಾಗಿಲ್ಲ. ಆದ್ದರಿಂದ RSS ಮೂಲಭೂತವಾದಿ ಬಂಡುಕೋರರ ಸಂಘಟನೆಯೇ ಹೊರತು ಅದು ದೇಶಭಕ್ತರ ಸಂಘಟನೆ ಅಲ್ಲ ಅನ್ನೋದನ್ನು ಗಾಂಧೀಜಿನೂ ಹೇಳಿದ್ದಾರೆ, ನಾವು ಇವತ್ತು ನೋಡ್ತಾ ಇದ್ದೇವೆ. ನೀವು ಹಿಂದೂಗಳನ್ನು ವಿರೋಧ ಮಾಡದೇ ಇದ್ದರೆ, ಮುಸಲ್ಮಾನರನ್ನು ವಿರೋಧ ಮಾಡದೇ ಇದ್ದರೆ ನೀವು ಹಿಂದೂಗಳಲ್ಲ. ಮುಸಲ್ಮಾನರು ಹಿಂದೂಗಳನ್ನು ವಿರೋಧ ಮಾಡಬೇಕು, ಹಿಂದೂಗಳು ಮುಸಲ್ಮಾನರನ್ನು ವಿರೋಧ ಮಾಡಬೇಕು. ಇದು RSSನವರ ಚಿತಾವಣೆ. ಹೀಗೆ ಮಾಡದೇ ಇದ್ದರೆ, ಹೀಗೆ ಮಾಡುವ ಮೂಲಕ ದೇಶ ಸದಾ ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿ ಇರಬೇಕು.
ಆಗ RSSನವ್ರ ಬಾವುಟ ಚೆನ್ನಾಗಿ ಹಾರಾಡ್ತದೆ. ದೇಶ ಶಾಂತವಾಗಿದ್ದರೆ RSSನವ್ರ ಬಾವುಟಕ್ಕೆ ಜಾಗ ಇರೋದಿಲ್ಲ. ದೇಶ ಶಾಂತವಾಗಿದ್ದರೆ RSSನವರ ನಡಿಗೆ, ಅವರ ಕವಾಯತು ನಡೆಯೋದಿಲ್ಲ. ಈ ದೇಶದಲ್ಲಿ 3 ಬಾರಿ ನಿಷೇಧಗೊಂಡಿರುವ ಸಂಘಟನೆ ಒಂದು ಯಾವುದಾದ್ರೂ ಇದ್ದರೆ ಅದು RSS. 3 ಬಾರಿ ನಿಷೇಧಗೊಂಡ ಮೇಲೂ ರಾಷ್ಟ್ರಭಕ್ತರ ಸಂಘಟನೆ ಅಂತ ಕರೆಸ್ಕೊಂಡಿರುವ ಸಂಘಟನೆ ಯಾವುದಾದ್ರೂ ಇದ್ದರೆ ಅದು RSS. ಈಗ ಹೇಳಿ, RSSನವರು ರಾಷ್ಟ್ರಭಕ್ತರೋ ಅಥವಾ ಈ ದೇಶದ ಕೋಟ್ಯಾಂತರ ಜನ ಈ ದೇಶವನ್ನು ಕಟ್ಟಿರುವವರು ರಾಷ್ಟ್ರಭಕ್ತರು ಅನ್ನೋದನ್ನು ನಾವು ಜನರಿಗೆ ತಿಳಿಸಿ ಹೇಳಬೇಕಾದ ಸಂದರ್ಭ ಇದು. ಯಾವುದನ್ನು ಹೇಳಬೇಕು? ಈ ದೇಶದಲ್ಲಿ ಕೋಟಿ ಕೋಟಿ ರಸ್ತೆ, ಮೈಲುಗಳ ರಸ್ತೆಯನ್ನು ಮಾಡಿದವರು ರಾಷ್ಟ್ರಭಕ್ತರಲ್ವೋ? ಈ ದೇಶವನ್ನು ಇಷ್ಟು ದೊಡ್ಡ ದೇಶವನ್ನಾಗಿ ಕಟ್ಟಿರುವವರು ರಾಷ್ಟ್ರಭಕ್ತರಲ್ವೋ? ಗದ್ದೆಗಳಲ್ಲಿ ಉಳುವವರು ರಾಷ್ಟ್ರಭಕ್ತರಲ್ವೋ? ಹೊಲಗಳಲ್ಲಿ ಬೆಳೆ ಬೆಳೆಯುವವರು ರಾಷ್ಟ್ರಭಕ್ತರಲ್ವೋ? ಇವರೆಲ್ಲರನ್ನ ಬಿಟ್ಟು ಮುಸಲ್ಮಾನರನ್ನು ವಿರೋಧ ಮಾಡುವವನು ಮಾತ್ರ ರಾಷ್ಟ್ರಭಕ್ತ ಅಂತ ಹೇಳುವ RSSನ ನಿಜವಾದ ಬಣ್ಣವನ್ನು ಅನೇಕರು ಬಯಲು ಮಾಡಿದ್ದಾರೆ. ನಮ್ಮ AK ಸುಬ್ಬಯ್ಯನವರು ಬರೆದಿದ್ದಾರೆ RSSನ ಅಂತರಂಗ ಅಂತ ಪುಸ್ತಕ, ದಯವಿಟ್ಟು ಓದಬೇಕು. RSSನಿಂದ ಹೊರಗೆ ಬಂದವರು ಅನೇಕರು ಬರೆದಿದ್ದಾರೆ. ನಮ್ಮ ಮರಾಠಿಯ ಲೇಖಕರು ಭಾಳ ದೊಡ್ಡ ಪುಸ್ತಕವನ್ನು ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ, ಅದು ಕನ್ನಡಕ್ಕೆ ಕೂಡ ಬಂದಿದೆ. ಆ ಪುಸ್ತಕಗಳನ್ನು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅತ್ಯಂತ ಅಗತ್ಯವಾಗಿ ಓದಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ. 1924ರಲ್ಲಿ ಬೆಳಗಾವಿ ಅಧಿವೇಶನ ಆದಾಗ, ಬೆಳಗಾವಿ ಅಧಿವೇಶನದ ಸಂದೇಶ ಏನು ದೇಶಕ್ಕೆ ಅಂತ ಅಂದರೆ, ಸಾಮಾಜಿಕ ಬದಲಾವಣೆ ನಮ್ಮ ದೇಶದ ಅಗತ್ಯ ಅಂತ ಹೇಳಿದವರು ಗಾಂಧೀಜಿ. ಸ್ವಾತಂತ್ರ್ಯ ಬೇಕು ನಿಜ, ಯಾತಕ್ಕಾಗಿ ಸ್ವಾತಂತ್ರ್ಯ ಬೇಕು? ನಮ್ಮ ದೇಶದ ಸ್ಪೃಶ್ಯನೊಬ್ಬ ಮುಳುಗುತ್ತಿದ್ರೆ, ಸಾಯ್ತಿದ್ರೆ, ಅಸಮಾನತೆಯಿಂದ ಒದ್ದಾಡ್ತಿದ್ರೆ ಈ ಸ್ವಾತಂತ್ರ್ಯ ತಗೊಂಡು ಏನು ಮಾಡಬೇಕು ಅಂತ ಪ್ರಶ್ನೆ ಮಾಡಿದವರು ಗಾಂಧೀಜಿ. ಎರಡನೇದು, ಖಾದಿಯನ್ನು ಎಲ್ಲರ ಮುಂದೆ ಎಲ್ಲರ ವಸ್ತು ಆಗಬೇಕು ಖಾದಿ, ಎಲ್ಲರ ಬಟ್ಟೆ ಆಗಬೇಕು ಖಾದಿ ಅಂತ ಬಯಸಿದವರು, ಆ ಅಧಿವೇಶನದಲ್ಲಿ ಸಂದೇಶವನ್ನು ಕೊಟ್ಟವರು ಗಾಂಧಿ. ಗಾಂಧಿ ಮುಖ್ಯಸ್ಥರಾಗಿದ್ದ ಈ ಅಧಿವೇಶನದಲ್ಲಿ ಅತ್ಯಂತ ಮುಖ್ಯವಾದ ಮತ್ತೊಂದು ಸಂಗತಿ ಏನು ಅಂದರೆ, ಹಿಂದೂ ಮತ್ತು ಮುಸಲ್ಮಾನರ ನಡುವೆ ಸಹಬಾಳ್ವೆ, ಸಹಭೋಜನ, ಸಹಪಂಕ್ತಿ ಭೋಜನ ಮತ್ತು ಭ್ರಾತೃತ್ವ ಇರಬೇಕು ಅಂತ ಹೇಳಿದವರು ಗಾಂಧೀಜಿ. ನಿಮಗೆ ಒಂದು ಮಾತನ್ನು ಹೇಳ್ತೀನಿ, ಗಾಂಧೀಜಿಯವರು ಗೋವಿನ ಎಕನಾಮಿಕ್ಸನ್ನು ಹೇಳಿದವರು, ಗೋವಿನ ಪೂಜೆ ಮಾಡಿ ಅಂತ ಹೇಳಿದವರಲ್ಲ. ಇದು ಗೊತ್ತಿರಲಿ ಎಲ್ರಿಗೆ. ಗೋವು ನಮ್ಮ ರೈತರನ್ನು ಕಾಪಾಡುವ ಅಮೂಲ್ಯವಾದ ವಸ್ತು ಅಂತ ಹೇಳಿದವರು. ಗೋವು ದೇವರು, ಅದನ್ನು ಪೂಜೆ ಮಾಡಬೇಕು ಅಂತ ಗಾಂಧೀಜಿ ಹೇಳಿಲ್ಲ. ಇದು ಗೊತ್ತಿರಲಿ. ಭಾಳ ಜನ ಇವತ್ತು RSSನವರು ಇದನ್ನು ಮಿಸ್ಇಂಟರ್ಪ್ರೆಟ್ ಮಾಡ್ತಿದ್ದಾರೆ, ತಪ್ಪು ಸಂದೇಶ ಕೊಡ್ತಿದ್ದಾರೆ. ಪರಮ ಪೂಜ್ಯವಾದದ್ದು ಗೋವು. ಗೋವು ಮಾತ್ರ ಪೂಜ್ಯವೋ? ಎತ್ತುಗಳು ಪೂಜ್ಯ ಅಲ್ವೋ, ಹೊಲ ಉಳ್ತವೆ? ಕೋಣಗಳು ಪೂಜ್ಯ ಅಲ್ವೋ, ಬೆಳವಣಿಗೆಗೆ ದಾರಿ ಮಾಡಿಕೊಡ್ತವೆ? ಉಳಿದ ಪ್ರಾಣಿಗಳೆಲ್ಲವೂ ಪೂಜ್ಯ ಅಲ್ವೋ? ಎಲ್ಲ ಸಕಲ ಪ್ರಾಣಿಗಳಲ್ಲಿ ದಯೆ ಇರಬೇಕು ಅಂದವರು ನಮ್ಮ ಶರಣರು. 12ನೇ ಶತಮಾನದಲ್ಲಿ ಕರ್ನಾಟಕದ ಶರಣರು ಹೇಳಿದ ಮಾತೇನು ಗೊತ್ತಾ? ದಯೆಯೇ ಧರ್ಮದ ಮೂಲವಯ್ಯ. ದಯೆ ಇಲ್ಲದ ಧರ್ಮ ಯಾವುದಯ್ಯ? ದಯೆಯೇ ಧರ್ಮದ ಮೂಲವಯ್ಯ ಅಂತ ಹೇಳಿದವರು. ದಯೆ ಅನ್ನೋದು ಸಕಲ ಪ್ರಾಣಿಗಳಲ್ಲಿ ಇರಬೇಕು ಅಂತ, ಬರೀ ಗೋವಿನಲ್ಲಿ ಮಾತ್ರ ಅಲ್ಲ, ಸಕಲ ಜೀವರಾಶಿಗಳಲ್ಲಿ. ಸಕಲ ಜೀವರಾಶಿಗಳಲ್ಲಿ. ಅದನ್ನು ನಾವು ಬಿಟ್ಟುಬಿಟ್ಟಿದ್ದೇವೆ. RSSನವರು ಯಾವತ್ತಾದರೂ ಇದನ್ನು ಹೇಳಿರೋದು ಕೇಳಿದ್ದೀರಾ ನೀವು? ಸಕಲ ಜೀವರಾಶಿಗಳಲ್ಲಿ ದಯೆ ಇರಬೇಕು, ಅದು ನಿಜವಾದ ಧರ್ಮ ಅಂತ ಹೇಳಿರೋದು ಕೇಳಿದ್ದೀರಾ? ಅದಕ್ಕೆ ಹೇಳೋದು ಬಸವಣ್ಣ ಹೇಳ್ತಾನೆ, ಯಾವುದಪ್ಪ ನಿನ್ನ ದೇಗುಲ ಅಂದರೆ ರಾಮ ಮಂದಿರ ಅಂತ ಹೇಳೋದಿಲ್ಲ ಬಸವಣ್ಣ, ಶಿವನ ಮಂದಿರ ಅಂತ ಹೇಳೋದಿಲ್ಲ, ಈಶ್ವರನ ಮಂದಿರ ಅಂತ ಹೇಳೋದಿಲ್ಲ, ಬ್ರಹ್ಮ ಕಳಶವನ್ನು ಕಟ್ತೀನಿ ಅಂತ ಹೇಳೋದಿಲ್ಲ ಬಸವಣ್ಣ. ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾನೆ. ನಿನ್ನ ದೇಹದ ಒಳಗಿರುವ ಶಿವನನ್ನು ಪೂಜೆ ಮಾಡು, ನಿನ್ನ ಮನಸ್ಸಿನ ಒಳಗಿರುವ ದೇವರನ್ನು ನಿರ್ಮಲವಾಗಿ ಇಟ್ಟುಕೊಳ್ಳುವುದನ್ನು ಕಲಿ, ನಿಶ್ಚಲವಾಗಿ ಇಟ್ಟುಕೊಳ್ಳುವುದನ್ನು ಕಲಿ, ಚಂಚಲವಾಗಿ ಇರೋದಕ್ಕೆ ಬಿಡಬೇಡ, ಅದು ನಿಜವಾದ ದೇವಾಲಯ ಅಂತ ಹೇಳ್ತಾನೆ. ಆದರೆ RSSನವರು ಹೇಳೋದು ಯಾವುದು? ಕಲ್ಲಿನ ದೇವಾಲಯವನ್ನು, ಮಣ್ಣಿನ ದೇವಾಲಯವನ್ನು. ಈಗ ಅದು ಗ್ರಾನೈಟ್ ಕಾಂಕ್ರೀಟ್ ದೇವಾಲಯ ಆಗಿ ಶುರುವಾಗಿದೆ ಎಲ್ಲ ಕಡೆ. ಗ್ರಾನೈಟ್ ಆಗದೇ ಇದ್ದರೆ ಒಳ್ಳೆ ದೇವಾಲಯ ಅಲ್ಲ ಇವತ್ತದು. ಮಣ್ಣಿನಲ್ಲಿ ಕಟ್ಟಿದರೆ ಒಳ್ಳೆ ದೇವಾಲಯ ಅಲ್ಲ ಇವತ್ತು.
ಬಡವರ ದೇವಾಲಯಗಳೇ ಬೇರೆ, ಶ್ರೀಮಂತರ ದೇವಾಲಯಗಳೇ ಬೇರೆ ಆಗೋದಕ್ಕೆ ಆರಂಭ ಆಗಿದೆ. ಆದ್ದರಿಂದ ಗಾಂಧೀಜಿ ಅಂತ ಒಬ್ಬ ಕರುಣಾಳು ಈ ಸ್ವಾತಂತ್ರ್ಯ ಹೋರಾಟದ ನೇತೃತ್ವವನ್ನು ವಹಿಸದೇ ಇದ್ದರೆ ಭಾರತಕ್ಕೆ ಸ್ವಾತಂತ್ರ್ಯ 47 ಅಲ್ಲ 2047ಕ್ಕೂ ಬರ್ತಿರಲಿಲ್ಲ. ಇದು ಗೊತ್ತಿರಲಿ. ಗಾಂಧೀಜಿ ಅಂತ ಒಬ್ಬ ಕರುಣಾಳು ನಾಯಕನಾದ್ದರಿಂದ ನೀವು ವಿನ್ಸ್ಟನ್ ಚರ್ಚಿಲ್ಲನ ಭಾಷಣವನ್ನು ಓದಬೇಕು. ನಮಗೆ ಸ್ವಾತಂತ್ರ್ಯ ಕೊಡುವಾಗ ಆತ ಹೇಳ್ತಾನೆ, 90% ಜನ ಅಕ್ಷರ ಇಲ್ಲದೆ ಇರ್ತಕ್ಕಂಥವ್ರು, ಅವರಿಗೆ ಪ್ರಜಾಪ್ರಭುತ್ವ ಹೆಂಗ್ರಿ ಗೊತ್ತಾಗಬೇಕು ಅಂತ ಹೇಳ್ತಾನೆ. 90% ಜನ ಅಕ್ಷರವಿಲ್ಲದವರು ಮಾತ್ರವಲ್ಲ, ಯೋಚನಾ ಶಕ್ತಿಯನ್ನೇ ಕಳೆದುಕೊಂಡವರಿಗೆ ಸ್ವಾತಂತ್ರ್ಯ ಕೊಡುವ ಹೀನ ಕೆಲಸವನ್ನು ಯಾಕೆ ಮಾಡ್ತೀರಿ ಅಂತ ಬ್ರಿಟಿಷ್ನವ್ರಿಗೆ ತರಾಟೆಗೆ ತಗೊಳ್ತಾನೆ ವಿನ್ಸ್ಟನ್ ಚರ್ಚಿಲ್ ಅವರ ಪಾರ್ಲಿಮೆಂಟ್ನಲ್ಲಿ. ಇಷ್ಟಾದರೂ ಗಾಂಧೀಜಿಯವರ ಈ ಅಹಿಂಸಾ ಹೋರಾಟ ಇದೆಯಲ್ಲ, ಇದು ದೊಡ್ಡ ಕಾಣಿಕೆಯನ್ನು ಕೊಟ್ಟಿದೆ. ಅದು ಗಾಂಧೀಜಿ, ಆ ಸರಳತೆ ಗಾಂಧೀಜಿ, ಆ ಪ್ರಾಮಾಣಿಕತೆ ಗಾಂಧೀಜಿ, ಆ ಸತ್ಯ ಪ್ರತಿಪಾದನೆ ಗಾಂಧೀಜಿ. ಒಂದು ಸಣ್ಣ ಘಟನೆಯನ್ನು ಹೇಳ್ತೀನಿ ಗಾಂಧೀಜಿ ಬಗ್ಗೆ. ಅವರು ಸಬರಮತಿ ಆಶ್ರಮ ಕಟ್ಟಿರ್ತಾರೆ. ಅಲ್ಲಿ ಜಾತಿ ಭೇದವಿಲ್ಲ, ಎಲ್ಲ ಜಾತಿಯ ಜನರಿಗೆ ಪ್ರವೇಶ. ಕೇಳಿ, ಆ ಆಶ್ರಮಕ್ಕೆ ಎಲ್ಲರೂ ಎಲ್ಲ ಕೆಲಸವನ್ನು ಮಾಡಬೇಕು, ಜಾತಿ ಆಧಾರದ ಮೇಲೆ ಕೆಲಸ ಮಾಡೋದಲ್ಲ. ಅಲ್ಲಿ ಬ್ರಾಹ್ಮಣರು ಬಂದರೆ ಅವ್ರ ಕೈಗೆ ಪೊರಕೆ ಕೊಟ್ಟು ಟಾಯ್ಲೆಟ್ ಕ್ಲೀನ್ ಮಾಡಿ ಬಾ ಅಂತ ಕಳಿಸ್ತಾ ಇದ್ರು ಗಾಂಧೀಜಿ. ದಲಿತ ಬಂದರೆ, ಅಸ್ಪೃಶ್ಯ ಬಂದರೆ ಸೌಟ್ ಕೊಟ್ಟು ಅಡುಗೆ ಮನೆಯಲ್ಲಿ ಕೆಲಸ ಮಾಡು ಅಂತ ಕಳಿಸ್ತಾ ಇದ್ರು ಗಾಂಧೀಜಿ. ಜಾತ್ಯತೀತ ಮನೋಭಾವನೆ ಅಂದರೆ ಇದು. ಬಾಯಲ್ಲಿ ಭಾಷಣ ಮಾಡೋದು, BL ಸಂತೋಷಿಯವ್ರ ಭಾಷಣ ಇದೆಯಲ್ಲ, ಹುಲಿಯ ರಕ್ತದ ರುಚಿ ಹತ್ತಿದೆ ಅಂತ ಮಾತಾಡ್ತಿದ್ರಲ್ಲ ನೆನ್ನೆ, ಅದಲ್ಲ ಗಾಂಧೀಜಿ. ಅವ್ರಿಗೆ ಗಾಂಧೀಜಿ ಅರ್ಥ ಆಗೋಕ್ಕೆ ಸಾಧ್ಯವೇ ಇಲ್ಲ. ಗಾಂಧೀಜಿ BJPಯವರಿಗೆ ಅರ್ಥ ಆಗೋದು ಎರಡರಲ್ಲಿ. ಒಂದು ಅವ್ರ ಕನ್ನಡಕದಲ್ಲಿ, ಇನ್ನೊಂದು ಅವ್ರ ದೋತ್ರದಲ್ಲಿ. ಅಷ್ಟೇ ಅವ್ರಿಗೆ ಅರ್ಥ ಆಗೋದು. ಉಳಿದ ಮನಸ್ಸಿನ ಗಾಂಧೀಜಿ ಇದಾನಲ್ಲ, ಅಂತರಂಗದ ಗಾಂಧೀಜಿ ಇದ್ದಾರಲ್ಲ, ಅಹಿಂಸಾವಾದಿ ಗಾಂಧೀಜಿ, ಅವ್ರಿಗೆ ಅರ್ಥ ಆಗೋದಿಲ್ಲ. ಆ ಆಶ್ರಮಕ್ಕೆ ಒಂದು ದಲಿತ ಕುಟುಂಬ ಊರಾಚೆ ಹಾಕಿಬಿಡ್ತಾರೆ ಅವ್ರನ್ನ, ಅಸ್ಪೃಶ್ಯರ ಕುಟುಂಬ ಬರ್ತದೆ. ಗಾಂಧೀಜಿ ನಮ್ಮನ್ನು ಆಶ್ರಮಕ್ಕೆ ಸೇರಿಸ್ಕೊಳ್ಳಿ, ನಮಗೆ ಏನೂ ಇಲ್ಲ, ನಿರ್ಗತಿಕರು, ನಿಮ್ಮ ಆಶ್ರಮ ಸೇರೋದಕ್ಕೆ ನಿಮ್ಮ ಕಾನೂನು ಪ್ರಕಾರ ಎಲ್ಲ ಅವಕಾಶಗಳಿದೆ, ನಾನು ಸೇರಬೇಕು ಅಂತ ಕೇಳ್ಕೊಳ್ತಾರೆ. ಆ ಆಶ್ರಮಕ್ಕೆ ಉಚಿತವಾಗಿ ಊಟ ಹಾಕ್ತಿದ್ದ ಒಬ್ಬ ಮಾರ್ವಾಡಿ, ನೀನೇನಾದರೂ ಈ ಅಸ್ಪೃಶ್ಯರನ್ನು ಸೇರಿಸ್ಕೊಂಡ್ರೆ ನಾಳೆಯಿಂದ ನಾನು ಊಟ ಹಾಕೋದನ್ನು ಬಂದ್ ಮಾಡ್ತೀನಿ ಅಂತ ಹೇಳಿಬಿಡ್ತಾರೆ. ಕೊಡೋದಿಲ್ಲ, ಊಟ ಹಾಕೋದಿಲ್ಲ ಅಂತ ಹೇಳ್ತಾರೆ. ಗಾಂಧೀಜಿಗೆ ಧರ್ಮ ಸಂಕಟ ಆರಂಭ ಆಗ್ತದೆ. ಇವನನ್ನು ಸೇರಿಸ್ಕೊಳ್ಳದೆ ಇರೋದಕ್ಕೆ ನನಗೆ ಯಾವ ಕಾರಣಗಳೂ ಇಲ್ಲ. ಒಂದು ವೇಳೆ ನಾನು ನನ್ನ ತತ್ವಕ್ಕೆ ಕಟ್ಟುಬಿದ್ದು ಸೇರಿಸ್ಕೊಂಡ್ರೆ ನಾಳೆಯಿಂದ ನನ್ನ ಆಶ್ರಮವಾಸಿಗಳೆಲ್ಲರೂ ಉಪವಾಸ ಬೀಳಬೇಕಾಗ್ತದೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಬೆಳಗಿನಿಂದ ಸಂಜೆಯವರೆಗೆ ಯೋಚನೆ ಮಾಡಿ ಅವನು ಗೇಟಿನಿಂದ ಹೊರಗಡೆ ಕಾಯ್ತಿರ್ತದೆ ಅಸ್ಪೃಶ್ಯರ ಕುಟುಂಬ. ಸಂಜೆ 6 ಗಂಟೆಗೆ ಗಾಂಧೀಜಿ ಒಂದು ತೀರ್ಮಾನಕ್ಕೆ ಬರ್ತಾರೆ, ನಾಳೆಯಿಂದ ನಾನು ಉಪವಾಸ ಇದ್ದರೂ ಚಿಂತೆ ಇಲ್ಲ, ನಿಮ್ಮನ್ನು ನನ್ನ ಆಶ್ರಮವಾಸಿಗಳನ್ನಾಗಿ ಸೇರಿಸ್ಕೊಳ್ತೇನೆ, ದಯವಿಟ್ಟು ಒಳಗೆ ಕರ್ಕೊಂಬನ್ನಿ ಅವ್ರನ್ನ ಅಂತ ಹೇಳ್ತಾರೆ. ಇದು ಸತ್ಯ ಪ್ರತಿಪಾದಕ ಗಾಂಧೀಜಿ ಅಂದರೆ ಇದು. ಪ್ರಾಯೋಗಿಕವಾಗಿ ಉಪವಾಸ ಬೀಳ್ತಾರೆ ಅವರು. ಪರವಾಗಿಲ್ಲ, ಭಿಕ್ಷೆ ಬೇಡಿ ಊಟ ಮಾಡೋಣ. ಗಾಂಧೀಜಿಗೆ ಬುದ್ಧನ ಮನಸ್ಸಿತ್ತು. ಬುದ್ಧ ಕಟ್ಟಿದ ನಿರ್ಗತಿಕರ ಮಾಂಕಗಳ, ಬುದ್ಧ ಸನ್ಯಾಸಿಗಳ ಆಶ್ರಮ ಗಾಂಧೀಜಿಯದ್ದು. ಅನೇಕರು ಗಾಂಧೀಜಿಯ ಆ ಆಕರ್ಷಣೆಗೆ ಬಲಿಯಾಗಿದ್ದರು, ಬಲಿಯಲ್ಲ ಆಕರ್ಷಣೆಗೆ ಒಳಗಾಗಿದ್ದರು. ನಿಮಗೆ ಆಶ್ಚರ್ಯ ಆಗ್ತದೆ, ಗಾಂಧೀಜಿಯವರು ಹೋದರೆ ಕರ್ನಾಟಕಕ್ಕೆ ಬಂದಾಗ ಇಲ್ಲಿನ ಹೆಣ್ಣು ಮಕ್ಕಳು ತಮ್ಮ ಒಡವೆಗಳನ್ನು ಗಾಂಧೀಜಿಯ ಸಮಾರಂಭದಲ್ಲಿ ಬಿಚ್ಚಿ ಗಂಟು ಕಟ್ಟಿ ನಿನ್ನ ಸ್ವಾತಂತ್ರ್ಯ ಚಳುವಳಿಗೆ ಬಳಸ್ಕೊ ಮಾರಾಯ ಅಂತ ಕೊಡ್ತಿದ್ರು. ಅವರು ಯಾರು? ಈ ಹಣ ದುರುಪಯೋಗವಾಗ್ತದೆ, ನನ್ನ ಮೂಗುತಿ, ನನ್ನ ಓಲೆ, ನನ್ನ ಜುಮ್ಕಿ, ನನ್ನ ಅಡ್ಡಿಕೆ ಇದು ದುರುಪಯೋಗವಾಗ್ತದೆ ಅನ್ನೋ ಅಪನಂಬಿಕೆ ಯಾವತ್ತೂ ಗಾಂಧೀಜಿ ಬಗ್ಗೆ ಇರಲಿಲ್ಲ. ಅದು ಗಾಂಧೀಜಿ. ಅಂತಹ ಗಾಂಧೀಜಿಯ ನೇತೃತ್ವ ಸಿಕ್ಕಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅನ್ನುವ ಕಲ್ಪನೆ ನಮ್ಮ ದೇಶದ ಪ್ರತಿಯೊಬ್ಬರಿಗೆ, ಇವತ್ತಿನ ಪೀಳಿಗೆಗೆ ಹೇಳಬೇಕು. ನಾನು ಓದ್ ಕಡೆಯೆಲ್ಲ ಆಗೋ ದುಃಖ ಏನು ಅಂದರೆ, ಎಲ್ಲ ಸ್ವಾತಂತ್ರ್ಯ ಕಾಲದಲ್ಲಿ ಇದ್ದ ಬಿಳಿ ತಲೆಗಳೇ ಬಂದು ಕೂತಿರ್ತಾವೆ ಕಾಂಗ್ರೆಸ್ ಮೀಟಿಂಗಲ್ಲಿ. ಹೊಸ ತಲೆಮಾರಿನ ಕಾಂಗ್ರೆಸ್ಸಿನ ಕಡೆಗೆ ಯಾಕೆ ಬರ್ತಿಲ್ಲ ಅಂತ ನನಗೆ ಇವತ್ತು ದುಃಖ ಆಗಿರೋದು. ನಾವಿನ್ನು ಎಷ್ಟು ದಿನ ಇಂಥ ಭಾಷಣ ಮಾಡೋಕ್ಕೆ ಸಾಧ್ಯ? ಹೊಸ ತಲೆಮಾರಿನವ್ರು ಬಂದು ಇದನ್ನು ಆವಾಹನೆ ಮಾಡಬೇಕಲ್ಲ. ಇದನ್ನು ಅವ್ರು ಎತ್ಕೊಂಡು, ಹೌದು ಗಾಂಧೀಜಿ ಇಂಥವ್ರು ಇದ್ದರು,
ಇವರು ಹೋರಾಟ, ಇವ್ರ ಪರಂಪರೆ ನಮ್ಮ ಪೀಳಿಗೆಗೆ ಸಾಗಿಸಬೇಕು ಅನ್ನುವ ಶಕ್ತಿ ಬರಬೇಕಲ್ಲ, ಅದು ಆಗ್ತಾ ಇಲ್ಲ. ಎಷ್ಟು ಪ್ರಾಮಾಣಿಕತೆ ಅನ್ನೋದು ಯಾವ ಹಂತಕ್ಕಿತ್ತು ಗಾಂಧೀಜಿಗೆ ಅನ್ನೋದು ಹೇಳ್ತೀನಿ. ಬರೀ ಪ್ರಾಮಾಣಿಕರಷ್ಟೇ ಅಲ್ಲ, ಪ್ರಾಮಾಣಿಕತೆ ಮತ್ತು ಪ್ರಾಯೋಗಿಕತೆ ಎರಡರ ನಡುವೆ ಸಮತೋಲನವನ್ನು ಕಾಯ್ದುಕೊಂಡಿದ್ದವರು ಗಾಂಧೀಜಿ. ಅವರು ಬಿರ್ಲಾ ಮನೆಯಲ್ಲಿ ಮಲಗ್ತಾ ಇದ್ದದ್ದು, ಊಟ ಹಾಕಕ್ಕೆ ಶಕ್ತಿ ಇದ್ದದ್ದು ಬಿರ್ಲಾ ಅವ್ರಿಗೆ. ಅವ್ರ ಮನೆಯಲ್ಲಿ ಊಟ ಮಾಡೋರು, ಅವ್ರ ಮನೆಯಲ್ಲಿ ನಿದ್ರೆ ಮಾಡೋರು. ಬೆಳಿಗ್ಗೆ ಎದ್ದು ಹೊರಗೆ ಬಂದರೆ ಭಿಕ್ಷುಕನ ಜೊತೆ ಹೆಗಲ ಮೇಲೆ ಕೈ ಹಾಕಿ, ಯಾಕಪ್ಪ ನೀನು ಭಿಕ್ಷೆ ಎತ್ತಿದೆಯಾ, ನಿನ್ನ ಕಷ್ಟ ಏನು ಅಂತ ಕೇಳ್ತಾ ಇದ್ರು. ಅದು ಗಾಂಧೀಜಿ. ಒಮ್ಮೆ ಗಾಂಧೀಜಿ ಉಡುಪಿಗೆ ಬಂದಿದ್ದರು. ಉಡುಪಿ ಕೃಷ್ಣನ ದೇವಸ್ಥಾನದ ಮುಂದೆ ಮೆರವಣಿಗೆ ನಡೀತಿತ್ತು. ಗಾಂಧೀಜಿ ಆ ಮೆರವಣಿಗೆಯ ಕಾರಿನ ಮೇಲೆ ನಿಂತಿದ್ದರು. ಭಕ್ತರೆಲ್ಲ, ಸ್ವಾಮೀಜಿ, ಗಾಂಧೀಜಿ ದಯಮಾಡಿ ನೀವು ಕೃಷ್ಣನ ದೇವಸ್ಥಾನಕ್ಕೆ ಬರಬೇಕು, ಬಹಳ ಪ್ರಸಿದ್ಧವಾದ ದೇವಸ್ಥಾನ ಇದು, ಇದಕ್ಕಿಂತಲೂ ದೇವಸ್ಥಾನ ಇಡೀ ಇಂಡಿಯಾದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ, ಕೃಷ್ಣ ಬಡವರ ಅನುರಾಗಿ, ಗೊಲ್ಲ, ಗೋಪಾಲಕ, ಇಂಥ ದೇವಸ್ಥಾನಕ್ಕೆ ಬರಲ್ಲ ಅಂತಿರಲ್ಲ ಅಂತ ಕೇಳ್ತಾರೆ. ಬರ್ತೀನಿ ಅಂತಾರೆ ಗಾಂಧೀಜಿ. ಇನ್ನು ಸ್ವಲ್ಪ ಮುಂದೆ ಬರ್ತದೆ, ಮತ್ತೆ ಬಲವಂತ ಮಾಡ್ತಾರೆ, ಹೌದು ಬರ್ತೀನಿ ಅಂತಾರೆ ಗಾಂಧೀಜಿ. ದೇವಸ್ಥಾನ ಹತ್ತಿರಕ್ಕೆ ಬಂದೇ ಬಿಡ್ತು. ಪಕ್ಕದಲ್ಲಿ ಕಿವಿಯಲ್ಲಿ ಮೆಲ್ಲಗೆ ಅವರ ಜೊತೆ ನಿಂತಿದ್ದವನಿಗೆ, ಈ ದೇವಸ್ಥಾನದಲ್ಲಿ ಅಸ್ಪೃಶ್ಯರಿಗೆ ಪ್ರವೇಶ ಇದೆಯೋ ಅಂತ ಕೇಳ್ತಾರೆ. ಅವನು, ಇಲ್ಲ ಸ್ವಾಮೀಜಿ, ಅಸ್ಪೃಶ್ಯರನ್ನು ಬಿಡೋದಿಲ್ಲ ಒಳಗಡೆ ಅಂತಾನೆ. ಅಲ್ಲಿ ಅವರು ಪ್ರಶ್ನೆ ಮಾಡೋದಿಲ್ಲ, ತೇರು ನಡೀತಾ ಇರಲಿ, ಮುಂದಕ್ಕೆ ಹೋಗ್ತಿರಲಿ ಗಾಡಿ ಅಂತಾರೆ. ನಿಂತು ಇಳಿಯೋದಿಲ್ಲ. ಅಯ್ಯೋ ಗಾಂಧೀಜಿಯವರ ದೇವಸ್ಥಾನ ಹಿಂದಕ್ಕೆ ಹೊರಟೋಯ್ತು, ನೀವು ಇಳಿಲೇ ಇಲ್ವಲ್ಲ, ಇಂಥ ಕೃಷ್ಣ ಭಕ್ತ ದೇವಸ್ಥಾನವನ್ನು ನೀವು ನೋಡಲಿಲ್ವಲ್ಲ, ನಮಗೆಲ್ಲ ಬಹಳ ದುಃಖ ಆಗ್ತದೆ, ನೀವು ಇಳಿಬೇಕಾಗಿತ್ತು ಅಂತಾರೆ. ಗಾಂಧೀಜಿ ಎಲ್ಲೂ ಯಾರಿಗೂ ಏನನ್ನೂ ಹೇಳೋದಿಲ್ಲ. ಮುಂದಕ್ಕೆ ಹೋಗಿ ಕಾರ್ಯಕ್ರಮ ಮುಗಿದ ಮೇಲೆ ಸಂಜೆ ಉಳ್ಕೊಂಡಾಗ ಹೇಳ್ತಾರೆ, ಎಲ್ಲಿಯವರೆಗೆ ಅಸ್ಪೃಶ್ಯರಿಗೆ ಯಾವ ದೇವಸ್ಥಾನಗಳಲ್ಲಿ ಪ್ರವೇಶವಿಲ್ಲವೋ ಆ ದೇವಸ್ಥಾನಗಳಿಗೆ ನಾನು ಪ್ರವೇಶ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಅದು ಗಾಂಧೀಜಿ. ಇಂಥ ಗಾಂಧೀಜಿ ಕಾಂಗ್ರೆಸ್ಸಿಗೆ ಇವತ್ತಿನ ಅಗತ್ಯ ಇದೆ. ಈ ಗಾಂಧೀಜಿಯ ತತ್ವ ಸಿದ್ಧಾಂತಗಳು ಕಾಂಗ್ರೆಸ್ಸಿನ ಎಲ್ಲ ನಾಯಕರಿಗೆ ಬೇಕಾಗಿದೆ. ನಿಜ, ಗಾಂಧೀಜಿಯವರ ಎಲ್ಲ ಆದರ್ಶಗಳನ್ನು ಇವತ್ತು ಪಾಲನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಗಾಂಧೀಜಿ ತತ್ವಗಳನ್ನು ಹೇಳುವಾಗ ಕೆಲವರು ನಿಂತ್ಕೊಂಡು ಮದ್ಯ ಸೇವಿಸಬೇಡಿ ಅಂದ ತಕ್ಷಣವೇ ಇದನ್ನು ಫಾಲೋ ಮಾಡೋಕ್ಕಾಗಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಂತಾರೆ. ಖಾದಿನೇ ಹಾಕ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟ ಆಗ್ತದೆ, ಗಾಂಧಿ ಜಯಂತಿ ದಿವಸ ಹಾಕ್ಕೊಳ್ತೀವಿ ಸರ್, ಬೇರೆ ದಿವಸ ಕಷ್ಟ ಅಂತಾರೆ. ಬದಲಾವಣೆ ಆಗಿದೆ. ಗಾಂಧೀಜಿ ಅನೇಕ ತತ್ವಗಳು ಬದಲಾವಣೆಗೊಳಗಾಗಿವೆ, ಬದಲಾವಣೆಗೊಳಗಾಗಬೇಕು. ಗಾಂಧೀಜಿ ಗುಡಿ ಕೈಗಾರಿಕೆ ಹೇಳ್ತಾ ಇದ್ರು. ನೆಹರು ನಮ್ಮ ಪ್ರಧಾನಮಂತ್ರಿ, ದೇಶದಲ್ಲಿ ದೊಡ್ಡ ನಿರುದ್ಯೋಗ, ಈ ನಿರುದ್ಯೋಗ ನಿವಾರಣೆಗೆ ಗುಡಿ ಕೈಗಾರಿಕೆಯಿಂದ ಸಾಧ್ಯವೇ ಅಂತ ನೆಹರು ಅವ್ರ ಚಿಂತನೆ. ಪ್ರಪಂಚ ಕೈಗಾರಿಕಾ ಕ್ರಾಂತಿಗೆ ಒಳಗಾಗಿದೆ, ಭಾರತ ಇನ್ನು ಗುಡಿ ಕೈಗಾರಿಕೆಯನ್ನು ನಂಬಿ ಬದುಕುತ್ತಿದೆಯಲ್ಲ, ಇದು ನಿಜವೇ, ಇದರಿಂದ ಪ್ರಾಯೋಗಿಕವಾಗಿ ಸಾಧ್ಯವೇ ನಮ್ಮ ಶಕ್ತಿ ಅಂತ ಯೋಚನೆ ಮಾಡ್ತಿದ್ದ ಕಾಲ ಅದು. ಗಾಂಧೀಜಿಯವರು ನೆಹರು ಅವರಿಗೆ ಒತ್ತಾಯಪೂರ್ವಕವಾಗಿ ಹೇಳ್ತಾರೆ, ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಡಬೇಕು, ನಿಮ್ಮ ಬಜೆಟ್ನಿಂದ ಹಣ ಕೊಡಬೇಕು, ನಮ್ಮ ಜನರಿಗೆಲ್ಲ ಉದ್ಯೋಗ ಸಿಗಬೇಕು ಅಂತಾರೆ. ಗಾಂಧೀಜಿ ಗೊತ್ತಾಯಿತು, ದಿನಕ್ಕೆ 2 ಮೀಟ್ರ್ 3 ಮೀಟ್ರ್ ಖಾದಿ ನೇಯುವವನಿಗೆ ಅವನ ಆದಾಯ 6 ರೂಪಾಯಿ ಬರ್ಬೋದು, ಹೆಚ್ಚು ಅಂದರೆ 7 ರೂಪಾಯಿ ಬರ್ಬೋದು, ಇವನ ಜೀವನ ಸಾಧಿಸೋದಕ್ಕೆ ಸಾಧ್ಯವೇ ಅಂತ ಯೋಚನೆ ಮಾಡ್ತಾರೆ. ನೆಹರು ಆವಾಗ ಯೋಚನೆ ಮಾಡ್ತಾರೆ, ಬೃಹತ್ ಕೈಗಾರಿಕೆಗಳು ಮಾತ್ರ ಈ ದೇಶದ ಬಡತನವನ್ನು ನಿವಾರಣೆ ಮಾಡೋದಕ್ಕೆ ಸಾಧ್ಯ, ನಿರುದ್ಯೋಗವನ್ನು ನಿವಾರಣೆ ಮಾಡೋದಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಾರೆ. ಅದಕ್ಕಾಗಿ ಅವರು ದೇಶದಲ್ಲಿ 10 ಬೃಹತ್ ಕೈಗಾರಿಕೆಗಳನ್ನು ಮಾಡಿದ್ರು. ಬೆಂಗಳೂರು ಅದರ ಪ್ರಶಸ್ತವಾದ ಜಾಗ. ನಿಮಗೆ ಗೊತ್ತಿರಲಿ, HAL ಆರಂಭ ಆದದ್ದು, BEL ಆರಂಭ ಆದದ್ದು, ITL ಆರಂಭ ಆದದ್ದು, BHEL ಆರಂಭ ಆಗಿದ್ದು, BMBL ಆರಂಭ ಎಲ್ಲ ಬೆಂಗಳೂರಿನ ಕೇಂದ್ರ ಸ್ಥಾನದಲ್ಲಿ. ಕಾರಣ ವಾತಾವರಣ ಮತ್ತು ಜನರ ಪೂರೈಕೆ. ಅದನ್ನು ನೆಹರು ಮಾಡಿದ್ದು. ಗಾಂಧೀಜಿಯವರ ಈ ತತ್ವ ಸಿದ್ಧಾಂತಗಳನ್ನು ಮೀರಿ ಕೂಡ ನೆಹರು ಪ್ರಾಯೋಗಿಕವಾದ ರಾಜಕಾರಣವನ್ನು ಮಾಡಿದ ಮೊದಲ ಪ್ರಧಾನಮಂತ್ರಿ. ಇವತ್ತು ಹೇಳ್ತಾರೆ ಈ BJPಯವರು, ನೆಹರುವಿಂದ ದೇಶ ಒಡೆದೋಯ್ತು, ನೆಹರುವಿಂದ ದೇಶ ಹಾಳಾಯಿತು ಅಂತ ಇವತ್ತು ಹೇಳ್ತಾರೆ. ಚರಿತ್ರೆಯನ್ನು ವಿಕೃತಗೊಳಿಸುವ ಕ್ರಿಯೆ ಇದು. ಈ ದೇಶವನ್ನು ಒಡೆಯೋದಕ್ಕೆ ನೆಹರು ಯಾವ ಸಂದರ್ಭದಲ್ಲೂ ಕಾರಣ ಅಲ್ಲ. ಕೊನೆ ಕ್ಷಣದವರೆಗೆ ಈ ದೇಶವನ್ನು ಉಳಿಸ್ಕೊಳ್ಬೇಕು, ವಿಭಜನೆ ಆಗದಂತೆ ಪ್ರಯತ್ನ ಮಾಡಿದವರು ನೆಹರು. ಚರಿತ್ರೆಯ ಒಳಗಡೆ ಈ ಸತ್ಯ ಸಂಗತಿ ಇದ್ದರೂ ಕೂಡ BJPಯವರು ಬೀದಿಯಲ್ಲಿ ನಿಂತು ನಾಚಿಕೆ ಬಿಟ್ಟು
ಇಂಥ ಹಸಿ ಸುಳ್ಳುಗಳನ್ನು ದೇಶದ ಯುವ ಜನರ ತಲೆಗೆ ತುಂಬುತ್ತಿದ್ದಾರೆ. ಲಕ್ಷಾಂತರ ಜನ RSSನ ಕಾರ್ಯಕರ್ತರಿದ್ದಾರಲ್ಲ, ಅವ್ರನ್ನ ಕೇಳಿ ನೆಹರು ಇದಕ್ಕೆ ಕಾರಣ ಅಂತಾರೆ, ಆದರೆ ಚರಿತ್ರೆ ಹೇಳ್ತದೆ ಇದು ಖಂಡಿತ ನೆಹರು ಅವರು ಕಾರಣ ಅಲ್ಲ ಅಂತ ಹೇಳ್ತದೆ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಒಂದು ಮಾತನ್ನು ಹೇಳ್ತಾರೆ LK ಅದ್ವಾನಿ ಅವರಿಗೆ, ನೀವು ಇಷ್ಟೆಲ್ಲ ಟೀಕೆ ಮಾಡಿದ್ದೀರಿ, ನೀವು ಟೀಕೆ ಮಾಡುವ ಮೊದಲು ನಿಮ್ಮ ಜ್ಯೋತಿಷಿಯನ್ನು ಕೇಳ್ಕೊಂಡು ಬಂದಿದ್ದರೆ ಸತ್ಯ ಏನು ಅಂತ ಗೊತ್ತಾಗ್ತಿತ್ತು. ನನ್ನನ್ನು ಮೌನಿ ಪ್ರಧಾನಿ ಅಂತ ಕರೆದಿದ್ದೀರಿ, ನಿಷ್ಪ್ರಯೋಜಕ ಪ್ರಧಾನಿ ಅಂತ ಕರೆದಿದ್ದೀರಿ, ಆದರೆ ಚರಿತ್ರೆ ನನಗೆ ನ್ಯಾಯವನ್ನು ಒದಗಿಸುತ್ತದೆ ನಾನು ಮಾಡಿರುವ ಕೆಲಸಕ್ಕೆ ಅಂತ ಹೇಳ್ತಾರೆ. ನೆಹರು ಅವ್ರ ವಿಚಾರದಲ್ಲಿ ಕೂಡ ಇದು ಸತ್ಯ. ಈ RSSನವರು, ಈ ಹಿಂದೂ ಮೂಲಭೂತವಾದಿಗಳು ಅತ್ಯಂತ ಜಾತ್ಯತೀತವಾದ ಪ್ರಧಾನಮಂತ್ರಿಯನ್ನು ಹೀಗೆ ಈಗಳೆಯುತ್ತಿರುವುದನ್ನು ನೋಡಿದ್ರೆ ಈ ದೇಶ ಸತ್ಯಕ್ಕೆ ಬೆನ್ನು ತಿರುಗಿಸಿ ಸುಳ್ಳಿಗೆ ಕಿವಿ ಕೊಟ್ಟು ಓಲಾಡುತ್ತಿದೆ. ಇವತ್ತು ನಮ್ಮ ಯುವಜನರು ಕೇಳ್ತಿರೋದು ಬರೀ ಸುಳ್ಳಿನ ಕಂತೆ, ಸತ್ಯ ಅಲ್ಲ. ಆದ್ದರಿಂದ ಸತ್ಯದ ದರ್ಶನವನ್ನು ಕಾಂಗ್ರೆಸ್ಸು ನಮ್ಮ ಯುವಜನರಿಗೆ, ಕಾಂಗ್ರೆಸ್ಸಿನ ಯುವಜನರಿಗಲ್ಲ, ಈ ದೇಶದ ಯುವಜನರಿಗೆ ಮಾಡಿಕೊಡಬೇಕಾದ ಅಗತ್ಯ ಇದೆ. ಅದಕ್ಕಾಗಿ ಗಾಂಧೀಜಿಯನ್ನು ಪರಿಚಯ ಮಾಡಬೇಕು, ನೆಹರೂಜಿಯವರನ್ನು ಪರಿಚಯ ಮಾಡಬೇಕು, ತಿಲಕರಂಥ ಸ್ವಾತಂತ್ರ್ಯ ಹೋರಾಟಗಾರರನ್ನು ಪರಿಚಯ ಮಾಡಬೇಕು, ಅವರ ಮಿತಿಗಳೇನು ಅನ್ನೋದನ್ನು ಹೇಳಬೇಕು ನಾವು. ಆದ್ದರಿಂದ ಸ್ನೇಹಿತರೆ, ಈ ಗಾಂಧೀಜಿಯ ಇಂಥ ಸಂದರ್ಭವನ್ನು ನೆನಪು ಮಾಡಿಕೊಂಡು 100 ವರ್ಷಗಳ ನಂತರ ಗಾಂಧೀಜಿಯ ಅಗತ್ಯವನ್ನು, ಗಾಂಧೀಜಿಯ ರಿಲೆವೆನ್ಸನ್ನು ಏನು ಅನ್ನೋದನ್ನು ಮನೆ ಮನೆಗೆ ಪ್ರತಿ ಯುವ ಸಮುದಾಯಕ್ಕೆ ತಲುಪಿಸುವ, ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಚರ್ಚೆ ಮಾಡುವ ವಸ್ತು ಇದಾಗಬೇಕು. ಅಂಥದ್ದೊಂದು ಚಾಲ್ತಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಅನ್ನುವ ಕಡೆಗೆ ನಡೀಲಿ ಅಂತ ಆಶಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅಹಿಂಸಾ ಸತ್ಯ ಪ್ರತಿಪಾದಕ ಗಾಂಧೀಜಿ ಬಂಧುಗಳೇ, ಮಹಾತ್ಮ ಗಾಂಧೀಜಿಯವರ ಮಹತ್ವದ ಬಗ್ಗೆ ವಿಷಯಾಧಾರಿತವಾಗಿ ಸವಿಸ್ತಾರವಾಗಿ ಮನದಟ್ಟು ಮಾಡಿದಂತಹ ಸನ್ಮಾನ್ಯ BL ಹನುಮಂತಯ್ಯ ಅವರಿಗೆ ಎಲ್ಲ ಬಂಧುಗಳ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದೇವೆ. ಮುಂದಕ್ಕೆ ಜೈ ಬಾಪು, ಜೈ ಸಂವಿಧಾನ, ಜೈ ಭೀಮ್ ಇದು ಕಾರ್ಯಕರ್ತರ ಧ್ಯೇಯವಾಕ್ಯವಾಗಿರಬೇಕು. ಯಾಕೆ, ಹೇಗೆ, ಯಾವುದಕ್ಕೆ, ಇದರ ವಿಷಯದ ಬಗ್ಗೆ ವಿಷಯವನ್ನು ಮಂಡನೆ ಮಾಡಲಿಕ್ಕಿದ್ದಾರೆ ಸನ್ಮಾನ್ಯ MH ಸುಧೀರ್ ಕುಮಾರ್ ಮುರಳಿ, ಮುಖ್ಯ ಸಂಯೋಜಕರು, ಪ್ರಚಾರ ಸಮಿತಿ ಹಾಗೂ KPCC ವಕ್ತಾರರು. ಪದಗ್ರಹಣ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಿರಿಯರಾದಂಥ ಶ್ರೀ ಹರೀಶ್ ಕುಮಾರ್ ಅವರೇ, ಉಪಸ್ಥಿತರಿರ್ತಕ್ಕಂಥ KPCCಯ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ವಿನಯ್ ಕುಮಾರ್ ಸೊರಕೆ ಅವರೇ, ಹಿರಿಯರಾದಂಥ ರಮಾನಾಥ್ ರೈ ಅವರೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಪಕ್ಷದ ಎಲ್ಲ ಗಣ್ಯಮಾನ್ಯ ಹಿರಿಯ ಪದಾಧಿಕಾರಿಗಳೇ, ಈಗಾಗಲೇ ಹನುಮಂತಯ್ಯನವರು ತುಂಬ ವಿಶಿಷ್ಟವಾಗಿ ಗಾಂಧಿಯನ್ನು ಕಟ್ಕೊಡೋ ಪ್ರಯತ್ನ ಮಾಡಿದ್ದಾರೆ. ಕಾಂಗ್ರೆಸ್ಸಿಗೆ ಯಾಕೆ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಅಂತಂದರೆ, ಕಾಂಗ್ರೆಸ್ನವರು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನವನ್ನು ಹೇಳದೇ ಇದ್ದರೆ BJPಯವರು ಖಂಡಿತವಾಗಿ ಹೇಳೋದಿಲ್ಲ. ನಾವು ಹೇಳದೇ ಇದ್ದರೆ ಈ ದೇಶ ಉಳಿಯೋದಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಇವತ್ತು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನವನ್ನು ಹೇಳಬೇಕು. ಮತ್ತು ವಿಶಿಷ್ಟವಾಗಿ ನನಗೆ ಅನ್ನಿಸ್ತಾ ಇರೋದೇನು ಅಂತಂದರೆ, ಭಾರಿ ದೊಡ್ಡ ಒಂದು ವಿಶಿಷ್ಟವಾದ ಸಂದರ್ಭ ಹನುಮಂತಯ್ಯನವರೇ ಮೊನ್ನೆ ಎದುರಾಯಿತು. ಗಾಂಧಿ ವಿಚಾರಧಾರೆ ಯಾವ ರೀತಿಯಾಗಿ RSS ವಿಚಾರಧಾರೆಗೆ ಮುಖಾಮುಖಿ ಆಗುತ್ತೆ ಅನ್ನುವಂಥ ಒಂದು ಅವಧೂತತನದ ಕ್ರಿಯೆ ನಮ್ಮ ದೇಶದಲ್ಲಿ ನಡೆದೋಯ್ತು. ಮೊನ್ನೆ RSSಗೆ 100 ವರ್ಷ ತುಂಬೋ ದಿನವೇ ಗಾಂಧಿ ಜಯಂತಿ ಬಂದು ಆ ಮುಖೇನ ಗಾಂಧಿಯವರು ಹೇಳಿದ್ರು, ನಿಮ್ಮ ವಿಚಾರಧಾರೆಗೆ ನಾನು ಸದಾ ಮುಖಾಮುಖಿ ಆಗ್ತೇನೆ ಅನ್ನುವಂಥ ಸಂಗತಿಗಳನ್ನು ಹೇಳಿದ್ರಿಂದ ಮೊನ್ನೆ ಅಕ್ಟೋಬರ್ 2ಕ್ಕೆ ಅವರಿಗೆ 100 ವರ್ಷ ತುಂಬಿತು, ಗಾಂಧಿ ಜಯಂತಿನೂ ಬಂತು. ಗಾಂಧಿ ಹೇಳಿದ್ರು, ನಾನಿದ್ದೇನೆ, ಹೆದರಬೇಡಿ, ನಿಮಗೆ 106 ಆಗಲಿ 206 ಆಗಲಿ, ನಿಮ್ಮ ಬದಲಾವಣೆ ಚಡ್ಡಿಯಿಂದ ಪ್ಯಾಂಟಿಗೆ ಅಷ್ಟೇ. ದೇಶ ಬದಲಾವಣೆ ಆಗಬೇಕಾದ್ರೆ ಕಾಂಗ್ರೆಸ್ ಇರಬೇಕು ಅನ್ನೋ ಕಾರಣಕ್ಕಾಗಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ನಾನು ಈಗಲೂ ಹೇಳ್ತೇನೆ, ಭಾರಿ ದೊಡ್ಡ ವಿಶೇಷವಾದ ನರೇಷನ್ ನಡೀತಾ ಇದೆ. ಕಾಂಗ್ರೆಸ್ನಿಂದ ಅಂಬೇಡ್ಕರ್ಗೆ ಅನ್ಯಾಯ ಆಯಿತು. ನೆನಪಿಟ್ಕೊಳ್ಳೋಣ, ಯಾವ ಸಂದರ್ಭದಲ್ಲಿ ಸಹಿತ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಬೆಂಬಲಿಗರಾಗಲಿ ಸದಸ್ಯರಾಗಿ ಆಗಲಿ BR ಅಂಬೇಡ್ಕರ್ ಆಗಿರಲಿಲ್ಲ.
ಆದರೆ ಸಂಯುಕ್ತ ಸರ್ಕಾರ ಆದಾಗ BR ಅಂಬೇಡ್ಕರ್ ಅವರನ್ನು ನಮ್ಮ ಕೇಂದ್ರ ಸರ್ಕಾರದ ಉಸ್ತುವಾರಿ ಸರ್ಕಾರದ ಕಾನೂನು ಮಂತ್ರಿ ಮಾಡಿರ್ತಕ್ಕಂಥ ಹಿರಿತನ ಗೌರವ ಇದ್ದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ. ದೇಶದಲ್ಲಿ ಎಂತಹ ಸಂವಿಧಾನವನ್ನು ತರಬೇಕು ಅಂದಾಗ RSSನವರು ಹೋರಾಟಕ್ಕೆ ಬಂದಿರಲಿಲ್ಲ ಆದರ್ಶ್ ಅವರೇ. ಆದರೆ ಸಂವಿಧಾನ ರಚನೆ ಆಗುತ್ತೆ ಅಂದ ಕೂಡಲೇ ಅದು ಹಿಂಗಿರಬೇಕು ಹಂಗಿರಬೇಕು ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದರು. ಆವಾಗ ಗಾಂಧಿಗೆ ಗೊತ್ತಾಯಿತು, ಮೌನ ವ್ರತದಲ್ಲಿದ್ದಂಥ ಗಾಂಧಿ ಕಾಂಗ್ರೆಸ್ಸರಿಗೆ ಒಂದು ಚೀಟಿಯನ್ನು ಕೊಟ್ಟು ಆದೇಶವನ್ನು ಕೊಡ್ತಾರೆ. ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಯಾರಿರಬೇಕು ಅಂದರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಎನ್ನುವ ಸೂಚನೆಯನ್ನು ಕೊಟ್ಟಿದ್ದರ ಪ್ರತಿಫಲವಾಗಿ ಅಂಬೇಡ್ಕರ್ ನೇತೃತ್ವದಲ್ಲಿ ಒಂದು ಸಂವಿಧಾನವನ್ನು ಸ್ವೀಕಾರ ಮಾಡಿದ್ವಿ. ಒಂದು ವೇಳೆ ಈ ರೀತಿಯಾದ ಸಂವಿಧಾನ ಏನಾದರೂ ಬಾರದೇ ಇದ್ದಿದ್ರೆ, ನಾನು ನೋಡ್ತಾ ಇದ್ದೀನಿ, ನಾವಿನ್ನೂ ಬದಲಾವಣೆಯನ್ನು ಮಾಡ್ಕೋಬೇಕು. ದೀಪ ಬೆಳಗುವಾಗ ಮಹಿಳೆಯರೇ ಮುಂದೆ ಬನ್ನಿ ಅಂತ ಕರಿಬೇಕು. ನಾವು ನೆನಪಿಟ್ಕೊಳ್ಳಿ, ಕಾಂಗ್ರೆಸ್ ನೇತೃತ್ವದಲ್ಲಿ ಇಂಥ ಒಂದು ಸಂವಿಧಾನ ಏನಾದರೂ ರಚನೆ ಆಗಿದ್ದರೆ ಇಷ್ಟೊಂದು ಸಂಖ್ಯೆಯ ಹೆಣ್ಣುಮಕ್ಕಳು ಸಹಿತ ಒಂದು ರಾಜಕೀಯ ಪಕ್ಷದ ಸಭೆಗೆ ಬಂದು ಕೂರ್ಲಿಕ್ಕೆ ಆಗ್ತಾ ಇರಲಿಲ್ಲ ಅನ್ನುವ ವಾಸ್ತವ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಎಲ್ಲ ಅಹಂಕಾರಗಳನ್ನು ಮುರಿದಿರ್ತಕ್ಕಂಥ ಕೀರ್ತಿ ಇದ್ದರೆ ಅದು ಕಾಂಗ್ರೆಸ್ಗೆ ಮತ್ತು ನಮ್ಮ ಸಂವಿಧಾನಕ್ಕೆ. ಒಂದು ಘಟನೆ ನಾನು ಹನುಮಂತಯ್ಯನವರ ಒಪ್ಪಿಗೆ ಪಡೆದು ಹೇಳ್ತೇನೆ. ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯ ಹಿಂದೂ ವಿರೋಧಿಗಳು ಕಾಂಗ್ರೆಸ್ ಅಂತ ಬಿಂಬಿಸ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ಈ ದೇಶದಲ್ಲಿ ಸ್ವತಂತ್ರ ಚಳವಳಿ ನಡೀತಿರೋ ಹೊತ್ತಿನಲ್ಲಿ ಏನಾದರೂ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವನ್ನು ಕಟ್ಟಿದ್ರೆ ಆಗಿನ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಂಥ ಪಂಡಿತ್ ಮದನ್ ಮೋಹನ್ ಮಾಳವೀಯ ಅದರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಗಾಂಧಿ ಹೋಗ್ತಾರೆ. ಗಾಂಧಿಯನ್ನು ಸಭೆಯಲ್ಲಿ ಭಾಷಣ ಮಾಡಿಸ್ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಆ ರೀತಿ ಚರ್ಚೆ ಆದ ಹೊತ್ತಿನಲ್ಲಿ ಅನಿ ಬೆಸೆಂಟ್ ಇದ್ದವ್ರು ಹೇಳ್ತಾರೆ ಗಾಂಧಿಯನ್ನು ಮಾತನಾಡಿಸ್ಬೇಕು, ಇಲ್ಲಾಂದರೆ ಜನ ಒಪ್ಪೋದಿಲ್ಲ. ಗಾಂಧಿ ಆ ಸಭೆಗೆ ಹೋಗಿ ಗಫೂರ್ ಅವರೇ ಮಾತಾಡ್ತಾ ಏಕಕಾಲದಲ್ಲಿ ಗಾಂಧಿ ಈ ದೇಶದ 4 ಪ್ರಬಲ ಶಕ್ತಿಗಳನ್ನು ವಿರೋಧ ಕಟ್ಕೋತಾರೆ. ವೇದಿಕೆ ಮೇಲೆ ಬ್ರಿಟಿಷ್ ವೈಸ್ರಾಯ್ ಇರ್ತಾರೆ. ಗಾಂಧಿ ಹೇಳ್ತಾರೆ, ಇಷ್ಟರಲ್ಲೇ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ವೈಸ್ರಾಯ್ ಇನ್ನು ಮುಂದೆ ಇಂತಹ ಯೂನಿವರ್ಸಿಟಿಯ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕಾಗೋದಿಲ್ಲ ಅಂತಾರೆ. ವೈಸ್ರಾಯ್ಗೆ ಇರುಸು ಮುರುಸಾಗುತ್ತೆ. ವೈಸ್ರಾಯ್ ಪಕ್ಕ ಕಿಂಗ್ ಇರ್ತಾನೆ, ಕಿರೀಟ ಹಾಕ್ಕೊಂಡು, ಅವನಿಗೆ ಖುಷಿ ಆಗುತ್ತೆ. ವೈಸ್ರಾಯ್ ಹೋದರೆ ನಾನೇ ಬಾಸು ಅಂತ. ಗಾಂಧಿ ಹೇಳ್ತಾರೆ, ಕಿಂಗು ರಾಜ ಸಹಿತ ಖುಷಿ ಪಡೋದು ಬೇಡ, ವೈಸ್ರಾಯ್ ಹೋದ ಮೇಲೆ ನೀವು ಸಹಿತ ಶ್ರೀಸಾಮಾನ್ಯರಾಗಬೇಕು ಅಂತ ಹೇಳ್ತಾರೆ. ಎದುರುಗಡೆ ಕೂತಿದ್ದಂಥ ಸಾಮಂತರುಗಳಿಗೆ ಖುಷಿ ಆಗುತ್ತೆ. ಕಿಂಗ್ ಇಲ್ಲ, ವೈಸ್ರಾಯ್ ಇಲ್ಲ, ಇನ್ನು ನಮ್ಮದೇ ರಾಜ್ಯಭಾರ ಅಂತ ಹೇಳಿ ಅವ್ರು ಚಪ್ಪಾಳೆ ತಟ್ಟಿದಾಗ ಗಾಂಧಿ ಹೇಳ್ತಾರೆ, ಸಾಮಂತಶಾಹಿಗಳೇ ನೀವು ಭಾರಿ ಸಂಭ್ರಮ ಪಡಬೇಡಿ, ಈ ದೇಶ ಸ್ವತಂತ್ರ ಬಂದ ಮೇಲೆ ಒಂದು ಸಂವಿಧಾನವನ್ನು ಸರ್ತೇವೆ, ಆ ಸಂವಿಧಾನದ ಅಡಿಯಲ್ಲಿ ನೀವು ಬದುಕಬೇಕಾಗತ್ತೆ ಅಂತ ಹೇಳ್ತಾರೆ. ಆಗ ಖುಷಿ. ಹಿಂದ್ಗಡೆ ಜಮೀನ್ದಾರರುಗಳಿರ್ತಾರೆ, ದೊಡ್ಡ ಜಮೀನ್ದಾರರು ವಿಶೇಷ ಪಾಸ್ ಜೊತೆ ಬಂದಿರ್ತಾರೆ. ಅವ್ರು ಬಂದವರು ಖುಷಿ ಪಡ್ತಾರೆ. ಗಾಂಧಿ ಹೇಳ್ತಾರೆ, ನೀವು ದೊಡ್ಡ ಜಮೀನ್ದಾರರು, ನೀವು ಬಾರಿ ಖುಷಿ ಪಡಬೇಡಿ, ಈ ದೇಶಕ್ಕೆ ಸ್ವತಂತ್ರ ಬಂದ ವೇಳೆ ಪ್ರಜಾ ಸರ್ಕಾರವನ್ನು ತರ್ತೇವೆ, ಸ್ವರಾಜ್ಯವನ್ನು ತರ್ತೇವೆ, ಉಳುವವನೇ ಭೂಮಿಯ ಒಡೆಯ ಎನ್ನುವ ಕಾಯ್ದೆಯನ್ನು ತರ್ತೇವೆ, ನೀವು ಸಹಿತ ಶ್ರೀಸಾಮಾನ್ಯರಾಗಬೇಕು ಅಂತೇಳಿ ಒಂದೇ ಸಮಾರಂಭದಲ್ಲಿ 4 ಶೋಷಕ ಶಕ್ತಿಗಳ ವಿರುದ್ಧ ಮಾತಾಡಿದ ಧೀಮಂತಿಕೆ ಇದ್ದರೆ ಅದು ಮಹಾತ್ಮ ಗಾಂಧಿ ಅವರಿಗೆ. ಹಾಗಾಗಿ ಸ್ವತಂತ್ರ ಚಳುವಳಿಯನ್ನು ಕಟ್ತಿರ್ತಕ್ಕಂಥ ಸಂದರ್ಭದಲ್ಲೇ ಕಾಂಗ್ರೆಸ್ನರಿಗೆ ಸ್ವತಂತ್ರ ಬಂದ ಮೇಲೆ ಈ ದೇಶ ಹೇಗಿರಬೇಕು, ಯಾರ ದೇಶ ಆಗಬೇಕು ಅನ್ನುವಂಥ ಸ್ಪಷ್ಟತೆ ಇದ್ದಿದ್ದರಿಂದ ಅಂಬೇಡ್ಕರ್ ಕೈಗೆ ಸಂವಿಧಾನ ರಚನೆ ಮಾಡೋಕ್ಕೆ ಕೊಟ್ವಿ. ಅವ್ರ ಕೈ ಕೊಡದೆ ಬೇರೆಯವ್ರ ಕೈಗೆ ಸಂವಿಧಾನ ಕೊಟ್ಟಿದ್ರೆ ಹೆಂಗಾಗ್ತಿತ್ತು ಅಂದರೆ, ಯಾರು ಎಷ್ಟುದ್ದ ಗಡ್ಡ ಇರಬೇಕು, ಯಾರು ಮೀಸೆ ಹೆಂಗಿಡಬೇಕು, ಯಾರು ಸೀರೆ ಯಾವ ರೀತಿ ಉಡಬೇಕು, ಗಂಡ ಸತ್ತ ಮೇಲೆ ಯಾವ ರೀತಿ ಚಿತೆಗೆ ಹಾರಬೇಕು, ಯಾವ ರೀತಿ ತಲೆ ಬೋಳಿಸ್ಬೇಕು, ಯಾರ ಮಕ್ಕಳು ಶಾಲೆಗೆ ಹೋಗಬೇಕು, ಯಾರು ಕುಡಿಯೋ ನೀರಿನ ಬಾವಿ ಮುಟ್ಟಬೇಕು, ಯಾರು ಒಳ್ಳೆ ನೀರು ಕುಡಿಬೇಕು, ಯಾರು ಕೆಟ್ಟ ನೀರು ಕುಡಿಬೇಕು, ಯಾರು ಸರ್ಕಾರ ನಡೆಸಬೇಕು, ಯಾರು ಊರಿನ ಚೇರ್ಮನ್ರಾಗಿರಬೇಕು, ಇದನ್ನು ನಿರ್ಧಾರ ಮಾಡೋದನ್ನು ಹೊಡೆದಾಕಿರ್ತಕ್ಕಂಥ ಕೀರ್ತಿ ಇದ್ದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ. ಈಗ ನಾನು ಕೊನೆ ಹಂತಕ್ಕೆ ಬರ್ತೀನಿ, ಸಮಯ ಸುಮಾರು ಆಗಿಬಿಟ್ಟಿದೆ. ನಾವು ತುಂಬ ಸರಿ ಈ BJPಯ ಅಭಿಮಾನಿಗಳನ್ನು, ನಾನು ಮೊನ್ನೆ ಒಂದು ಕಡೆ ಹೇಳಿದೆ, ಮೋಸ್ಟ್ಲಿ ಈ ಸಭೆಯಿಂದ ಹನುಮಂತಯ್ಯನವರು ಮತ್ತು ಆದರ್ಶ ಯಲ್ಲಪ್ಪನವರು ಹೊರಗೆ ತೆರಳಬೇಕಾಗಿದೆ ಅಂತ ಅನ್ಕೋತೀನಿ. ನಾನು ಮೊನ್ನೆ ಒಂದು ಕಡೆ ಹೇಳಿದೆ, ಈ RSSನ ಅಭಿಮಾನಿಗಳಿದಾರಲ್ಲ PV ಮೋಹನ್, ಅವ್ರ ಕೈಲಿ ನೀವು ಒಂದು ಚರ್ಚೆ ಮಾಡ್ಬೋದು. ಈ ಮೋದಿ ಅಮಿತ್ ಶಾ ನೋಡಿ RSS ಬಂದು ನೋಡಿದಾರಲ್ಲ, ಅವ್ರ ಕೈಲಿ ಚರ್ಚೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅವ್ರ ದೃಷ್ಟಿಯಲ್ಲಿ ಈ ದೇಶದಲ್ಲಿ ಜನ ಬಟ್ಟೆ ಹಾಕಕ್ಕೆ ಸ್ಟಾರ್ಟ್ ಮಾಡಿ 12 ವರ್ಷ ಆಗಿದೆ.
ಅವ್ರ ದೃಷ್ಟಿಯಲ್ಲಿ ಈ ದೇಶದಲ್ಲಿ ಸಮಾನತೆಯ ವಾದ ಬರೋಕ್ಕೆ ಸ್ಟಾರ್ಟ್ ಮಾಡಿ 12 ವರ್ಷ ಆಗಿದೆ. ಅವ್ರ ದೃಷ್ಟಿಯಲ್ಲಿ ಈ ದೇಶದ ಜನ ಪಿಜ್ಜಾ, ಬರ್ಗರು, ಮೀನು ಫ್ರೈ ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ 12 ವರ್ಷ ಆಗಿದೆ. ಅಂಥವ್ರ ಹತ್ರ ಚರ್ಚೆ ಸಾಧ್ಯ ಇಲ್ಲ. ಆದರೆ ಬಕ್ರಾ ಅವರುಗಳನ್ನು ಹೇಗೆ ಮಾಡಿದ್ದಾರೆ, ಇನ್ನು ಮುಂದೆ ಯಾರ್ಯಾರು ಬಿ ಜೆ ಪಿಯ ಅಭಿಮಾನಿಗಳಿದ್ದಾರೆ ಅವರನ್ನು ಬಿ ಜೆ ಪಿಯ ಬಕ್ರಾಗಳು ಅಂತ ಕರಿಬೇಕು. ಬಕ್ರಾ ಅಂದರೆ ಬೇರೆ ಶಬ್ದದಲ್ಲಿ ಕೇಳಬೇಡಿ. ನಾವು ನಿಸಾರ್ ಅಹ್ಮದ್ ಹೇಳಿದ್ರಲ್ಲ, ಕುರಿಗಳು ಸಾರ್ ಕುರಿಗಳು, ಅಂಥ ಕುರಿಗಳು. ಎಂಥ ಕುರಿಗಳು ಅಂತಂದರೆ GSTಯನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಹೇಳಿದ್ರು ಪಾಲಿಸಿ ಸರಿಯಾಗಿಲ್ಲ, ರೂಲ್ಸ್ ಸರಿಯಾಗಿಲ್ಲ, ರೀಫ್ರೇಮ್ ಮಾಡಿ ಅಂದರು. ರಾಹುಲ್ ಗಾಂಧಿಗೆ ಹೇಳಿದ್ರು ನೀನು ಪಪ್ಪು ಅಂತ. ಈ ಪಪ್ಪುಗಳಿಗೆ 7 ವರ್ಷ ಬೇಕಾಯಿತು GSTಯ ನಿಯಮಾವಳಿಗಳನ್ನು ಬದಲಾವಣೆ ಮಾಡಬೇಕು ಅಂತ. ಈಗ ಬಕ್ರಾಗಳು ಎಲ್ಲ ಕಡೆ ಸಹಿತ ದೊಂದಿ ಹಿಡ್ಕೊಂಡು ಹೊರಟಿದ್ದಾರೆ. ಏನು GSTಯಿಂದ ದೇಶಕ್ಕೆ ಲಾಭ, ದೇಶಕ್ಕೆ ಲಾಭ. ಅಲ್ಲಯ್ಯ, 7 ವರ್ಷ ಲೂಟಿ ಮಾಡಿದ್ರಲ್ಲ, ಅದನ್ನ ಅಂಬಾನಿ ಬಾವಿಗೆ ಹಾಕಿದ್ರು, ಅದಾನಿ ಬಾವಿಗೆ ಹಾಕಿದ್ರು ಹೇಳ್ರು ಅಂದರೆ ಹೇಳಲ್ಲ. ಎರಡನೇ ಬಕ್ರಾ ರಾಹುಲ್ ಗಾಂಧಿ ಹೇಳಿದರು ದೇಶದ ಸಮಗ್ರ ಜನರ ಅಭಿವೃದ್ಧಿ ಆಗಬೇಕು ಅಂದರೆ ನಾನು ಜಾತಿ ಗಣತಿಯನ್ನು ಮಾಡಿಸ್ತೇವೆ ಅಂತಂದರು. ಅರೇ, ರಾಹುಲ್ ಗಾಂಧಿಯವರು ಕಾಂಗ್ರೆಸ್ನವರು ದೇಶವನ್ನು ಒಡಿತಾ ಇದ್ದಾರೆ. ಆ ರೀತಿ ಹೇಳಿಕೆ ಕೊಂಡು ದೊಂದಿ ಹಿಡ್ಕೊಂಡು ಮಂಗಳೂರಲ್ಲಿ ತಿರುಗಿ 1 ವಾರ ಆಗಿರಲಿಲ್ಲ, ನರೇಂದ್ರ ಮೋದಿ ಅವರು ಹೇಳಿದ್ರು ನಾನು ಜಾತಿ ಗಣತಿಯನ್ನು ಮಾಡಿಸ್ತೀನಿ ಅಂತಂದರು. ಈ ದೊಂದಿ ಹಿಡ್ಕೊಂಡು ಹೋಗಿದ್ದು BJP ಅವರು ಯಾವ ಕಡೆಗೆ ಇಟ್ಕೋಬೇಕು ಹೇಳಿ? ದೊಂದಿ ಬಕ್ರಾಗಳ ಮಾಡಿದ್ದು ಅಂದರೆ ಈ ರೀತಿಯಾದ ಬಕ್ರಾಗಳನ್ನು ಮಾಡ್ತಕ್ಕಂಥ ರೀತಿಯಲ್ಲಿ. ನೆನಪಿಟ್ಕೊಳ್ಳಿ, ಆಪರೇಷನ್ ಸಿಂಧೂರ್. ಇವತ್ತು ಆಪರೇಷನ್ ಸಿಂಧೂರಿನ ಸಂದರ್ಭದಲ್ಲಿ ನಾವು ಗಟ್ಟಿಯಾಗಿ ಹೇಳಬೇಕು, ಪೆಹಲ್ಗಾಮ್ನಲ್ಲಿ ನಮ್ಮ ಜನಗಳ ಮೇಲೆ ಏನು ದಾಳಿಯನ್ನು ಮಾಡಿದರು ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರು, ಅವರಿಗೆ ಧರ್ಮನೂ ಅರ್ಥ ಆಗಲಿಲ್ಲ, ಕುರಾನೂ ಅರ್ಥ ಆಗಲಿಲ್ಲ. ಆದರೆ ಅಲ್ಲಿರ್ತಕ್ಕಂಥ ಟಾಂಗಾವಾಲ್ಗಳು ಗಾಯಾಳುಗಳನ್ನು ಹಿಡ್ಕೊಂಡು ಬಿಸ್ಮಿಲ್ಲಾ ಬಿಸ್ಮಿಲ್ಲಾ ಅಂತೇಳಿ ರಕ್ಷಣೆ ಮಾಡ್ಕೊಂಡು ಕರ್ಕೊಂಡು ಬಂದ್ರಲ್ಲ, ಅವರಿಗೆ ಕುರಾನ್ ಅರ್ಥ ಆಗಿದೆ, ಅವರಿಗೆ ಧರ್ಮ ಅರ್ಥ ಆಗಿದೆ. ಆಪರೇಷನ್ ಸಿಂಧೂರು ಅಂತ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಾಗ ಇವ್ರಿಗೆ ದೇಶ ಒಡಿಬೇಕು ಅಂತ ಆಸೆ. ಆದರೆ ನಮ್ಮ ದೇಶದ ಹೆಮ್ಮೆಯ ಆರ್ಮಿ, ಕಾಂಗ್ರೆಸ್ ಕಟ್ಟಿದ ಆರ್ಮಿ, ನಮ್ಮ ಪೂರ್ವಸೂರಿಗಳು ಕಟ್ಟಿದ ಆರ್ಮಿ ಹೇಳ್ತು, ಅದು ಕರ್ನಾಟಕದ ಹೆಮ್ಮೆಯ ಸೊಸೆ ಸಾರ್ ಅವಳು ಸೋಫಿಯಾ ಕುರೇಶಿ ಮತ್ತು ವ್ಯೋಮಿಕಾ ಸಿಂಗ್ ಅವರಿಬ್ಬರ ಜಂಟಿ ನೇತೃತ್ವದಲ್ಲಿ ಕಾರ್ಯಾಚರಣೆಗಳನ್ನು ಮಾಡೋದ್ರ ಮುಖ್ಯನ BJP RSSಗರು ಈ ದೇಶವನ್ನು ಹಿಂದೂ ಮುಸ್ಲಿಂ ಅಂತ ಹೊಡೆದ್ರೆ ನಮ್ಮ ದೇಶದ ಆರ್ಮಿ ಹಿಂದೂ ಮುಸ್ಲಿಂ ನೇತೃತ್ವವನ್ನು ಕೊಟ್ಟು ಪಾಕಿಸ್ತಾನದ ವಿರುದ್ಧ ಹೋರಾಟವನ್ನು ಮಾಡಿತು. ಅದಾದ ಮೇಲೆ ಈಗ ಶುರುವಾಯಿತು. ಮೊನ್ನೆ ನೋಡಬೇಕು, ನಮ್ಮ ಮಂಗಳೂರಿನಲ್ಲಿ ಎಲ್ಲ ಸುಮಾರು ಜನ ಎಲ್ಲ ದುಬೈಗೆ ಹೋಗಿ ಕ್ರಿಕೆಟ್ ಆಡಿದ್ರು. ಎಲ್ಲಾದರೂ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಮಂಜುನಾಥ್ ಪೂಜಾರ್ರೆ, ಕಾಂಗ್ರೆಸ್ ಸರ್ಕಾರ ಏನಾದರೂ ಇದ್ದಾಗ ಈ ಸಂದರ್ಭದಲ್ಲಿ ಏನಾದ್ರು ದುಬೈಗೆ ಕ್ರಿಕೆಟ್ ಆಡೋಕ್ಕೆ ಹೋಗಿದ್ರೆ ನಿಮ್ಮ ವೇದವ್ಯಾಸ ಕಾಮತ್ರು ಬಟ್ಟೆ ಹರ್ಕೊಂಡು ಎದೆ ಬಡ್ಕೊಂಡು ಮಂಗಳೂರಿನ ಬೀದಿಯಲ್ಲಿ ಸುತ್ತಾಡ್ತೇವೆ. ನಿಮ್ಮ ಭರತ್ ಶೆಟ್ಟಿ ಅಂತೂ ಇಡೀ ಬಾಯಿಯನ್ನು ಬೊಂಬಾಯಿ ಮಾಡಿಕೊಂಡು ಬೊಬ್ಬೆ ಹೊಡಿತಾ ಇದ್ರು. ಕರೆಕ್ಟ್ ಅಲ್ಲ? ಅವರು ಸುಳ್ಯದಲ್ಲಿ ಭಾಗಿರಥಿ ಮುರುಳ್ಳಿ ಅಂತ ಪಾಪ ಇದ್ದಾರೆ. ಇವರಿಬ್ಬರು ಮಧ್ಯೆ ಸೇರ್ಕೊಂಡು ಅವರು ಸಹಿತ ತುಲೆ ಇಂಚಾಂಡು ಕಾಂಗ್ರೆಸ್ ದಕ್ಲು ಕ್ರಿಕೆಟ್ ಗೊಬ್ಬಿಯಾರು, ಕಾಂಗ್ರೆಸ್ ದಕ್ಲು ಕ್ರಿಕೆಟ್ ಗೊಬ್ಬಿಯಾರು ಅಂತ ಹೇಳ್ತಾ ಇದ್ರು. ಇಂಥ ಹೊತ್ತಿನಲ್ಲಿ ಇವರು ಹೋಗಿ ದುಬೈಯಲ್ಲಿ ಕ್ರಿಕೆಟ್ ಆಡಿದ್ರು. ಕ್ರಿಕೆಟ್ ಆಡಿದ ಕೂಡಲೇ ಈ BJPಯ ಬಕ್ರಾಗಳಿಗೆ ಒಳಗೊಳಗೆ ಬೇಜಾರು. ಇಂಚಾಂಡತ್ತ ಮಾರ್ರೆ, ಒಂಜಿ ಒಂದು ಬಡ್ಚಿತ್ತುಂಡು ಮಾತ ಅಮಿತ್ ಶಾ ಕಾದು ಜೈ ಶಾ ಕಾದು ಇಂಚಾಂಡು ಬಡ್ಚಿತ್ತುಂಡು ಎಂಕ್ಲೆಗೂ ಮೈನಸ್ ಅಂತಿದ್ರು. ಆ ಮೈನಸ್ ಆದ ಕೂಡಲೇ ಅವರಿಗೆ ಗೊತ್ತಾಯಿತು, ಗೆದ್ದ ಕೂಡಲೇ ಇವನು ನಮ್ಮ ದೇಶದ ಕ್ರಿಕೆಟ್ ಕ್ಯಾಪ್ಟನ್ ಕೈ ಕೊಡಲಿಲ್ಲ ಅಂತ. ನಾನು ಈಗಲೂ ಸ್ಪಷ್ಟವಾಗಿ ಹೇಳ್ತೇನೆ, ಯಾವುದೇ ದೇಶದಿಂದಲೂ ಸಹಿತ ಕ್ರೀಡಾ ಸ್ಫೂರ್ತಿಯಿಂದನೇ ಕ್ರಿಕೆಟ್ ಆಡಬೇಕು. ಕ್ರಿಕೆಟಲ್ಲಿ ಗೆದ್ದ ಕೂಡಲೇ ಪರಸ್ಪರ ಹಸ್ತಲಾಗುವವನ್ನು ಮಾಡ್ತಕ್ಕಂಥ ಸಂಸ್ಕೃತಿ ಭಾರತದ ಸಂಸ್ಕೃತಿ. ಈ ಮಂಗಳೂರಿನ BJP, ನಮ್ಮ ಚಿಕ್ಕಮಗಳೂರಿನ BJP ಅವರಿಗೆಲ್ಲ ಗೊತ್ತಾಗ್ಬಿಡ್ತು. ಅವ್ರು ಹೇಳು, ಎಂಕ್ಲೆನ ಮೋದಿ ಎಂಚ ಜನ ಮಾರ್ರೆ, ಡೈರೆಕ್ಟ್ ಫೋನ್ ಮಲ್ತಿನತ್ತ ಡ್ರೆಸ್ಸಿಂಗ್ ರೂಮ್ಗೆ, ಟೀಮ್ ಮ್ಯಾನೇಜರ್ ಫೋನ್ ದೆತ್ತಿನ ಪೆಟ್ಟಿಗೆ ಪಂಡರಿಗೆ ತಾನೆ ಶೇಕ್ ಹ್ಯಾಂಡ್ ಕೊರ್ರಬಲ್ಲಿ ಇಂಚಿನ ಸ್ಟ್ರಾಂಗ್ ಮಾರ್ರೆ. ಎಲ್ಲ ಕಡೆ ಈ ವೇದವ್ಯಾಸ ಕಾಮತ್ ಹೇಳ್ತಾ ಹೋಗು, ನಮ್ಮ ಮೋದಿಯವರ ದೆಸೆಯಿಂದ ಕ್ರಿಕೆಟ್ ಕ್ಯಾಪ್ಟನ್ಗಳು ಹಸ್ತಲಾಗವ ಕೊಡಲಿಲ್ಲ. ಹೇಗಿದೆ ಭಾರತ ಎಡವಟ್ಟಾಗಿದೆ. ಮೋದಿಯವರಿಗೆ ಪಾಕಿಸ್ತಾನದಲ್ಲಿ ಬಿರಿಯಾನಿ, ನಮಗೆ ಮೀನು ಗಂಜಿ ಊಟ ಇಲ್ಲ. ಈ ರೀತಿಯಾದಂಥ ಪರಿಸ್ಥಿತಿ ಒಳಗಡೆ ಮೊನ್ನೆ ಟ್ರೋಫಿ ಗೆದ್ದರು. ಹೆಂಗೆ ಬಕ್ರ ಆಗ್ತಾರೆ ಅಂದ್ರೆ, ಟ್ರೋಫಿ ಗೆದ್ದಾದ ಕುಳಿಯವರಿಗೆ ಮತ್ತೆ ತಲೆ ಬಿಸಿ.
ಎಂಚಾಪುಂಡು ಮಾರ್ರೆ ಎಂಚಾಪುಂಡು ಮಾರ್ರೆ ಒಂದೊಂದು ಬಡ್ಚಿತ್ತಂಡೆ ಅಂಕ್ಲೆ. ಮತ್ತೆ ನೋಡಿದ್ರು ಟ್ರೋಫಿಯನ್ನು ಅವನು ಕ್ಯಾಪ್ಟನ್ ತಗೊಳ್ಳಿಲ್ಲ. ಮತ್ತೆ ಇವ್ರದ್ದು ಸ್ಟಾರ್ಟ್ ಆಗೋಯ್ತು. ಡೈರೆಕ್ಟ್ ಫೋನ್ ಮಾಡಿದ್ದಲ್ಲ ನಮ್ಮ ಮೋದಿಯವರು, ಯಾರಿಗೆ? ಕ್ಯಾಪ್ಟನ್ನಿಗೆ. ಯಾವ ಕಾರಣಕ್ಕೂ ಟ್ರೋಫಿ ತಗೊಳ್ಬೇಡಿ. ಹಾಂ, ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿದ್ರಂತೆ. ಅವ ಕ್ಯಾಪ್ಟನ್ ಹೇಳಿ ಆಯಿತು, ನಾವು ಇಲ್ಲಿ ಮಾಡಿದ್ದು ಆಟ ಅಲ್ಲ, ಯುದ್ಧ. ಏನು ನೆನ್ಪಿಟ್ಕೊಳ್ರಿ. ಅದಾದ ಮೇಲೆ ಮೊನ್ನೆ ಶುರುವಾಯಿತು. ಅಲ್ಲಿ ಭಾರತೀಯರನ್ನೆಲ್ಲ ವಾಪಸ್ ಕಳಿಸಿ ತೆರಿಗೆ, ನಮ್ಮ ವಸ್ತುಗಳ ರಫ್ತಿನಿಗೆ ತೆರಿಗೆ ಹಾಕದ ಕೂಡಲೇ ಅವರು 3 ಸತಿ ಫೋನ್ ಮಾಡಿದ್ರಂತೆ. ನಮ್ಮ ಎಲ್ಲ ಮಾಧ್ಯಮಗಳಲ್ಲಿ ಬಂದಾಯಿತು. 3 ಬಾರಿ ಟ್ರಂಪ್ ಫೋನ್ ಮಾಡಿದರೂ ಸಹಿತ ನಮ್ಮ ದೇಶದ ಪ್ರಧಾನಿ ಫೋನನ್ನು ಎತ್ತಲಿಲ್ಲ. ನಮ್ಮ ಬಾರ್ ಅಸೋಸಿಯೇಷನ್ಗೆ ಹೋಗ್ತಾ ಇದ್ದೇನೆ, ರಮಾನಾಥ್ರಿಗಳೇ, ಅಡ್ವೊಕೇಟ್ಸ್ಗಳು ಹೇಳಿಕ್ಕೆ ಶುರು ಮಾಡಿ, ಸುಧೀರ್ ಅವರು ಹೇಗೆ ಇದು ದೇಶದ ಬೇರೆ ಪ್ರಧಾನಿಗಳಿಗೆ ಸಾಧ್ಯ ಇತ್ತಾ? ಸಾಧ್ಯ ಇಲ್ಲ. 3 ಸತಿ ಫೋನ್ ಮಾಡಿದರೆ ಎತ್ತಲಿಲ್ಲ. ನಾನು ಹೇಳಿದೆ, ಬೇರೆ ಕೋರ್ಟಿಗೆ ಹೋಗೋ ಅರ್ಜೆಂಟ್ನಲ್ಲಿ ಇದ್ದೆ ನಾನು, ಏನಾಯ್ತು ಅಲ್ಲಿ ಅವ್ರಿಗೆ. ನಾನು ಹೇಳಿದೆ, ಸಮಸ್ಯೆ ಅದಲ್ಲ, ಟ್ರಂಪ್ಗೆ ಹಿಂದಿ ಬರೋದಿಲ್ಲ, ಇವರಿಗೆ ಇಂಗ್ಲೀಷ್ ಬರೋದಿಲ್ಲ, ಫೋನ್ ಎತ್ತಿ ಏನು ಮಾಡೋದು? ಇದು ತುಂಬ ಸರಳವಾಗಿದೆ, ವಿಷಯ ಸರಳವಾಗಿದೆ ಡೆನ್ನಿಸ್. ನಾವು ಇದನ್ನು ಗಟ್ಟಿಯಾಗಿ ಹೇಳಬಾರ್ದು. ಯಾಕೆ ಹೇಳಿ? BJPಯವರೇ ಬಂದು ನಮ್ಮ ಕಿವಿಯಲ್ಲಿ ಹೇಳೋದು, ಡೆನ್ನಿಸ್ ನಿಮ್ಮ ಮೇಲೆ ಭಾರಿ ಗೌರವ ಉಂಟು, ಮೋದಿಯವರ ಮೇಲೆ ಅಟ್ಯಾಕ್ ಬೇಡ. ಮೋದಿ ಕಾಂಗ್ರೆಸ್ನವ್ರಿಗೆ ಮೋದಿಯವರ ಮೇಲೆ ಅಟ್ಯಾಕ್ ಮಾಡ, ಅದರಿಂದ ಮೈನಸ್ ದೇಶಕ್ಕೆ ಆಗ್ತಾ ಇದೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಟ್ರಂಪ್ಗೆ ಹಿಂದಿ ಬರೋದಿಲ್ಲ, ಇವರಿಗೆ ಇಂಗ್ಲೀಷ್ ಬರೋದಿಲ್ಲ. ವಿಡಿಯೋ ಕಾಲ್ ಮಾಡಿದರೆ ಕೈಸನ್ನೆಲ್ಲರೂ ಮಾತಾಡ್ಬೋದಿತ್ತು, ಹಿಂಗೆ ಅಂತ. ಹೆಂಗೆ ಮಾತಾಡೋದು? ಸೊ ಇದನ್ನು ನಾವು ನಮ್ಮ ಜನರ ಹತ್ರ ಅರ್ಥ ಮಾಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಪ್ರಚಾರ ಮತ್ತು ವಿಚಾರಗಳನ್ನು ಜನರ ಎದುರುಗಡೆ ಹೇಳ್ತಕ್ಕಂಥ ಕೆಲಸವನ್ನು ನಾವು ಗಟ್ಟಿಯಾಗಿ ಮಾಡಬೇಕು. ಇತ್ತೀಚೆಗೆ ಭಾರಿ ಸುದ್ದಿ ಆಗ್ತಾ ಉಂಟು ದಕ್ಷಿಣ ಕನ್ನಡ ಜಿಲ್ಲೆ. ನಾನು ಅದನ್ನು ಹೇಳಬೇಕು. ಮೊನ್ನೆ DNA ಟೆಸ್ಟ್ ಆಗಿ ಪುತ್ತೂರಲ್ಲಿ ರಿಪೋರ್ಟ್ ಬಂದುಬಿಟ್ಟಿದೆ. ಆ BJP ಮುಖಂಡರ ಮಗನೇ ಅಪ್ಪ ಅಂತ ಗೊತ್ತಾಗ್ಬಿಟ್ಟಿದೆ. ಶೋಭಕ್ಕನು ಪತ್ತೆ ಇಲ್ಲ, ಸದಾನಂದ ಗೌಡರು ಪತ್ತೆ ಇಲ್ಲ, ಕಲ್ಲಡ್ಕ ಪತ್ತೆ ಇಲ್ಲ, ಮಹಿಳಾ ರಕ್ಷಕರು ಪತ್ತೆ ಇಲ್ಲ, ಭರತ್ ಶೆಟ್ಟಿ ಇಲ್ಲ, ವೇದವ್ಯಾಸ ಕಾಮತ್ತಿಲ್ಲ. ಆದರೆ ನಾನು ಇವತ್ತು ಹೇಳ್ತೇನೆ, ಈ ದೇಶದ ನ್ಯಾಯಾಲಯದ ಶಕ್ತಿ ಇದೆ, ಈ ದೇಶದ ಸಂವಿಧಾನಕ್ಕೆ ಶಕ್ತಿ ಇದೆ, ಜನಾಭಿಪ್ರಾಯಕ್ಕೆ ಶಕ್ತಿ ಇದೆ. ಆ ಪುತ್ತೂರಿನ ಶೋಷಿತ ಹೆಣ್ಮಗಳಿಗೆ ನ್ಯಾಯ ಸಿಕ್ಕಬೇಕು. ಈಗ ಮತ್ತೊಂದು ಸ್ಟಾರ್ಟ್ ಆಯ್ತು. ಅದು ಇವರು ಹೇಳಿದರು ಹನುಮಂತಯ್ಯನವರು, ಅವರು BL ಸಂತೋಷ್ ಅಂತ, BJPಯವರಿಗೆಲ್ಲ ಸಂತೋಷ್ G ಅಂತ. ಆ G ಮೊನ್ನೆ ಹೇಳಿದ್ದಾರೆ, ರಕ್ತದ ರುಚಿ ನೋಡಿದ್ದಾರೆ ಅಂತ. ರಕ್ತದ ರುಚಿಯನ್ನು ನೋಡಿ ಅಧಿಕಾರದ ಬೆನ್ನು ಹಿಡಿದ ದ್ವೇಷ ರಾಜಕಾರಣದ ಶಿಶುಗಳು ಯಾರಾದ್ರಿದ್ರೆ ಅದು RSS ಮತ್ತು BJP, ಕಾಂಗ್ರೆಸ್ಸಿಗರಲ್ಲ. ಅವರಿಗೆ ನಾನು ಸ್ಪಷ್ಟವಾದ ಉತ್ತರ ಕೊಡ್ತೇನೆ. ರಕ್ತದ ರುಚಿ ನೋಡಿದ್ದೀರಿ ಅಂತ ಹೇಳ್ತಿರಲ್ಲ, ನಾವು ಕಾಂಗ್ರೆಸ್ ಪಕ್ಷ ಯೋಚನೆ ಮಾಡಿ ಹೇಳ್ತು, ಅಲ್ಲಿ ಧರ್ಮಸ್ಥಳದಲ್ಲಿ ಏನೇನೋ ಗೊಂದಲಗಳು ಚರ್ಚೆಗಳು ನಡೀತಾ ಇತ್ತು. ಅದಕ್ಕೊಂದು SITಯನ್ನು ಫಾರ್ಮ್ ಮಾಡಿದ್ರು. SIT ಫಾರ್ಮ್ ಮಾಡಿದ್ರಿಂದ ಸತ್ಯಾಸತ್ಯತೆಗಳು ಹೊರಗೆ ಬರಲಿ, ಪಬ್ಲಿಕ್ ಡೊಮೈನ್ಗಳಲ್ಲಿ ಏನಾಗಿದೆ ಏನಾಗಿಲ್ಲ ಅನ್ನೋದು ಗೊತ್ತಾಗಲಿ ಅನ್ನೋದು ನಮ್ಮ ಉದ್ದೇಶ. ಈ BJPಯವರಿಗೆ ಗೊತ್ತಿಲ್ಲ, ನಾವು ಧರ್ಮ ರಕ್ಷಣೆ, ನಾವು ಮಂಜುನಾಥನ ರಕ್ಷಣೆ, ನಾವು ಅಮ್ಮನವರ ರಕ್ಷಣೆ, ಅಣ್ಣಪ್ಪನವರ ರಕ್ಷಣೆ. ಈ BJPಯ ಜಿಲ್ಲಾಧ್ಯಕ್ಷರಿಂದ ಹಿಡಿದು ರಾಜ್ಯಾಧ್ಯಕ್ಷರಿಗೆ ಹೇಳ್ತೇನೆ, ನಾವು ನಂಬಿದ್ದೇವೆ ನಮ್ಮ ಸಂಸ್ಕೃತಿಯಲ್ಲಿ ದೇವರ ಸ್ವರೂಪದಲ್ಲಿರುವ ಅಣ್ಣಪ್ಪ ದೈವ ಮಂಜುನಾಥ ಸ್ವಾಮಿ ನಮಗಿಂತ ಭಾರಿ ದೊಡ್ಡವರು, ನಮ್ಮನ್ನೆಲ್ಲ ರಕ್ಷಣೆ ಮಾಡುವವರು ಅವರು ಅಂತ ತಿಳ್ಕೊಂಡಿದ್ದೇವೆ. ನೀವು ಹೋಗಿ ದೇವರನ್ನ ರಕ್ಷಣೆ ಮಾಡ್ತೀವಿ ಅಂತಂದರೆ ನಮ್ಮ BY ವಿಜೇಂದ್ರ ಮಂಜುನಾಥ ಸ್ವಾಮಿಗಿಂತ ದೊಡ್ಡವರ? BY ವಿಜೇಂದ್ರ ಮಂಜುನಾಥ ಸ್ವಾಮಿಗಿಂತ ದೊಡ್ಡವರ? ಶೋಭಾ ಕರಂದ್ಲಾಜೆ ಅಲ್ಲಿರ್ತವ್ರ ಅಮ್ಮನವರಿಗಿಂತ ದೊಡ್ಡವರ? ಅವನು ಪ್ರಹ್ಲಾದ್ ಜೋಶಿ ಅನ್ನುವಂಥ ಕೇಂದ್ರ ಮಂತ್ರಿ, ರಸ್ತೆ ಎಲ್ಲ ಹಾಳಾಗಿದೆ, ಹೈವೇ ಗುಂಡಿ ಬಿದ್ದಿದೆ, ಒನ್ಸೆ ರೋಡ್ ಹಾಳಾಗಿದೆ, ಇದಕ್ಕೆ ಅನುದಾನ ತಗೊಂಬಾರಯ್ಯ ಅಂತಂದರೆ ಇಲ್ಲಿ ಬಂದು ಕಪ 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 ಅಂತ ಕೂಗಾಡಿ ಹೋಗ್ತಾ ಇದೆ. ಸೊ ಈ ದೃಷ್ಟಿಯಿಂದ ನಾನು ನನ್ನ ಮಾತಿನ ಕೊನೆಗೆ ಬರುವಾಗ ಒಂದು ಸಂಗತಿಯನ್ನು ಹೇಳ್ತೇನೆ. ನಾನು ಒಂದು ಸಂಗತಿಯನ್ನು ಹೇಳ್ತೇನೆ. ಅದೇನು ಅಂತಂದರೆ, ನೀವು RSSನವರ ಕೇಂದ್ರ ಕಚೇರಿ ಇರೋದು ಹನುಮಂತಯ್ಯನವರಿಗೆ ಮತ್ತು ಆದರ್ಶ ಯಲ್ಲಪ್ಪ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಂಘಟಕರ ಪರವಾಗಿ, ಡೆನ್ನಿಸ್ ಪರವಾಗಿ, ಜಿಲ್ಲಾ ಕಾಂಗ್ರೆಸ್ನವ್ರ ಪರವಾಗಿ ಹೇಳ್ತೇನೆ. ನಾವು RSSನ ಕೇಂದ್ರ ಕಚೇರಿ ಇರೋದು ನಾಗ್ಪುರದ ರೇಷಿಂಬಾಗ್ನಲ್ಲಿ. ಹರೀಶಣ್ಣ, ಎಂಥ ಚೆನ್ನಾಗಿ ಆ ಭೂಮಿ ಇದೆ ಅಂದರೆ ಅದೇ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ಮಧ್ಯದಲ್ಲಿ RSSನ ಕಚೇರಿ ಇದೆ ನಾಗ್ಪುರದಲ್ಲಿ, ಮುನೀರ್. ಬಲಭಾಗಕ್ಕೆ ಹೊರಳಿ ಹೋದರೆ ಗಾಂಧಿಯ ಸೇವಾಗ್ರಾಮ ಇದೆ, ವಾರ್ಧಾದ ಸೇವಾಗ್ರಾಮ ಇದೆ. ಎಡಭಾಗಕ್ಕೆ ಹೊರಳಿ ಹೋದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೀಕ್ಷಾ ಭೂಮಿ ಇದೆ.
ಹಾಗಾಗಿ ನಾನು ಎಲ್ಲ ಕಡೆ ಹೇಳ್ತೇನೆ, ರೇಷಿಮ್ ಬಾಗಿಂದ ಹೊಮ್ಮಬಹುದಾದ ಯಾವುದೇ ವಿಕಿರಣಗಳನ್ನು ಜೈ ಬಾಪು ಜೈ ಭೀಮ್ ಅನ್ನುವಂಥದ್ದನ್ನು ತಗ್ಗಿಸ್ತದೆ. ನಿಮ್ಮ ವಿಕಿರಣದ ಶಕ್ತಿಯನ್ನು ವೀಕ್ ಮಾಡ್ತಕ್ಕಂಥ ಶಕ್ತಿ ನಮ್ಮ ಸಂವಿಧಾನಕ್ಕಿದೆ, ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಅನ್ನುವಂಥ ಸಂಗತಿಗಳನ್ನು ಹೇಳ್ತಾ, ನನಗೆ ವಿನಯ್ ಕುಮಾರ್ ಸೊರಕೆಯವರು ಪ್ರಚಾರ ಸಮಿತಿಗೆ ಮಂಗಳೂರು ಜಿಲ್ಲೆಗೆ ಉಸ್ತುವಾರಿ ಹಾಕಿದ್ದಾರೆ. ಮೊನ್ನೆ ನೇಮಕಗೊಂಡಿರ್ತಕ್ಕಂಥ ನಿಗಮ ಮಂಡಳಿಗಳಲ್ಲಿ ಸಿಂಹಪಾಲನ್ನು ಪಡೆದವರು ಯಾರು ಅಂದರೆ ನೀವು. ಪಡಿಲಿಕ್ಕೆ ಅರ್ಹತೆ ಇರತಕ್ಕಂಥ ನಾಯಕತ್ವಗಳೇ ಈ ಜಿಲ್ಲೆಯಲ್ಲಿದೆ. ಇವ್ರ ನಡುವೆ ನಾನು ಉಸ್ತುವಾರಿಯಾಗಿ ಹೆಂಗೆ ಮಾಡೋದು ಅಂತ ನನಗೆ ಭಯ ಇದೆ. ಹರೀಶಣ್ಣ, ಮೋಹನಣ್ಣ, ಮೊಹಮ್ಮದಣ್ಣ, ಟಕೀಲ್ ನೀವೆಲ್ಲರೂ ಸಹಕಾರವನ್ನು ಕೊಟ್ಟರೆ, ಡೆನ್ನಿಸ್ ಅಂತಕ್ಕಂಥ ಒಬ್ಬ ಸೂಕ್ಷ್ಮಮತಿಯಾದಂಥ ಯುವಕ, ಆತನನ್ನು ಮೊನ್ನೆ ಕೆಲ್ರೈ ಚರ್ಚ್ನಲ್ಲಿ 5 ಚರ್ಚ್ಗಳ ಪೋಷಕ ಮಂಡಳಿಗಳು ಸೇರಿ ಆತನನ್ನು ಅಭಿನಂದಿಸಿದ್ದನ್ನು ಗಮನಿಸಿದಾಗ ಈತನಿಗೂ ಸಹಿತ ಒಂದು ಸಂಘಟನೆಯ ಶಕ್ತಿ ಇದೆ ಅನ್ನೋದನ್ನು ಗಮನಿಸಿದ್ದೇವೆ. ಹಳ್ಳಿಗಳಿಗೆ ಹೋಗಿ ಜನರನ್ನು ಸಂಘಟನೆ ಮಾಡೋಣ. ಹಳ್ಳಿಗಳಿಗೆ ಹೋಗಿ ಊರಿಗೆ ಹೋಗಿ ಈ ವೇದವ್ಯಾಸ ಕಾಮತ್ ಅಂತಂದರೆ MLA ಆಗೋಕ್ಕೆ ಲಾಯಕ್ಕಲ್ಲ, ಅದೇನಿದ್ರು ರಾತ್ರಿ ಬಾವುಟ ದೊಂದಿ ಹಿಡ್ಕೊಂಡು ತಿರುಗಾಡೋಕ್ಕೆ ಮಾತ್ರ ಲಾಯಕ್ಕೋ. ಆ ಭರತ್ ಶೆಟ್ಟಿ ಅನ್ನೋರು MLA ಆಗೋಕ್ಕೆ ಲಾಯಕ್ಕಲ್ಲ, ಪೆಟ್ಟು ಪುಡಾಯಿ ಮಾಡೋದಕ್ಕೆ ತಾಂಟ್ರೆ ಬಾ ತಾಂಟು ಅನ್ನಲಿಕ್ಕೆ, ತಾಗುದು ಅಂತ ಹೇಳಲಿಕ್ಕೆ ಲಾಯಕ್ಕು ಅಂತ ಹೇಳ್ತಾ, ಆಮೇಲೆ ಆ ಬೆಳ್ತಂಗಡಿಯಲ್ಲಿ ಒಂದು ಜೀವ ಉಂಟಲ್ಲ ಸ್ವಾಮಿ, ಅಪ್ಪ ಎಂಥದ್ದು ಹರೀಶ್ ಪೂಂಜಾ, ಅವ್ರ ಊರಿನಲ್ಲಿ ನಾನು ಮೊನ್ನೆ ಮಾತ್ರ ನೋಡಿದ್ದು, ನಮ್ಮೂರಿನಲ್ಲೂ MLAಗಳಿದ್ದಾರೆ ಸ್ವಾಮಿ. 2,15,000 ರೂಪಾಯಿ ಇಳಂತಿಲ ಗ್ರಾಮದ ರಸ್ತೆಯ ಅಭಿವೃದ್ಧಿಗೆ ಅನುದಾನ ದೊರಕಿಸಿಕೊಟ್ಟ. ನಾನು ಭಾರಿ ಅನುದಾನ ನೋಡಿ 2,15,000, ನಾನು 2,15,00,000 ನೋಡಿದರೆ ಅಲ್ಲ, 2,15,000 ಅನುದಾನವನ್ನು ತಂದು ಕೊಟ್ಟಿದ್ದಕ್ಕೆ 100 ಮೀಟರ್ಗಳ ಫ್ಲ್ಯಾಗು, ಅವರ ಬೂತ್ ಅಧ್ಯಕ್ಷರು, ಬೂತಗಳು, ಪೂರ ಫೋಟೋ ಅದರಲ್ಲಿ. ದುಡ್ಡು ಎಷ್ಟು ಅಂದರೆ 2,15,000 ಶಶಿಧರ್ ರೇಗಳಿ. ಇಂಥ ಒಂದು ಎಡವಟ್ಟು MLA. ಇದೇ ರಾಜ್ಯ ಜಿಲ್ಲೆಯಲ್ಲಿ ಮತ್ತೊಂದು ಸಮಸ್ಯೆ ಇದೆ. ಒಬ್ಬ ನಿಂತಾಯಿತು ಬೆಳ್ತಂಗಡಿಯಲ್ಲಿ ಹೇಳಾಯಿತು, ಎಚ್ಚರ ಇಟ್ಕೊಳ್ಳಿ, ನಾವು ತಾಂಟ್ರೆ ಬಾ ತಾಂಟ್, ಹರೀಶ್ ಪುಂಜಾ ತಾಂಟ್ರೆ ಬಾ ತಾಂಟ್ ಅಂತ. ಅವನಿಗೆ ಅದೇ ಬೇಕಾಗಿತ್ತು. ಅವ ನಿಂತಾಯಿತು, ನಾವು ತಾಂಟುದೆ ಅಂತ. ನಾವು ಈಗ ಹೇಳೋದು, ನೀವಿಬ್ಬರು ತಾಂಟ್ತಾ ಇರಿ, ನಮಗೆ ಸಮಸ್ಯೆ ಇಲ್ಲ. ಆದರೆ ಉಡುಪಿ ಮತ್ತು ಈ ಮಂಗಳೂರಿನ ಅವಿಭಜಿತ ಜಿಲ್ಲೆಯ ವಿಶಿಷ್ಟ ಸಂಸ್ಕೃತಿಯನ್ನು, ಪ್ರಜಾಪ್ರೀತಿ ನಡವಳಿಕೆಯನ್ನು, ವಿದ್ಯಾಕ್ಷೇತ್ರದ ಘನತೆಯನ್ನು ಕಾಪಾಡ್ತಕ್ಕಂಥ ಹೊಣೆಯನ್ನು ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿದೆ. ಆ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಮಾಡ್ತದೆ ಅನ್ನುವಂಥ ಕಾರಣಕ್ಕಾಗಿ ಡೆನ್ನಿಸ್ ಅವರೇ, ಹಳ್ಳಿಗಳಿಗೆ ಹೋಗೋಣ, ಚಿಕ್ಕ ಪುಟ್ಟ ಸಭೆಗಳಲ್ಲಿ ಜನರನ್ನು ಕೂರಿಸಿ ಮಾತಾಡೋಣ. ಮತ್ತು ಜಾನಿ ಅವರೇ, ಯೋಚನೆ ಮಾಡಿದ್ದೇವೆ, ಭರತ್ ಮುಂಡೋಡಿ ಅವರೇ, ನಾವು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಇದನ್ನು ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ, ಹೈಸ್ಕೂಲಿಂದ ಅಬವ್ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಪ್ರಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಚರ್ಚಾ ಸ್ಪರ್ಧೆ, ಸಂವಾದ ಇಂಥವುಗಳ ಮುಖೇನ ಆ ಯುವ ಮನಸ್ಸುಗಳನ್ನು, ಹೊಸ ಮನಸ್ಸುಗಳನ್ನು ತಲುಪತಕ್ಕಂಥ ಕೆಲಸವನ್ನು ನಾವು ಮಾಡೋಣ. ಹರೀಶಣ್ಣ, ನಿಮ್ಮ ನೇತೃತ್ವದಲ್ಲಿ ಇದೊಂದು ನಾನ್ ಪೊಲಿಟಿಕಲ್ ಆದ ಫೋರಮ್ ಥರದಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಈ ಮೆಟಾಫರನ್ನು ಇಟ್ಕೊಂಡು ಎಲ್ಲ ಶಾಲಾ ಕಾಲೇಜುಗಳಿಗೆ ತಲುಪಿ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ. ನಮ್ಮೂರಿನ 3 ಬ್ಲಾಕ್ಗಳಲ್ಲಿ ನಮ್ಮ ವಿನಯ್ ಕುಮಾರ್ ಸೊರಕೆ ಅವರು ಬಂದಿದ್ದಾರೆ. ನಾವು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಯಶಸ್ವಿಯಾಗಿ ಮಾಡಿದ್ದೇವೆ. ಇಂತಹ ನೆರೇಷನ್ಗಳನ್ನು ಹಳ್ಳಿಗಳಿಗೆ ಕೊಡಬೇಕು. ಕೊಟ್ಟರೆ ಮಾತ್ರ ಉಳಿತೀವಿ. ಅವರು ನೆರೇಷನ್ ಕೊಟ್ಟಿದ್ದರು, ನೆಗೆಟಿವ್ ನೆರೇಷನ್. ಏನು 56 ಇಂಚಿನ ಎದೆ, ಕರೆಕ್ಟ್ ಅಲ್ಲ ಅವರ ನೆರೇಷನ್. ಮತ್ತೊಂದು ಏನು ಅಮಿತ್ ಶಾ ಮತ್ತು ಮೋದಿ ಲವಾಕುಶ ಜೋಡಿ, ಎಂತ ಇಲ್ಲ, ಪುಸ್ಕು ಜೋಡಿ ಇದು. ಲವಾಕುಶ ಜೋಡಿ ಎಂಥ ಜೋಡಿ ಇಲ್ಲ, ಪುಸ್ಕು ಜೋಡಿ ಇದು. ಭಾಷೆ ಬರದ, ವಿದ್ಯೆ ಇರದ. ಒಂದು ಮಾತು ಹೇಳಿ ಮುಗಿಸ್ತೇನೆ. ನಮ್ಮ ಡಾಕ್ಟರ್ ರಾಜಾರಾಮ್ ಇದ್ದಾರೆ, ನೀವು ಡಾಕ್ಟ್ರು. ಈ ಡಾಕ್ಟರ್ ರಾಜಾರಾಮ್ ಡೆಂಟಿಸ್ಟ್. ಇವರು ಡೆಂಟಿಸ್ಟ್ ಓದಿದ್ದು ಅಂತೇಳಿ ಇವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದ್ಕೊಂಡು ನನಗೆ 10 ಜನ ಹೇಳಿದ್ದಾರೆ, ನಾವು ರಾಜಾರಾಮ್ ಕ್ಲಾಸ್ಮೇಟ್ ಮಾರ್ರೆ ಅಂತ ಹೇಳಿ ಅಂತ. ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಇವರು. ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಹೊಸ ಸಬ್ಜೆಕ್ಟ್ ಈ ದೇಶದಲ್ಲಿ ಯಾವ ಯೂನಿವರ್ಸಿಟಿಯಲ್ಲಿ ಇಲ್ಲ ಸಬ್ಜೆಕ್ಟ್. ಎಂಟೈರ್ ಪೊಲಿಟಿಕಲ್ ಸೈನ್ಸಲ್ಲಿ ಇವರು MA ಮಾಡಿದ್ದಾರಂತೆ. ಆದರೆ ಒಂದೇ ಒಂದು ವಿಶೇಷ ಏನು ಅಂದರೆ ರೈಗಳೇ, ಇವರ ಕ್ಲಾಸ್ಮೇಟ್ಗಳು ಈ ದೇಶದಲ್ಲಿ ಒಬ್ಬರು ಇಲ್ಲ. ಇವ್ರ ಜೊತೆ ಪರೀಕ್ಷೆ ಬರೆದವರು ಇಲ್ಲ, ಇವ್ರ ಜೊತೆ ಸ್ಕೂಲ್ ಬಸ್ನಲ್ಲಿ ಹೋದವರಿಲ್ಲ. ಆದ್ದರಿಂದ ಧೈರ್ಯದಿಂದ ಹೇಳಬೇಕು, ಸುಳ್ಳು ಹೇಳುವ ಪ್ರಧಾನಿ, ಪೊಕ್ಕಟ್ಟು ಪ್ರಧಾನಿ, ಜನದ್ರೋಹಿ ಪ್ರಧಾನಿ, ಬಡವರ ದ್ರೋಹಿ ಪ್ರಧಾನಿ,
ರೈತ ದ್ರೋಹಿ ಪ್ರಧಾನಿ, ಕಾರ್ಮಿಕ ದ್ರೋಹಿ ಪ್ರಧಾನಿ, ಸ್ತ್ರೀ ವಿರೋಧಿ ಪ್ರಧಾನಿ. ಸ್ತ್ರೀ ವಿರೋಧಿ ಪ್ರಧಾನಿ ಯಾಕಾಗಿದ್ದಾರೆ ಅಂದರೆ ಮೂಲದಲ್ಲೇ RSS BJP ಈ ಚಿಂತನೆಗಳ ವಿರೋಧಿ ಆಗಿದೆ ಅನ್ನೋದನ್ನು ನನ್ನಷ್ಟು ಗಟ್ಟಿಯಾಗಿ ಯಾರೂ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಗಟ್ಟಿಯಾಗಿ ಹೇಳೋಣ, ಧೈರ್ಯದಿಂದ ಹೇಳೋಣ, ಕೂಡಿ ಬಾಳಿಸೋದನ್ನು ಮಾತ್ರ ಮಾತಾಡೋಣ ಅಂತ ಹೇಳಿ, ಡೆನ್ನಿಸ್ ಅವರೇ, ಮೊನ್ನೆ ನಿಮ್ಮ ಚರ್ಚೆಯಲ್ಲಿ ಸಹಿತ ಹೇಳಿದ್ದೆ ನಾನು, ನಾವು ಪ್ರೈಮರಿ ಸ್ಕೂಲಿಗೆ ಹೋಗುವಾಗ ಹರೀಶಣ್ಣ, ನಿಮ್ಮ ಕಾಲದಲ್ಲಿ ನಾವೆಲ್ಲ ಕನ್ನಡ ಮೀಡಿಯಮಲ್ಲಿ ಓದಿದ್ದು, ನಮಗೆ PT ಮೇಸ್ಟ್ರು ಹೇಳ್ಕೊಡೋದು ಏನಂತ, ಏನೇ ಬರಲಿ ಒಗ್ಗಟ್ಟಿರಲಿ, ರಾಷ್ಟ್ರಧ್ವಜವು ಹಾರುತ್ತಿರಲಿ. ನಮಗೆ ಆವಾಗ ಗೊತ್ತಾಗಲಿಲ್ಲ, ನಮ್ಮ ಆಚೆ ಎಮ್ಮೆ, ಕರ, ದನ, ಜೀಪು, ಟ್ರ್ಯಾಕ್ಟ್ರಿ, ಟಿಲ್ಲರ್ ಎಲ್ಲ ಬರ್ತಾಯಿತ್ತು. ಅದು ಏನೇ ಬರಲಿ ಒಗ್ಗಟ್ಟಿರಲಿ, ರಾಷ್ಟ್ರಧ್ವಜವು ಹಾರುತ್ತಿರಲಿ. BJP ಮತ್ತು RSS ವಿಜೃಂಭಿಸ್ತಿರುವ ಕಾಲದಲ್ಲಿ ಗೊತ್ತಾಗ್ತಾ ಇದೆ, ಏನೇ ಬರಲಿ, RSSಗೆ 100 ಆಗಲಿ, BJP ಅಧಿಕಾರಕ್ಕೆ ಬರಲಿ, ಮತೀಯವಾದ ಬರಲಿ, ಕೋಮುವಾದ ಬರಲಿ, ಭಯೋತ್ಪಾದನೆ ಬರಲಿ, ರಾಷ್ಟ್ರಧ್ವಜವು ಹಾರುತ್ತಿರಬೇಕು. ಹಾರುತ್ತಿರಬೇಕಂದ್ರೆ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್, ಜೈ ಕಾಂಗ್ರೆಸ್, ಜೈ ಭಾರತ್ ಮಾತಾ. ಥ್ಯಾಂಕ್ ಯು. ವಂದನೆಗಳು. ಭಾಳ ಮನಮುಟ್ಟುವಂತಹ ಮಾತು ಬಂಧುಗಳೇ. ಜೈ ಬಾಪು, ಜೈ ಸಂವಿಧಾನ, ಜೈ ಭೀಮ್ ಇದು ಕಾರ್ಯಕರ್ತರ ಧ್ಯೇಯವಾಕ್ಯವಾಗಿರಬೇಕು. ಯಾಕೆ, ಹೀಗೆ, ಯಾವುದಕ್ಕೆ ಅನ್ನುವ ಬಗ್ಗೆ ಭಾಳ ಅರ್ಥಪೂರ್ಣವಾಗಿ ಈ ಒಂದು ಮಾತನ್ನು ವಿಷಯ ಮಂಡನೆ ಮಾಡಿದಂತಹ ಶ್ರೀಮಾನ್ MH ಸುಧೀರ್ ಕುಮಾರ್ ಮುರಳಿ ಅವರಿಗೆ ವಂದನೆಗಳು ಸಲ್ಲಿಸುತ್ತಾ ಮುಂದಕ್ಕೆ ನಮ್ಮ ಮತ ನಮ್ಮ ಹಕ್ಕು ಕಾಪಾಡೋಣ, ರಾಹುಲ್ ಗಾಂಧಿಯವರನ್ನು ಬೆಂಬಲಿಸೋಣ ವಿಷಯ ಮಂಡನೆ ಶ್ರೀ ಅಬ್ದುಲ್ ಮುನೀರ್ ಉಪಾಧ್ಯಕ್ಷರು KPCC ಪ್ರಚಾರ ಸಮಿತಿ. ಬಂಧುಗಳೇ, ಇದು ಕೊನೆಯ ವಿಷಯ ಮಂಡನೆ. ಆನಂತರ ಸನ್ಮಾನ ಕಾರ್ಯಕ್ರಮ ಇದೆ, ಆನಂತರ ಅಧ್ಯಕ್ಷೀಯ ನುಡಿ ಇದೆ. ಬಂಧುಗಳೇ, ಎಲ್ಲ ಬಂಧುಗಳು ಸ್ವಲ್ಪ ಹೊತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಹೋಗಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಎಲ್ಲ ಗೌರವಾನ್ವಿತ ನಾಯಕರುಗಳೇ ಹಾಗೂ ನನ್ನ ಕಾಂಗ್ರೆಸ್ ಬಂಧುಗಳೇ, ಕೊನೆಯ ಹಂತದಲ್ಲಿದ್ದೀವಿ. ನನಗೆ ಅರಿವಿದೆ, ನೀವು ಬಹಳ ಹೊತ್ತಿನಿಂದ ಕೂತಿದ್ದೀರಿ. ಆದರೆ ಪ್ರಚಾರ ಸಮಿತಿ 1 ವರ್ಷ ಮುಗಿಸಿ 2ನೇ ವರ್ಷಕ್ಕೆ ಕಾಲಿಟ್ಟಾಗ ಪ್ರಚಾರ ಸಮಿತಿಯ ಕೇವಲ ಜವಾಬ್ದಾರಿಗಳು ಚುನಾವಣೆ ಬಂದಾಗ ಸ್ಟಾರ್ ಕ್ಯಾಂಪೇನರ್ಗಳನ್ನು ಕರೆಸ್ಕೊಂಡು ಪ್ರಚಾರ ಮಾಡಿ ಅದನ್ನು ಜನರಿಗೆ ತಲುಪಿದೆಯೋ ಇಲ್ವೋ ಅನ್ನೋದು ನಮ್ಗೆ ಅರಿವಿರೋದಿಲ್ಲ. ಹಾಗಿರಬೇಕಾದ್ರೆ ರಾಜ್ಯಾಧ್ಯಕ್ಷರು ಇಲ್ಲ, ನಾವು ಇವತ್ತಿನಿಂದಲೇ 2028ರ ಚುನಾವಣಾ ಪ್ರಚಾರವನ್ನು ಆರಂಭಿಸಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರೆ. ಅದರ ಮುಂದುವರಿದ ಭಾಗವಾಗಿ ಇವತ್ತು ರಾಜ್ಯಾಧ್ಯಕ್ಷರು ಹೇಳಿದಾಗೆ 30 ಜಿಲ್ಲೆಗಳಲ್ಲಿ ನಮ್ಮ ಪ್ರಚಾರದ ಸಮಿತಿಯ ಸಭೆಯನ್ನು ಎಲ್ಲ ಮುಂಚೂಣಿ ಘಟಕಗಳೊಂದಿಗೆ ಆರಂಭಿಸಿ ಹೊಸದಾದಂಥ ಕೆಲವು ವಿಷಯಗಳನ್ನು ಜನರ ಮುಂದೆ ಇಡ್ತಾ ಇದ್ದೀವಿ. ಹಾಗೆ ಅದರ ಸ್ಟ್ರಕ್ಚರನ್ನು ಕೆಲವರಿಗೆ ಅನಿಸ್ಬೋದು ಅದು ಸಾಧ್ಯನಾ ಅಂತ. ಎಸ್, ಅದು ಸಾಧ್ಯ. ನಮ್ಮ ಬ್ಲಾಕ್ ಸಮಿತಿ ಆದ ನಂತರ ಪಂಚಾಯತ್ ಸಮಿತಿನ ಆಯ್ಕೆ ಮಾಡಬೇಕಾದ್ರೆ ಅಲ್ಲಿರುವಂಥ ಮತ್ತೆ ದೊಡ್ಡ ದೊಡ್ಡ ನಾಯಕರುಗಳನ್ನು ಸೇರಿಸುವ ಪ್ರಯತ್ನವನ್ನು ನಾವು ಮಾಡೋದಿಲ್ಲ. ನಾವು ಮಾಡುವಂಥದ್ದು ಪ್ರಚಾರವನ್ನು ಯಾರಿಗೆ ಏನನ್ನು ಹೇಗೆ ಮಾಡಬೇಕು ಅನ್ನೋದು ಇವತ್ತಿನ ನಮ್ಮ ಸಮಸ್ಯೆ ಕಾಂಗ್ರೆಸ್ಸಿನದ್ದು. ಅದಕ್ಕೆ ಉತ್ತರ ಕಂಡುಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ನನಗೆ ಕೊಟ್ಟಿರುವಂತಹ ಸಬ್ಜೆಕ್ಟು ವೋಟ್ ಚೋರಿ ಬಗ್ಗೆ. ವೋಟ್ ಚೋರಿ ಬಗ್ಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ರಾಹುಲ್ ಗಾಂಧಿಯವರ ಕಾನ್ಸೆಪ್ಟ್ ಮೊದಲು ಅರ್ಥ ಆಗಬೇಕಾಗತ್ತೆ. ಮಾನ್ಯ AICC ಕಾರ್ಯದರ್ಶಿ ಹೋದರ P. ಮೋಹನ್ ರವರು ಇಲ್ಲಿದ್ದಾರೆ. ನಾವುಗಳು ಭಾರತ್ ಜೋಡೋ ಆರಂಭವಾದಾಗ ಇನ್ನೇನು ಕರ್ನಾಟಕಕ್ಕೆ ಎಂಟ್ರಿ ಆಗೋದಕ್ಕಿಂತ ಮುಂಚೆ ನಾವೊಂದು ನಿರ್ಧಾರವನ್ನು ಚರ್ಚೆಯನ್ನು ಮಾಡ್ತೇವೆ. ಇಲ್ಲ, ಭಾರತ್ ಜೋಡೋದಲ್ಲಿ ಭಾಗವಹಿಸುವುದಕ್ಕಿಂತ ಮುಂಚೆ ರಾಹುಲ್ ಗಾಂಧಿ ಅವರನ್ನು ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು. ರಾಹುಲ್ ಗಾಂಧಿ ಅವರ ಜರ್ನಿಯನ್ನು ಅರ್ಥ ಮಾಡ್ಕೋಬೇಕು. ಇವತ್ತಿನ BJPಯ ನಾಯಕತ್ವಕ್ಕೂ ಹಾಗೂ ನಮ್ಮ ನಾಯಕತ್ವಕ್ಕೂ ಇರೋ ವ್ಯತ್ಯಾಸ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಅದರ ಪ್ರಯತ್ನವನ್ನು ಮಾಡಿದ್ವಿ. ಒಂದು ಪ್ರೆಸೆಂಟೇಷನ್ ಸಹ ಹುಬ್ಬಳ್ಳಿಯಲ್ಲಿ ನಾವು ಮಾಡಿದ್ವಿ. ಆದರೆ ಅದು ಬೇರೆ ಜಿಲ್ಲೆಗಳಲ್ಲೂ ಸಹ ಮಾಡಬೇಕು ಅನ್ನೋ ಪ್ರಯತ್ನ ಇತ್ತು, ಆಗಿರಲಿಲ್ಲ. ಆದರೆ ಇವತ್ತು ನಾನೀಗ ರಾಹುಲ್ ಗಾಂಧಿಯವ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಮಗೆ ಸಮಯ ಬೇಕಾಗತ್ತೆ. ಸಮಯ ತಗೊಂಡ್ರೆ ಇನ್ನುಳಿದಿರೋ ಚೇರು ಸಹ ಖಾಲಿ ಆಗತ್ತೆ ಅನ್ನೋ ಅರಿವು ನನಗಿರೋದ್ರಿಂದ ಮುಗಿಸ್ತೇನೆ. ವೋಟ್ ಚೋರ್ ಬಗ್ಗೆ ರಾಹುಲ್ ಗಾಂಧಿಯವರು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವೊಂದಿಷ್ಟು ಹಿಂದಕ್ಕೆ ಹೋಗ್ಬೇಕಾಗತ್ತೆ. ಹಿಂದಕ್ಕೆ ಅಂದರೆ ಕ್ರೊನಾಲಜಿ, ಯಾರು ಅಮಿತ್ ಶಾ ಅವರು ಹೇಳಿರುವಂತಹ ಕ್ರೊನಾಲಜಿ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಆ ಕ್ರೊನಾಲಜಿಗೆ ಬರೋದಕ್ಕಿಂತ ಮುಂಚೆ ನಿಮಗೆ ಗುಜರಾತ್ ಚುನಾವಣೆ ಆದಾಗ ರಾಹುಲ್ ಗಾಂಧಿ ಅವರು ಒಂದು ಮುಂಚೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನು ಅಂತ ಹೇಳಿದ್ರೆ ಕೊನೆಯ ಅರ್ಧ ಗಂಟೆಯಲ್ಲಿ ಆಗಿರುವ ಪೋಲಿಂಗಿನ ವಿವರವನ್ನು ಕೇಳ್ತಾರೆ. ಆ ಪೋಲಿಂಗ್ ಹೇಗಿರುತ್ತೆ ಅಂತ ಹೇಳಿದ್ರೆ
ಕೊನೆಯ ಅರ್ಧ ಗಂಟೆಯಲ್ಲಿ 90 ಕಾನ್ಸ್ಟಿಟ್ಯೂನ್ಸಿಯಲ್ಲಿ 17 ಲಕ್ಷ ಮತದಾನ ಆಗುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮಗೆ ಜನಾಂದೋಲನವನ್ನು ಆರಂಭಿಸಬೇಕಾದ್ರೆ ಸಾಮಾನ್ಯ ಜನರಿಗೆ ನಮ್ಮನ್ನು ಆಳುವವರು ಏನು ನಮ್ಮನ್ನು ಕಿತ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಆದರೆ ಖಂಡಿತವಾಗಲೂ ಜನಾಂದೋಲನವನ್ನು ಆರಂಭಿಸ್ಬೋದು. ಆ ಜನಾಂದೋಲನ ಯಾವುದು? ಸಹಜವಾಗಿ ಭ್ರಷ್ಟಾಚಾರ ನಡೆದಾಗ, ಕೆಲವರು ಧರ್ಮ ವಿಷಯ ಬಂದಾಗ, ಕೆಲವರು ಜಾತಿಯ ವಿಷಯ ಬಂದಾಗ ಇದರ ಬಗ್ಗೆ ಹೋರಾಟಗಳನ್ನು ಮಾಡೋದನ್ನು ನೋಡಿದ್ದೀವಿ. ಆದರೆ ನಮ್ಮ ಮತದಾನದ ಹಕ್ಕನ್ನೇ ಕಿತ್ತುಕೊಳ್ತಿದ್ದಾರೆ ಅಂತ ಒಬ್ಬ ಸಾಮಾನ್ಯ ಪ್ರಜೆಗೆ ಅರ್ಥ ಆದರೆ, ಅದನ್ನು ಅರ್ಥ ಮಾಡಿಸುವಲ್ಲಿ ನಾವುಗಳು ಯಶಸ್ವಿ ಆದರೆ, ಇವಾಗ ಸುಧೀರ್ ಕುಮಾರ್ ಅವರು ಮಾತಾಡ್ತಾ ಇದ್ರು RSS BJPಯ ಅವರ ಸಿದ್ಧಾಂತದ ಬಗ್ಗೆ, ಅದರಿಂದ ಪ್ರಭಾವಿತ ಒಳಗಾದವರನ್ನು ಸರಿದಾರಿಗೆ ತರೋದು ಹೇಗೆ ಅನ್ನೋದು ಸಹ ಪ್ರಚಾರ ಸಮಿತಿಯ ಕಾರ್ಯಕ್ರಮದಲ್ಲಿ ಇರಬೇಕು ಅನ್ನುವಂಥದ್ದು. ಅವ್ರನ್ನ ಸರಿಯಾದ ದಾರಿಗೆ ತರಬೇಕು ಅಂದರೆ ನಮ್ಮಲ್ಲಿ ವಿಷಯಗಳಿರಬೇಕು. ಆ ವಿಷಯಗಳನ್ನು ಹೇಳುವವರು ನೀವುಗಳಾಗಿರಬೇಕು. ನಾವುಗಳು ವೇದಿಕೆಯಲ್ಲಿ ಮುಂದೆ ಕೂತವರು ಯಾವ ಬೂತಿನ ಯಾವ ವೋಟರ್ನ ರೀಚ್ ಆಗ್ಲಿಕ್ಕೆ ಆಗೋದಿಲ್ಲ ಅಂತ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ತರಬೇತಿಗಳನ್ನು ಇಟ್ಕೊಂಡಾಗ ಅದನ್ನು ಮಾತಾಡೋಣ. ಆದರೆ ಒಂದು ಅಂಕಿ ಸಂಖ್ಯೆಗಳನ್ನು ನಿಮ್ಮ ಮುಂದೆ ಇಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ವೋಟ್ ಚೋರಿ ಇವತ್ತು ನಿನ್ನೆಯಿಂದ ಆರಂಭ ಆಯ್ತಾ? ದಯವಿಟ್ಟು ಗಮನ ಇಟ್ಟು ಕೇಳಿ. ನೀವುಗಳು ನಿಮ್ಮ ಬೂತಿನಲ್ಲಿ, ನಿಮ್ಮ ಪಂಚಾಯತ್ನಲ್ಲಿ ನೀವು ಎಲ್ಲೆಲ್ಲಿ ಅವಕಾಶಗಳಿದೆ ಅಲ್ಲಿ ಈ ಪ್ರಶ್ನೆಗಳನ್ನು ನಮ್ಮನ್ನು ಆಳುವವರನ್ನ ಕೇಳಬೇಕು ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ. ನಮ್ಮನ್ನು ಆಳುವವರನ್ನ ಪ್ರಶ್ನೆ ಮಾಡಿ, ಪಕ್ಷಾತೀತವಾಗಿ ಪ್ರಶ್ನೆ ಮಾಡಿ. ಮತದಾನ ಪ್ರಜಾಪ್ರಭುತ್ವದ ಉಸಿರು, ಆತ್ಮ ಅಂತ ಹೇಳ್ತೀವಿ. ಆತ್ಮವಿಲ್ಲದ ಶರೀರ ಹೇಗೋ ಮತದಾನದ ಮೌಲ್ಯವನ್ನು ಕಳೆದುಕೊಂಡ ಪ್ರಜಾಪ್ರಭುತ್ವವು ಹಾಗೆಯೇ. ಆದ್ದರಿಂದ ನೀವುಗಳು ನಿಮ್ಮ ಮತದಾನದ ಮೌಲ್ಯವನ್ನು ಕಳೆದುಕೊಳ್ಳಿದ್ರೆ, ನೀವು ಯಾರಿಗೆ ವೋಟ್ ಹಾಕಿ ನನಗೆ ಬೆದ್ದು ಬರ್ಲಿಕ್ಕೆ ಬರ್ತದೆ ಅಂತ ಯಾರು ಕಾಮತ್ರು ಹೇಳಿದ್ರೆ, ಭರತ್ ಹೇಳಿದ್ರೆ, ನೀವು ಯಾರಿಗೂ ವೋಟ್ ಹಾಕಿದ್ರೂ ನನಗೆ ಗೆಲ್ಲಲಿಕ್ಕೆ ಗೊತ್ತು ಅನ್ನೋದೇ ಆದರೆ ನೀವು ನಿಮ್ಮ ಹಕ್ಕನ್ನು ಕಳೆದುಕೊಂಡಿದ್ದೀವಿ. ನನಗೆ ಈಗಲೂ ಸಂಶಯ ಇದೆ, ಬಂಟ್ವಾಳದಲ್ಲಿ ಸನ್ಮಾನ್ಯ ರಮಾನಾಥ್ ರೈ ಅವರು ಸೋತಿಲ್ಲ ಅನ್ನೋದು ನನ್ನ ಬಲವಾದ ನಂಬಿಕೆ. ಅದಕ್ಕೆ ಕಾರಣ ಇದೆ. ನಮ್ಮ ವ್ಯವಸ್ಥೆ, ಪಾರ್ಟಿಯ ಒಳಗಡೆ ಇರುವ ವ್ಯವಸ್ಥೆ ಇದೆಯಲ್ಲ, ಚುನಾವಣೆಯನ್ನು ಹೇಗೆ ಮಾಡಬೇಕು ಅನ್ನೋದು ಒಂದು ವ್ಯವಸ್ಥೆ ಇದೆ. ಚುನಾವಣೆ ಬಂದಾಗ ಬೂತ್ ಕಮಿಟಿಯನ್ನು ನಾಮಿನೇಷನ್ ಆದಮೇಲೆ ಕೊನೆಯ 1 ವಾರ ಇರಬೇಕಾದ್ರೆ ಒಂದು ಪ್ಯಾಂಪ್ಲೆಟನ್ನು ಪ್ರಿಂಟ್ ಹಾಕಿ ಮನೆಗೆ ಅಂತ ತಲುಪಿಸಬೇಕಾದ್ರೆ ಅದು ಸಹ ಅಣ್ಣ, ತಮ್ಮ, ಹೆಂಡತಿ, ಗಂಡ ಇವರೇ ಹೋಗಿ ತಲುಪಿಸ್ತಾರೆ. ಈ ವ್ಯವಸ್ಥೆಯಲ್ಲಿ ಚುನಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೊಂದು ವ್ಯವಸ್ಥೆ ಇದೆ. ಅದನ್ನು ನೀವು ಸ್ಟಡಿ ಮಾಡಿಕೊಂಡು ಆ ವ್ಯವಸ್ಥೆಯನ್ನು ಫಾಲೋ ಮಾಡಿದ್ರೆ 8ರಲ್ಲಿ 8 ಸಹ ಮುಂದಿನ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡದಲ್ಲಿ ನಾವು ಗೆಲ್ತೇವೆ. ಆದರೆ ಅದಕ್ಕೆ ಮುಂಚೂಣಿಯನ್ನು ನೀವು ಬರಿಬೇಕು. ಇವತ್ತಿನಿಂದಲೇ ಪ್ರಚಾರ 2028ರ ಪ್ರಚಾರ ಆರಂಭ ಆಗಿದೆ ಅಂತ ಅಂದ್ಕೊಳ್ಳಿ. ನಿಮಗೆ ಬೇಕಾದಂಥ ಕಂಟೆಂಟ್ ಏನು? ನಮ್ಮದು ಸುಳ್ಳಿನ ಕಂಟೆಂಟ್ ಅಲ್ಲ, ನಮ್ಮದು ಬೈಠಕ್ಗಳ ಥರ ಕ್ಲೋಸ್ಡ್ ಡೋರಲ್ಲಿ ಮಾತನಾಡುವಂಥ ಕಂಟೆಂಟ್ ಅಲ್ಲ. ನಮ್ಮದು ಏನೇ ಇದ್ದರೂ ಸಹ ಶಿಳ್ಳೆ ಚಪ್ಪಾಳೆಗೆ ಹೇಳುವಂಥ ಕಂಟೆಂಟ್ಗಳಲ್ಲ. ಒಬ್ಬ ನಾಗರಿಕ ಆತ ಅದನ್ನು ಕ್ರಾಸ್ ಚೆಕ್ ಮಾಡ್ಕೋಬಹುದು, ನಿಜವಾಗ್ಲೂ ಇದು ನಡೆದಿದೆಯಾ ಅಂತ ಕೇಳಬಹುದು, ನಮ್ಮನ್ನು ಪ್ರಶ್ನೆ ಮಾಡಬಹುದು. ನಿಮಗೆ ನೆನಪಿರಲಿ, 2014ಕ್ಕೆ BJPಯ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಂಥವ್ರು ಇಬ್ಬರು. ಯಾರು? BJP ರಾಷ್ಟ್ರ ರಾಜಕಾರಣಕ್ಕೆ ಮೊಟ್ಟ ಮೊದಲ ಬಾರಿಗೆ ಎಂಟ್ರಿ ಕೊಟ್ಟಂಥವರು ಅಮಿತ್ ಶಾ ಮೋದಿ ಅವರು. ಕರೆಕ್ಟಾ? 2014ರ ಮುಂಚೆ ನಿಮಗೆ ಅಮಿತ್ ಶಾ ಅಂದರೆ ಯಾರು ಅಂತ ಗೊತ್ತಿತ್ತಾ? ನಿಮಗೆ ಮೋದಿ ಅವರು ಯಾರು ಅಂತ ಗೊತ್ತಿತ್ತಾ? ಗೊತ್ತಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ 2013ರ ಅಕ್ಟೋಬರಿನಲ್ಲಿ ಮೋದಿಯವರು ರಾಷ್ಟ್ರ ರಾಜಕಾರಣಕ್ಕೆ ಬರ್ತಾರೆ. ಅಮಿತ್ ಶಾ ಅವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಬರ್ತಾರೆ. ಅಲ್ಲಿ ತನಕ ಅವರು ಗುಜರಾತಿನಲ್ಲಿ ಸೀಮಿತವಾಗಿದ್ದರು. ಮೋದಿಯವರು ಯಾರು ಅಂತ ಜಗತ್ತಿಗೆ ಪರಿಚಯ ಆಗಿದ್ದು ಒಂದು ಇನ್ಸಿಡೆಂಟ್ ಮಾತ್ರ. ಅದು 2002ರ ಗೋಧ್ರಾ ಹತ್ಯಾಕಾಂಡದಲ್ಲಿ ಮಾತ್ರ ನಮಗೆ ಗೊತ್ತಿತ್ತು ಮೋದಿಯವರು ಯಾರು. ಗುಜರಾತಿನ ಅಂದಿನ ಮುಖ್ಯಮಂತ್ರಿ ಯಾರು ಅಂತ ಗೊತ್ತಿದ್ದ ಆ ಕಾರಣಕ್ಕೆ ಬೇರೆ ಬೇರೆ ದೇಶಗಳವರು ನಮ್ಮ ಈ ಮುಖ್ಯಮಂತ್ರಿಯನ್ನು ನಮ್ಮ ದೇಶಕ್ಕೆ ಕಾಲಿಡಬೇಡಿ ಅಂತ ಹೇಳಿದ್ರು. ಆ ಕಾರಣಕ್ಕೆ ಗೊತ್ತಾಗಿತ್ತು ಮೋದಿಯವರು ಯಾರು ಅಂತ. ಬಿಟ್ಟರೆ ಅಲ್ಲಿ ತನಕ ಈ ದೇಶಕ್ಕೆ ಮೋದಿಯವರ ಕೊಡುಗೆ ಏನು ಅನ್ನೋದು ಗೊತ್ತಿರಲಿಲ್ಲ. ಇನ್ನು ಅಮಿತ್ ಶಾ ಅವರು ಯಾರು ಅಂತ ಕೇಳಿದ್ರೆ, ಕೋರ್ಟ್ ನ್ಯಾಯಾಲಯದ ಆದೇಶದ ಮೇಲೆ ಒಂದು ರಾಜ್ಯದ ಗೃಹ ಮಂತ್ರಿಯನ್ನ ಗಡೀಪಾರು ಮಾಡಿದ್ದು ಯಾರನ್ನ ಅಂತ ಕೇಳಿದ್ರೆ ಅದು ಅಮಿತ್ ಶಾ ಅವರಾಗಿದ್ರು. ಆ ಪರಿಚಯ ಮಾತ್ರ ನಮಗಿತ್ತು. ಅಲ್ಲಿ ತನಕ ಅಮಿತ್ ಶಾ ಅವರು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಕೇವಲ 7 ತಿಂಗಳು 6 ತಿಂಗಳಿಗಿಂತ ಮುಂಚೆ ರಾಷ್ಟ್ರ ರಾಜಕಾರಣಕ್ಕೆ ಬರ್ತಾರೆ. ಹಾಗಾದರೆ ಅವ್ರು ಮಾಡಿರುವಂತಹ ಜಾದು ಏನು ಅನ್ನೋದನ್ನು ತಿಳ್ಕೊಳ್ಳಿ.
ನಿಮಗೆ ಗೊತ್ತಿರಲಿ, BJP 1984ರಲ್ಲಿ ಮೊಟ್ಟ ಮೊದಲ ಚುನಾವಣೆಯನ್ನು ಎದುರಿಸಿದಾಗ BJP ಪಡೆದುಕೊಂಡಿರುವಂತಹ ಮತಗಳ ಸಂಖ್ಯೆ 1,82,00,000. ನೀವು ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ, ಈ ದೇಶದ ಮತದಾನದ ವ್ಯವಸ್ಥೆಯ ಮೇಲೆ ಯಾರು ಪ್ರಹಾರ ಮಾಡ್ತಾ ಇದ್ದಾರೆ, ಆ ಮತದಾನದ ಹಕ್ಕನ್ನು ಯಾರು ಕಿತ್ಕೊಳ್ತಾ ಇದ್ದಾರೆ, ಇದನ್ನು ಚಿಂತಿಸುವಂತಹ ವಿಷಯವಿನ ಇದು ಭಾಷಣದ ವಿಷಯ ಅಲ್ಲ. ಇದು BJPಗೆ ನೇರವಾದ ಒಂದು ಪ್ರಶ್ನೆ. ಇದನ್ನು ನೀವು ಕೇಳಬೇಕಾದಂತಹ ಪ್ರಶ್ನೆ. BJP 1984ರಲ್ಲಿ 1,82,00,000 ಓಟನ್ನು ಪಡೆಯುತ್ತೆ. ಅದರ ನಂತರದ ನಾಯಕತ್ವಗಳನ್ನು ನೀವು ಗಮನಿಸಿದ್ದೀರಿ. ಕೇವಲ 2014ಕ್ಕೆ ಬಂದ ನಾಯಕತ್ವ ಅಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅಂತವರು, ಲಾಲ್ ಕೃಷ್ಣ ಅಡ್ವಾಣಿ ಅಂತವರು, ಯಶವಂತ್ ಸಿನ್ಹಾ ಅಂತವರು, ಮುರಳಿ ಮನೋಹರ್ ಜೋಶಿ ಅಂತವರು, ಪ್ರಮೋದ್ ಮಹಾಜನ್ ಅಂತವರು, ಉಮಾ ಭಾರತಿ ಅಂತವರು, ಇಂತಹ ಘಟಾನುಘಟಿಗಳು BJPಯನ್ನು ಮುನ್ನಡೆಸ್ತಾ ಇದ್ದಾಗ ಅದು ಅವರು ತಗೊಂಡಂಥ ಇಶ್ಯೂ ಏನಾಗಿತ್ತು? ಇಡೀ ದೇಶದಕ್ಕೆ ಬೆಂಕಿ ಹಚ್ಚುವಂಥ ವಿಷಯಗಳನ್ನು ತಗೋತಾರೆ. ಬಾಬ್ರಿ ಮಸೀದಿ ಧ್ವಂಸವನ್ನ ಆಗತ್ತೆ, ರಾಮ ಮಂದಿರ ವಿಷಯ ಇಟ್ಕೊಂಡು ರಥಯಾತ್ರೆಗಳು ನಡೆಯುತ್ತೆ, ಮನೆ ಮನೆಯಿಂದ ಇಟ್ಟಿಗೆಗಳನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಇಂತಹ ವಿಷಯಗಳನ್ನು ಇಟ್ಕೊಂಡು BJP 25 ವರ್ಷಗಳಲ್ಲಿ, ಅಂದರೆ 2009ರ ಚುನಾವಣೆಯಲ್ಲಿ BJP ಪಡೆದಿರೋದು 7,84,00,000 ಮತಗಳು. ಎಷ್ಟು? 7,84,00,000 ಮತಗಳು. BJP 1984ರಲ್ಲಿ ನಾನು ಎಷ್ಟು ಹೇಳಿದೆ? 1,82,00,000. ಹಾಗಾದರೆ ಈ 25 ವರ್ಷಗಳಲ್ಲಿ ಇಂಥ ಘಟಾನುಘಟಿ ನಾಯಕರುಗಳು, ವಾಜಪೇಯಿಯವರ 5 ವರ್ಷದ ಆಡಳಿತ ಎಲ್ಲವೂ ಇದ್ದು, ರಾಮ ಮಂದಿರದಂಥ ವಿಷಯಗಳು ಇದ್ದು, BJP ಸಾಧಿಸಲಿಕ್ಕಾಗಿದ್ದು ಕೇವಲ 6 ಕೋಟಿ ಮತಗಳ ಸಂಖ್ಯೆ ಮಾತ್ರ. ಅವರು 25 ವರ್ಷಗಳಲ್ಲಿ BJP ಪಡೆದುಕೊಂಡಿದ್ದು 6,02,00,000 ಮತಗಳು 2009ಕ್ಕೆ. ಆದರೆ ನಿಮಗೆ ತಿಳಿದಿರಲಿ, 2014ರಲ್ಲಿ ಮೊಟ್ಟ ಮೊದಲ ಬಾರಿಗೆ BJPಯ ನಾಯಕತ್ವವನ್ನು ಆಯಿಸ್ಕೊಂಡಂತಹ ಮೋದಿ ಮತ್ತು ಅಮಿತ್ ಶಾ ಅವರು ಯಾವಾಗ ಅದನ್ನು ತಗೋತಾರೆ, ನಿಮಗೆ ನೆನಪಿರಲಿ, 7 ಕೋಟಿ BJPಯ ಟೋಟಲ್ ಸಂಖ್ಯೆ ಎಷ್ಟು ಹೇಳಿದೆ ನಾನು? 7,84,00,000. ಆದರೆ 2014ಕ್ಕೆ ಅದು ಒಮ್ಮೆಲೆ 17,17,00,000, ಅಂದರೆ 9,33,00,000 ಕೇವಲ 6-7 ತಿಂಗಳಲ್ಲಿ ಬಂದ ನಾಯಕತ್ವ ಪಡೆದುಕೊಳ್ಳುತ್ತೆ. ಅದು ಪಾಸಿಬಲಾ? ಅದು ಸಾಧ್ಯನಾ? ಅದು ಇಂಪಾಸಿಬಲ್. ಅದು ಸಾಧ್ಯವೇ ಇಲ್ಲದ ವ್ಯವಸ್ಥೆ. ಹಾಗಾದರೆ ಹೇಗೆ ನಡೆಯಿತು ಅಂತ ಭಾರತದ ಇತಿಹಾಸದಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆದಾಗ ಹೊಸ ಮತದಾರರು ಪೋಲಿಂಗ್ ಮಾಡಿದ್ದು 2 ಕೋಟಿ 3 ಕೋಟಿ ಹೊಸ ಮತದಾರರು ಬರ್ತಾರೆ. ಇದು ವ್ಯವಸ್ಥೆ. ಎಕ್ಸೆಪ್ಟ್ 1989ರಲ್ಲಿ ಹೊಸ ಮತದಾರರು 18 ವರ್ಷದವರಿಗೆ ಮತದಾನದ ಹಕ್ಕನ್ನು ಕೊಟ್ಟಾಗ 6.5 ಕೋಟಿ ಮತದಾರರು ಹೊಸ ಮತದಾರರು ಬರ್ತಾರೆ. ಅದು ಬಿಟ್ಟರೆ ಯಾವತ್ತೂ ಸಹ ಇಷ್ಟೊಂದು ಸಂಖ್ಯೆಯಲ್ಲಿ ಮತದಾನ ಹೆಚ್ಚಿಗೆ ಆಗೋದಿಲ್ಲ. ಆದರೆ 2014ರಲ್ಲಿ ಹೊಸ ಮತದಾರರ ಸಂಖ್ಯೆ 13 ಕೋಟಿ. 13 ಕೋಟಿಯಲ್ಲಿ 9,33,00,000 ಅದು BJPಯ ಪಾಲಾಗತ್ತೆ ಅಂತ ಹೇಳಿದ್ರೆ ಇದು ನಂಬಿಕೆಗೆ ಅರ್ಹವಾಗಿದ್ದಲ್ಲ. ಅದಕ್ಕೆ ಕಾರಣ ಇಷ್ಟೇ, ನಮ್ಮಲ್ಲಿರುವಂತಹ BLAಗಳು, ಬೂತ್ ಪ್ರೆಸಿಡೆಂಟ್ಗಳ ವೈಫಲ್ಯಗಳು. ಮತ ಕಳ್ಳತನ ಯಾರಾದರೂ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಕಳ್ಳತನ ಮಾಡುವವರಿಗೆ ಕೋಟೆ ಓಪನ್ ಮಾಡಿ ಇಟ್ಟಿದ್ದೇವೆ ನಾವು. ನಿಮಗೆ ನೆನಪಿರಲಿ, 2014ರಲ್ಲಿ ಅಮಿತ್ ಶಾ ಅವರನ್ನ UPಯ ಇನ್ಚಾರ್ಜ್ ಆಗಿ ಕೊಟ್ಟಿರ್ತಾರೆ. ಉತ್ತರ ಪ್ರದೇಶದ ಇನ್ಚಾರ್ಜ್ ಆಗಿ ಅವರು ಕೆಲಸ ಮಾಡ್ತಾ ಇರ್ತಾರೆ. UPಯಲ್ಲಿ 2004ರಲ್ಲಿ ಆ ಅಂಕಿ ಸಂಖ್ಯೆಯನ್ನು ನೆನ್ಪಿಟ್ಕೊಳ್ಳಿ, ನೀವು ಚಿಂತನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಹೇಳ್ತೀನಿ. 2004ರಲ್ಲಿ BJP ಉತ್ತರ ಪ್ರದೇಶದಲ್ಲಿ ಪಡೆದಿರೋದು 10 ಸೀಟ್ಗಳು ಮಾತ್ರ. 80 ಸೀಟಲ್ಲಿ 10 ಸೀಟು. 2009ರಲ್ಲಿಯೂ ಸಹ BJP 80 ಸೀಟಲ್ಲಿ 10 ಸೀಟ್ ಪಡೆದಿರುತ್ತೆ. ಅದರ ವೋಟ್ ಶೇರ್ 17%-18% ಇರುತ್ತೆ ಉತ್ತರ ಪ್ರದೇಶದಲ್ಲಿ. BJP ಮೋದಿ ಅವರ ಅಧಿಕಾರಕ್ಕೆ ಬಂದಾಗ ರಾಷ್ಟ್ರದಲ್ಲಿ ಟೋಟಲ್ ಅವರ ಸಂಖ್ಯೆ 282. ಆದರೆ ಉತ್ತರ ಪ್ರದೇಶದ ಒಂದರಲ್ಲೇ 10ರಿಂದ 71 ಸೀಟನ್ನು ಗಳಿಸ್ಕೋತಾರೆ. ಅವರ ವೋಟ್ ಶೇರ್ 17%ಇಂದ 42%ಗೆ ಹೋಗುತ್ತೆ. ಅಂದರೆ ಇದು ವೋಟ್ ಚೋರಿಯ ಒಂದು ಪಕ್ಕಾ ಉದಾಹರಣೆ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಉತ್ತರ ಪ್ರದೇಶದಿಂದಲೇ ಆರಂಭ ಆಗುತ್ತೆ. 10 ಸೀಟಿಂದ 71 ಸೀಟ್, ಕಡಿಮೆ ಅಂದರೂ 60 ಸೀಟ್ ಹೆಚ್ಚಾಗಿದೆ ಅಂತ ಹೇಳಿದ್ರೆ
282 ಸೀಟ್ ಅವ್ರು ಪಡೆದಿದ್ರು, ಅದರಲ್ಲಿ 60 ಸೀಟ್ ಮೈನಸ್ ಆದರೆ ಅವ್ರು ಪಡೆದಿರೋದು 222 ಸೀಟು ಮಾತ್ರ. ಇದು ಬಿಟ್ಟು ಗುಜರಾತ್, ರಾಜಸ್ಥಾನ, ಅಸ್ಸಾಂ, ಮಧ್ಯಪ್ರದೇಶ್, ಬಿಹಾರ್ ಬೇರೆ ಬೇರೆ ಸ್ಟಾಟಿಸ್ಟಿಕ್ಸ್ಗಳಿದ್ದಾವೆ, ನಾನು ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ವೋಟ್ ಚೋರಿ ಆಗಿರೋದನ್ನು ಇವತ್ತೇನು ರಾಹುಲ್ ಗಾಂಧಿ ಅವರು ಮಾತಾಡ್ತಿದ್ದಾರೆ ಅದು 2014ರಲ್ಲೇ ಆರಂಭ ಆಗಿತ್ತು. ಅದಕ್ಕೆ ಬೇಕಾದಂಥ ಡಾಟಾಗಳನ್ನು ನಾವು ನಿಮಗೆ ಕೊಡ್ತೇವೆ. ನೀವು ಎಲ್ಲಿ ಎಲ್ಲ ಮಾತನಾಡಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಮಾತಾಡಬೇಕು. ಅದು ಮಾತಾಡೋದ್ರೊಂದಿಗೆ ಮುಂದಿನ ದಿನಗಳಲ್ಲಿ ನಾವು ವೋಟ್ ಚೋರಿ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು. ಅಂದರೆ ನಮ್ಮ BLAಗಳಿಗೆ ಅದರ ಸರಿಯಾದಂತಹ ತರಬೇತಿಗಳನ್ನು ಕೊಡಬೇಕು. ಪ್ರಚಾರ ಸಮಿತಿಯಿಂದ ಬೇರೆ ಬೇರೆ ವಿಷಯಗಳನ್ನು, ಈಗ ಅವರು ಮಾತಾಡಿದ್ರು, ಸೇನೆಯ ವಿಷಯಗಳು, ಧರ್ಮದ ವಿಷಯಗಳು, ನೀವು ಯಾರು ತಲೆ ಬಗ್ಗಿಸಬೇಕಾದ ಅವಶ್ಯಕತೆನೇ ಇಲ್ಲ. ಈಗ BJPಯ ಸೋಷಿಯಲ್ ಮೀಡಿಯಾಗಳನ್ನು ನೋಡಿ ನಿಮಗೆ ಅನ್ನಿಸ್ತಾ ಇರಬಹುದು, ಹೌದು ಮೋದಿಯವರು ಬಂದ ಮೇಲೆ ಈ ದೇಶದ ಭದ್ರತಾ ವ್ಯವಸ್ಥೆ ಅದ್ಭುತವಾಗಿದೆ, ನಾವೆಲ್ಲೋ ಮಾಡಿಲ್ವೋ ಅಂತ. ತಪ್ಪು ಸ್ನೇಹಿತರೆ. ಮೌನಿ ಸಿಂಗ್ ಅಂತ ಅವ್ರೇನು ಹೀಯಾಳಿಸಿದ್ರಲ್ಲ, ಆ ಮೌನಿ ಸಿಂಗ್ ರವರು ಅಧಿಕಾರ ಹಿಡಿಬೇಕಾದ್ರೆ, ವಾಜಪೇಯಿ ಅವರ ಅಧಿಕಾರ ಬಿಡಬೇಕಾದ್ರೆ, ವಾಜಪೇಯಿ ಕಾಲದಲ್ಲಿ ಪ್ರತಿ ವರ್ಷಕ್ಕೆ ಮೇಜರ್ ಟೆರರಿಸ್ಟ್ ಇನ್ಸಿಡೆಂಟ್ಸ್ 300, 400, 500 ರೀತಿಯಲ್ಲಿ ಒಂದು ವರ್ಷಕ್ಕೆ ನಡೀತಾ ಇತ್ತು. ಅವ್ರ ಅಧಿಕಾರ ನಮಗೆ ಕೊಡಬೇಕಾದ್ರೆ 2003ರಲ್ಲಿ 249 ಟೆರರ್ ಅಟ್ಯಾಕ್ಗಳು ನಡೀತಾ ಇತ್ತು ಈ ದೇಶದಲ್ಲಿ. ಆದರೆ ಯಾವುದೇ ಪ್ರಚಾರವನ್ನು ಮಾಡದೇ ಇರುವಂತಹ ಮೌನಿ ಸಿಂಗ್ ಅವರು ಅಧಿಕಾರವನ್ನು ಬಿಡಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಈ ದೇಶದ ಭದ್ರತಾ ವ್ಯವಸ್ಥೆಗೆ ಕಾಂಗ್ರೆಸ್ ಕೊಟ್ಟಂತಹ ಕೊಡುಗೆಯನ್ನು ನೀವು ಮಾತಾಡಬೇಕು. ಅಧಿಕಾರ ಬಿಡಬೇಕಾದ್ರೆ 249, ನಾವು ಅಧಿಕಾರ ಪಡಿಬೇಕಾದ್ರೆ, ನಾವು ಅಧಿಕಾರ ಬಿಡಬೇಕಾದ್ರೆ ಅದು 84ಕ್ಕೆ ತಂದು ನಿಲ್ಲಿಸಿದಂತಹ ಆ ಮೌನಿ ಸಿಂಗ್ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು. ಆದರೆ ನೆನಪಿರಲಿ, ಅದರ ಆದಮೇಲೆ 84 ತಂದು ನಿಲ್ಲಿಸಿದ್ವಲ್ಲ. ಹಾಗಾದರೆ ಸುದೃಢ ಕೈಗಳಲ್ಲಿ ಭಾರತ ಯಾರ ಕೈಯಲ್ಲಿ? ಮೋದಿಯವ್ರ ಕೈಯಲ್ಲಿ. ಇವ್ರು ಬಂದ ಮೇಲೇ ದೇಶಕ್ಕೆ ಸ್ವತಂತ್ರ ಸಿಕ್ತು ಅನ್ನುವಂಥದ್ದಾದರೆ ನೀವು ಅಂಕಿಅಂಶಗಳನ್ನು, ಸೌತ್ ಏಷ್ಯನ್ ಟೆರರ್ ಪೋರ್ಟಲ್ ಅಂತ ಒಂದು ವೆಬ್ಸೈಟ್ ಇದೆ, ನೀವು ನಿಮ್ಮ ಮೊಬೈಲಲ್ಲಿ ತಗೋಬೇಕು. ಸೌತ್ ಏಷ್ಯಾ ಟೆರರ್ ಪೋರ್ಟಲ್, ಇದರಲ್ಲಿ ಹೋಗಿಬಿಟ್ಟು ಈ ದೇಶದಲ್ಲಿ ವರ್ಷಕ್ಕೆ ನಡೀತಿರುವಂಥ ಟೆರರ್ ಅಟ್ಯಾಕ್ಗಳ ಬಗ್ಗೆ ಮಾಹಿತಿ ರಾಜ್ಯಸಭೆಯಲ್ಲಿ, ಲೋಕಸಭೆಯಲ್ಲಿ ನಮ್ಮ ಗೃಹ ಇಲಾಖೆ ಕೊಟ್ಟಿರುವಂಥ ಮಾಹಿತಿಗಳಿದ್ದಾವೆ. ನೀವು ಪಡ್ಕೊಂಡು ಅವರ ಹೆಂಗ್ ಪುಂಗ್ಲಿ ಬಂದ್ಕೊಂಡು ಸುಳ್ಳು ಭಾಷಣ ಮಾಡಿ ಅಖಂಡ ಭಾರತದ ಬಗ್ಗೆ ಮಾತಾಡ್ತಾರಲ್ಲ, ಅವರಿಗೆ ಈ ಪ್ರಶ್ನೆಯನ್ನು ಕೇಳಿ. 2014ರಲ್ಲಿ ನಾವು 2013ರಲ್ಲಿ 249 ಟೆರರ್ ಅಟ್ಯಾಕ್ ಇದ್ದದ್ದನ್ನು ನಾವು ತಂದು ನಿಲ್ಲಿಸಿರೋದು 84ಕ್ಕೆ. ನೀವು ಅಧಿಕಾರಕ್ಕೆ ಬಂದ ಮೇಲೆ ಎಷ್ಟು ಅಂತ ಕೇಳಿ, ಅದು 150, 200, 300, 24ಕ್ಕೂ ಸಹ 65 ಟೆರರ್ ಅಟ್ಯಾಕ್ಗಳು ನಡೆದಿದ್ದಾವೆ. 24ಕ್ಕೂ ಸಹ. ಯಾವಾಗ? 2019ರಲ್ಲಿ 370 ತೆಗೆದ ಮೇಲೆ 7 ಲಕ್ಷ ಸೈನಿಕರನ್ನ ಕಾಶ್ಮೀರದಲ್ಲಿ ಇಟ್ಟು ಮೇಲೂ ಸಹ ಟೆರರ್ ಅಟ್ಯಾಕ್ ಅನ್ನ, ಭಯೋತ್ಪಾದಕ ದಾಳಿಯನ್ನು ನಿಯಂತ್ರಿಸಲು ಆಗಲಿಲ್ಲ. ಇದು ವಾಸ್ತವ, ಇದು ಸತ್ಯ. ಆದರೆ ಮಾತನಾಡಲಿಕ್ಕೆ ಕಾಂಗ್ರೆಸ್ನವರು ನಾವು ಹಿಂಜರಿತೀವಿ. ಅವ್ರು ಹೇಳಿದ ಸುಳ್ಳೆ ಮೆರೆದಾಡ್ತಾ ಇದೆ. ನಿಮಗೆ ಅಂಕಿಅಂಶಗಳ ಸಹಿತ ಕೊಡ್ತೇನೆ, ನಾವು ಕೊಟ್ಟಂಥ ಅಂಕಿಅಂಶಗಳಲ್ಲ, ಇವರದ್ದೇ ಗೃಹ ಇಲಾಖೆ ಕೊಡುತ್ತೆ. ಆದರೆ ಸುಧೀರ್ ಕುಮಾರ್ ಅವರೇ, ಇನ್ನೊಂದು ಟ್ರಾಜಿಡಿ ಏನಂದ್ರೆ, ಯಾವಾಗ ಅವರಿಗೆ ಹಿನ್ನಡೆ ಆಗತ್ತೋ ವೆಬ್ಸೈಟ್ನಲ್ಲಿ ಅಂಕಿಅಂಶಗಳು ಬರೋದು ನಿಲ್ಲತ್ತೆ. 1-2 ವರ್ಷದ ಅಂಕಿಅಂಶಗಳೇ ಕೊಡೋದಿಲ್ಲ. ಇದು ಎಲ್ಲದೂ ಸತ್ಯ. ಕಾಂಗ್ರೆಸ್ ಒಂದು ಸತ್ಯ, ನೀವು ಯಾರು ತಲೆ ತಗ್ಗಿಸಿ ಪ್ರಚಾರ ಮಾಡುವಂಥದ್ದಕ್ಕೆ ಕಾಂಗ್ರೆಸ್ ಯಾವತ್ತೂ ಕೈ ಹಾಕಿಲ್ಲ. ನಮ್ಮಲ್ಲಿ ಕೊರತೆ ಇರುವುದು ಪ್ರಚಾರದ ಕೊರತೆ ಇದೆ. ನಾವು ಅದು ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಕು. ಒಂದು, ನೀವು ಕಾರ್ನರ್ ಮೀಟಿಂಗ್ ಹೇಗೆ ಮಾಡ್ತೀರಿ, ನಿಮ್ಮ ಪಂಚಾಯತ್ನಲ್ಲಿ ಜನರನ್ನು ಉದ್ದೇಶಿಸಿ ಹೇಗೆ ಮಾತಾಡ್ತೀರಿ. ಇನ್ನೊಂದು, ವಾಟ್ಸಪ್ಪಿನ ಮುಖಾಂತರ. ಯಾಕಂದರೆ 10 ಲಕ್ಷ ವಾಟ್ಸಪ್ ಗ್ರೂಪ್ಗಳನ್ನು ಅವರು ಮಾಡಿದ್ದಾರೆ. ಆ ವಾಟ್ಸಪ್ ಮುಖಾಂತರ ಏನೆಲ್ಲ ಸುಳ್ಳುಗಳನ್ನು ಹೇಳಬಹುದು, ನಿಮ್ಮನ್ನು ನಂಬಿಸ್ತಾರೆ. ಕೇವಲ ನ್ಯೂಟ್ರಲ್ ಆಗಿರುವ ಮತದಾರರಲ್ಲ, ಕಾಂಗ್ರೆಸ್ ಮತದಾರನು ನಂಬುವ ರೀತಿಯಲ್ಲಿ ವಿಡಿಯೋಗಳು ನಡೆಯುತ್ತೆ. ಈ ದೇಶದಲ್ಲಿ 400 ಮಾಧ್ಯಮಗಳು ಅವರು ಪರವಾಗಿದೆ ಅನ್ನೋದನ್ನು ನೀವು ಮರಿಬಾರದು. ಆದ್ದರಿಂದ ನಮ್ಮ ವಿಚಾರಗಳನ್ನು, ನಮ್ಮ ಆಚಾರಗಳನ್ನು, ನಮ್ಮ ಸಾಧನೆಗಳನ್ನು ಜನರ ಮುಂದೆ ತಗೊಂಡು ಹೋಗಬೇಕು. ರಾಹುಲ್ ಗಾಂಧಿ ಅವರು ಕೇಳಿರುವ ಪ್ರಶ್ನೆ ಇಷ್ಟೇ, ನೀವು ಡಿಲೀಟ್ ಮಾಡಬೇಕಾದ್ರೆ, ಫಾರಮ್ 7 ಫಿಲ್ ಮಾಡಬೇಕಾದ್ರೆ, ಅದನ್ನು ಫಿಲ್ ಮಾಡೋದಕ್ಕಿಂತ ಮುಂಚೆ ಅವರಿಗೊಂದು ನೋಟಿಸ್, 15 ದಿವಸಗಳ ನೋಟಿಸ್ ಕೊಡಬೇಕು. ಅವರ ಮನೆ ಹತ್ರ ಹೋಗಬೇಕು, ಆತ ಸತ್ತಿದ್ದಾನೆ ಅಂತ ಕನ್ಫರ್ಮ್ ಆಗಬೇಕು, ಡೆತ್ ಸರ್ಟಿಫಿಕೇಟ್ ತಗೋಬೇಕು. ಆದರೆ ಯಾರೋ ಒಬ್ಬ ಮೊಬೈಲಲ್ಲಿ ಕೂತ್ಕೊಂಡು ನನ್ನ ಓಟನ್ನು ನಾನು ಸತ್ತಿದ್ದೇನೆ ಅಂತ ಡಿಲೀಟ್ ಮಾಡ್ತಾನೆ ಅಂದರೆ ನಮ್ಮ ವ್ಯವಸ್ಥೆ ಎಲ್ಲಿಗೆ ಹೋಗಿದೆ? ಆ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂದರೆ ನಮ್ಮ BLAಗಳು ಬೂತಿಗೆ 20 ಜನ ಕಾನ್ಸೆಪ್ಟ್ ನಾನು ಮಾತಾಡೋದಿಲ್ಲ, ಬೂತಿಗೆ 2 ಕೊಡಿ, ಆತನಿಗೆ ಚುನಾವಣೆ ಹೇಗೆ ಮಾಡಬೇಕು ಅನ್ನುವುದನ್ನು ಟ್ರೈನಿಂಗನ್ನು ನಾವು ಕೊಡ್ತೇವೆ. ಖಂಡಿತವಾಗಲೂ ಗೆಲ್ಲಬಹುದು. ಸೌತ್ ಕೇಂದ್ರದಲ್ಲಿ ಇದು
ಅವರ ಕಾರ್ಯಕರ್ತರು ಜಾಸ್ತಿ ಇದ್ದಾರೆ, ನಮ್ಮ ಕಾರ್ಯಕರ್ತರು ಕಡಿಮೆ ಇದ್ದಾರೆ ಅನ್ನುವ ಭ್ರಮೆಯಿಂದ ಹೊರಗಡೆ ಬನ್ನಿ. ಮಹಾಭಾರತದಲ್ಲಿ ಪಾಂಡವರು 7 ಅಕ್ಷೋಹಿಣಿ ಸೇನೆ ಅವರದ್ದು, ಕೌರವರದ್ದೆಷ್ಟು 11, ಅಂದರೆ ಆಲ್ಮೋಸ್ಟ್ ಡಬಲ್ ಕೌರವರದ್ದಿತ್ತು. ಆದರೆ ಗೆದ್ದಿದ್ದು ಯಾರು? ಪಾಂಡವರು. ಯಾಕೆ ಗೆದ್ರು ಅಂದರೆ ಅಲ್ಲೊಬ್ಬ ಕೃಷ್ಣ ಇದ್ದ, ಅಲ್ಲೊಬ್ಬ ಕೃಷ್ಣ ಪರಮಾತ್ಮ ಇದ್ದ, ಅಲ್ಲೊಬ್ಬ ಚಾಣಕ್ಯನಿದ್ದ, ಅಲ್ಲೊಬ್ಬ ತಂತ್ರಗಾರಿಕೆ ಮಾಡೋನಿದ್ದ. ಆ ತಂತ್ರಗಾರಿಕೆಯನ್ನು ನಿಮ್ಮ ಬೂತಿನಲ್ಲಿ ನೀವು ಹುಟ್ಟು ಹಾಕಿದ್ರೆ BJP ಯಾವತ್ತೂ ಸಹ ಈ ದಕ್ಷಿಣ ಕನ್ನಡದಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪ್ರಯತ್ನ ಇಷ್ಟೇ, ಪ್ರತಿಯೊಬ್ಬ ಮತದಾರನಿಗೆ ಅರ್ಥವಾಗುವ ರೀತಿಯಲ್ಲಿ, ವಾಸ್ತವಿಕತೆಗೆ ಅರ್ಥವಾಗುವ ರೀತಿಯಲ್ಲಿ ಮಾತನಾಡಬೇಕು. ಅದಕ್ಕೆ ಬೇಕಾದಂತಹ ದಾಖಲೆಗಳನ್ನು ಕೊಟ್ಟು ಮಾತನಾಡಬೇಕು. ಆ ಕೆಲಸಗಳನ್ನು ರಾಜ್ಯಾಧ್ಯಕ್ಷರು ಈಗಾಗಲೇ ಕೈಗೊಂಡಿದ್ದಾರೆ, ಮುಂದಕ್ಕೂ ಸಹ ಮಾಡ್ತೀವಿ. ನೀವು ಎಲ್ಲರೂ ಸಹ ಅದರೊಂದಿಗೆ ಸಹಕರಿಸ್ತೀರಿ ಅಂತ ಹೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಓಟ್ ಚೋರಿಯ ಬಗ್ಗೆ ಬಹಳಷ್ಟು ಅರ್ಥ ಆಗುವಂತೆ ವಿಷಯವನ್ನು ಮಂಡನೆ ಮಾಡಿದಂತಹ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತ ಅಬ್ದುಲ್ ಮುನೀರ್ ಉಪಾಧ್ಯಕ್ಷರು KPCC ಪ್ರಚಾರ ಸಮಿತಿಯವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಬಂಧುಗಳೇ, ಇದೀಗ ಸನ್ಮಾನ ಕಾರ್ಯಕ್ರಮ ನಡೀತಿದೆ ಬಂಧುಗಳೇ. ಈ ಒಂದು ಕಾರ್ಯಕ್ರಮನ ಸಂತೋಷ್ ಡಿಕೋಷ್ಟ ಇವರು ನಡೆಸಿಕೊಡ್ಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಇತ್ತೀಚೆಗೆ ನಿಗಮ ಮಂಡಳಿಗೆ ಅಧ್ಯಕ್ಷರ ನೇಮಕಾತಿಯಾಗಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಗೆ ಬಹುಪಾಲು ಸಿಕ್ಕಿದೆ. ಅವರಿಗೆ ಸನ್ಮಾನಿಸಲು ಇಚ್ಛಿಸುತ್ತೇವೆ. ಸನ್ಮಾನಿತರು ದಯವಿಟ್ಟು ಮುಂದೆ ಬಂದು ಈ ಆಸನಗಳನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಸನ್ಮಾನ್ಯ ಶ್ರೀ ಕೆ ಹರೀಶ್ ಕುಮಾರ್ ಅವರು ದಯವಿಟ್ಟು ಮುಂದೆ ಬಂದು ಆಸನವನ್ನು ಸ್ವೀಕರಿಸುವುದು. ಶ್ರೀಮತಿ ಶಾಲೆಟ್ ಪಿಂಟೋ ತಾವು ದಯವಿಟ್ಟು ಮುಂದೆ ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಶ್ರೀಯುತ ವಿಶ್ವಾಸ್ ಕುಮಾರ್ ದಾಸ್ ದಯವಿಟ್ಟು ವೇದಿಕೆ ಮುಂಭಾಗದ ಆಸನವನ್ನು ಸ್ವೀಕರಿಸುವುದು. ಶ್ರೀ TM ಶಾಹಿದ್ ತಕೀಲ್ ದಯವಿಟ್ಟು ಮುಂದೆ ಬರುವುದು. ಶ್ರೀಮತಿ ಲಾವಣ್ಯ ಬಳ್ಳಾಲ್ ತಾವು ಮುಂದೆ ಬರಬೇಕಾಗಿ ವಿನಂತಿಸುತ್ತೇನೆ. ಹಾಗೆ ಉಡುಪಿಯಿಂದ ಸನ್ಮಾನ್ಯ ಶ್ರೀ MA ಗಪೂರ್ ಅವರು ದಯವಿಟ್ಟು ಮುಂದೆ ಬರುವುದು. ಶ್ರೀ ಮಂಜುನಾಥ್ ಪೂಜಾರಿ ಅವರು ದಯವಿಟ್ಟು ಮುಂದೆ ಬರಬೇಕಾಗಿ ವಿನಂತಿಸುತ್ತೇನೆ. ವೇದಿಕೆಯಲ್ಲಿರುವಂಥ ಗಣ್ಯರು ಅವರನ್ನು ಸನ್ಮಾನಿಸಲು ವಿನಂತಿಸುತ್ತೇನೆ. ಪ್ರಥಮವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಕೆ ಹರೀಶ್ ಕುಮಾರ್ ಅವರಿಗೆ ನಮ್ಮ ಕರ್ನಾಟಕ ಸರ್ಕಾರ ವತಿಯಿಂದ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಮೆಸ್ಕಾಂ ಇದರ ಅಧ್ಯಕ್ಷರಾಗಿ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ನೀಡಲಾಗಿದೆ. ಶ್ರೀಯುತ ಸನ್ಮಾನ್ಯ ಶ್ರೀ ಕೆ ಹರೀಶ್ ಕುಮಾರ್ ಅವರನ್ನು ಸನ್ಮಾನಿಸಲು ವೇದಿಕೆಯಲ್ಲಿ ಇರುವ ಗಣ್ಯ ಅತಿಥಿಗಳನ್ನು ನಾನು ವಿನಂತಿಸುತ್ತೇನೆ. ಶ್ರೀ ಕೆ ಹರೀಶ್ ಕುಮಾರ್. ಸನ್ಮಾನ್ಯ ಶ್ರೀ ರಮಣಾಥ್ ರೈ ಇದ್ದಾರೆ. ಸನ್ಮಾನ್ಯ ಶ್ರೀ ವಿನಯ್ ಕುಮಾರ್ ಸೊರಕೆಯವರಿದ್ದಾರೆ. ಶ್ರೀ ಕೆ ಹರೀಶ್ ಕುಮಾರ್ ಅವರನ್ನು ಸನ್ಮಾನಿಸಬೇಕಾಗಿ ವಿನಂತಿಸುತ್ತೇನೆ. ಅದೇ ರೀತಿ ಶ್ರೀಮತಿ ಶಾಲೆಟ್ ಪಿಂಟೋ ಇವರು ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿ ಇದರ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಅದೇ ರೀತಿ ಶ್ರೀಯುತ ವಿಶ್ವಾಸ್ ಕುಮಾರ್ ದಾಸ್ರವರು ಕರ್ನಾಟಕ ಗಾಣಿಗ ಅಭಿವೃದ್ಧಿ ನಿಗಮ ಇದರ ಅಧ್ಯಕ್ಷರಾಗಿದ್ದಾರೆ. ಅವರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಶ್ರೀಯುತ TM ಶಾಹಿದ್ ತಕೀಲ್ರವರು ಕರ್ನಾಟಕ ರಾಜ್ಯ ಕನಿಷ್ಠ ವೇತನ ಮಂಡಳಿ ಇದರ ಅಧ್ಯಕ್ಷರಾಗಿದ್ದಾರೆ. ಅವರಿಗೂ ನಾವು ಅಭಿನಂದಿಸುತ್ತೇವೆ. ಶ್ರೀಮತಿ ಲಾವಣ್ಯ ಬಳ್ಳಾಳ್ ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣೀಕರಣ ಸಂಸ್ಥೆಯ ಅಧ್ಯಕ್ಷರಾಗಿ ನೇಮಕವಾಗಿದ್ದಾರೆ. ಅವರಿಗೂ ನಾವು ಅಭಿನಂದಿಸುತ್ತೇವೆ. ಶ್ರೀಮತಿ ಶಾಲೆಟ್ ಪಿಂಟೋ. ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಇದರ ಅಧ್ಯಕ್ಷರು ಮೊದಲು ನಮ್ಮ ಜಿಲ್ಲಾ ಮಹಿಳಾ ಅಧ್ಯಕ್ಷರಾಗಿದ್ದರು. ಸನ್ಮಾನ್ಯ ಶ್ರೀ ಕೆ ಹರೀಶ್ ಕುಮಾರ್ ಅವರು ನಮ್ಮ ಜಿಲ್ಲಾ ಅಧ್ಯಕ್ಷರು ಪ್ರಸ್ತುತ. ಈಗ ಅವರಿಗೆ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಮೆಸ್ಕಾಂ ಇದರ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಅವರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಶ್ರೀಯುತ TM ಶಾಹಿದ್ ತಕೀಲ್ ಕರ್ನಾಟಕ ರಾಜ್ಯ ಕನಿಷ್ಠ ವೇತನ ಮಂಡಳಿ ಅಧ್ಯಕ್ಷರು. ಅವರಿಗೆ ಶ್ರೀಯುತ JR ಲೋಬರ್ ಅವರು ಸನ್ಮಾನಿಸ್ತಾ ಇದ್ದಾರೆ. ಜೋರಾಗಿ ಕೈ ಚಪ್ಪಾಳೆ ತಟ್ಟಿ ಅಭಿನಂದಿಸೋಣ. ನಮ್ಮ ನಾಯಕರು ನಮ್ಮಿಂದ ಈ ಪಕ್ಷದ ಮುಂದಾಳತ್ವ ವಹಿಸಿ ಈಗ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ನೀಡಲಾಗಿದೆ.
ಪಕ್ಷ ಇನ್ನಷ್ಟು ಮಟ್ಟದಲ್ಲಿ ಬೆಳೆಯಲು ಇದು ಖಂಡಿತವಾಗಿ ಸಹಕಾರಿಯಾಗುವುದು. ಅವರೆಲ್ಲರಿಗೂ ನಾವು ಅಭಿನಂದಿಸ್ತೇವೆ. ಮಂಗಳೂರು ದಕ್ಷಿಣ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಈ ಅಭಿವೃದ್ಧಿಗೆ ಕಾರಣೀಕರ್ತರು ನಮ್ಮ ಶ್ರೀ ವಿಶ್ವಾಸ್ ಕುಮಾರ್ ದಾಸ್ರವರು. ಹಲವಾರು ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ದುಡಿಯುತ್ತಿದ್ದಾರೆ. ಕರ್ನಾಟಕ ಗಾಣಿಗ ಅಭಿವೃದ್ಧಿ ನಿಗಮ ಇದರ ಅಧ್ಯಕ್ಷರಾಗಿ ಅವರನ್ನು ನೇಮಿಸಲಾಗಿದೆ. ಶ್ರೀಯುತ ವಿಶ್ವಾಸ್ ಕುಮಾರ್ ದಾಸ್ ಅವರಿಗೂ ನಾವು ಅಭಿವಂದನೆಯನ್ನು ಸಲ್ಲಿಸ್ತೇವೆ. ಬಂಧುಗಳೇ, ಶ್ರೀಯುತ ಎಂ.ಎ. ಗಫೂರ್ ಅವರು ಮೂಲತಃ ಉಡುಪಿಯವರು, ಉಡುಪಿ ಜಿಲ್ಲೆಯವರು. ಕಾಂಗ್ರೆಸ್ ಪಕ್ಷದಲ್ಲಿ ನಿರಂತರವಾಗಿ ದುಡಿದುಕೊಂಡು ಬಂದವರು. ಶ್ರೀ ಓಸ್ಕರ್ ಫರ್ನಾಂಡಿಸ್ ಇವರ ಆಶೀರ್ವಾದದಿಂದ, ಇವರ ಮಾರ್ಗದರ್ಶನದಿಂದ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ಗಾಗಿ ದುಡಿದವರು. ಅವರಿಗೆ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಈ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಅವರಿಗೆ ಸನ್ಮಾನ್ಯ ಶ್ರೀ ರಮಣಾಥ್ ರೈ ಇವರು ಸನ್ಮಾನವನ್ನು ಮಾಡಲಿರುವರು. ಧನ್ಯವಾದಗಳು. ವೇದಿಕೆಯಲ್ಲಿದ್ದ ಎಲ್ಲ ಮುಖಂಡರಿಗೆ ಜೋರಾಗಿ ಕೈ ಚಪ್ಪಾಳೆ ತಟ್ಟಿ ಅಭಿನಂದಿಸೋಣ. ಅವರ ಮುಂದಾಳತ್ವದಲ್ಲಿ ಎಲ್ಲ ನಿಗಮ ಮಂಡಳಿಗಳು ಅಭಿವೃದ್ಧಿ ಪಥ ಕಾಣುವಂತೆ ಆಗಲಿ, ಮಾತ್ರವಲ್ಲದೆ ನಮ್ಮ ಪಕ್ಷವು ಈ ನಿಟ್ಟಿನಲ್ಲಿ ಬೆಳೆಯಲಿ ಎಂದು ಆಶಿಸುತ್ತೇವೆ. ಬಂಧುಗಳೇ, ಸನ್ಮಾನ್ಯ ಎಂ.ಎ. ಗಫೂರ್ ಅವರು ಅಧ್ಯಕ್ಷರು ಕರಾವಳಿ ಪ್ರಾಧಿಕಾರ ಅಭಿವೃದ್ಧಿ ಮಂಡಳಿ ಸೋಮವಾರ 6 ತಾರೀಕು ಸೋಮವಾರ ಮಂಗಳೂರು ಪುರಭವನದಲ್ಲಿ 11 ಗಂಟೆಗೆ ಬೆಳಗ್ಗೆ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಅವರು ವಿನಂತಿಸಿಕೊಂಡಿದ್ದಾರೆ. ಸೋಮವಾರ 6 ತಾರೀಕಿನಂದು 11 ಗಂಟೆಗೆ ಬೆಳಗ್ಗೆ ಅಧಿಕಾರ ಸ್ವೀಕಾರ. ಜೈ ಬಾಪ್. ಕಾರ್ಯಕ್ರಮವನ್ನು ಇವತ್ತು ಈ ಒಂದು ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿಯ ವತಿಯಿಂದ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಜೊತೆಯಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಡೆನ್ನಿಸ್ ಡಿ ಸಿಲ್ವಾರವರನ್ನು ಅಭಿನಂದಿಸ್ತಕ್ಕಂಥ ಮತ್ತು ಅವರಿಗೆ ಅಧಿಕಾರ ಪದಗ್ರಹಣ ಮಾಡತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಸಭಾಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹರೀಶ್ ಕುಮಾರ್ ಅವರೇ, ಕರ್ನಾಟಕ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರಾದ ವಿನಯ್ ಕುಮಾರ್ ಸೊರ್ಕೆ ಅವರೇ, ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ಅಡ್ಡೆಗಣ್ಯ ಮಹನೀಯರು, ಅಬ್ದುಲ್ ಮುನೀರ್ ಅವರು ಮಂಗಳೂರಲ್ಲಿ ಒಂದು ಕಾರ್ಯಕ್ರಮವನ್ನು ನಮ್ಮ ನವೀನ್ ರೈ ಅಂತೇಳಿ ಪುತ್ತೂರಿನವರು ಒಂದು ಹಮ್ಮಿಕೊಂಡಿದ್ದರು. ಗಾಂಧಿ, ನೆಹರು, ಅಂಬೇಡ್ಕರ್. ನಾನು ಸಮಾರಂಭದ ಅಧ್ಯಕ್ಷ ವಹಿಸಬೇಕು ಅಂತ ಕೇಳ್ಕೊಂಡ ಮೇಳೆಗೆ ನಾನು ಅಧ್ಯಕ್ಷತೆ ವಹಿಸಿದ್ದೆ. ಆ ದಿವಸ ಮುಖ್ಯ ಅತಿಥಿಯಾಗಿ ಅಬ್ದುಲ್ ಮುನೀರ್ ಅವರು ಬಂದಿದ್ದರು. ಒಂದು ಕಾರ್ಯಕ್ರಮ ದಿನೇಶ ಮಟ್ಟೂರವರು ಇದ್ದರು. ಸತೀಶ್ ಜಾರಕಿಹೊಳಿ ಅವರು ಉದ್ಘಾಟನೆ ಮಾಡಿದರು. ಒಳ್ಳೆ ಕಾರ್ಯಕ್ರಮ ಆಯಿತು. ನಮಗೆ ಏನಂತಂದರೆ ಇಂಥ ಕಾರ್ಯಕ್ರಮ ಆಗಬೇಕು, ಅದರಲ್ಲಿ ನಾವು ಖಂಡಿತವಾಗಿ ಭಾಗವಹಿಸಬೇಕು. ಕೆಲವು ಸಾರಿ ಅದಕ್ಕೂ ಕೂಡ ಕಷ್ಟ ಆಗುತ್ತೆ ನಮಗೆಲ್ಲ. ಇಂಥ ಸನ್ನಿವೇಶಗಳು ಬಂದಾಗ ಕೆಲವು ಸಾರಿ ಅದು ನನ್ನ ಹಳೆಯ ವಿಚಾರ ನೆನಪು ಮಾಡುವಂಥದ್ದು ಕೂಡ ಮುಖ್ಯ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ಪ್ರಮುಖವಾಗಿ 3 ಜನ ಮಾತಾಡಿದ್ದಾರೆ, 3 ವಿಚಾರಗಳ ಬಗ್ಗೆ. ನಾನು ಅದನ್ನು ಮತ್ತೆ ಉಲ್ಲೇಖ ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ಭಾಳ ಸವಿಸ್ತಾರವಾಗಿ
ಭಾಳ ಸುಂದರವಾಗಿ ಮನ ಮುಟ್ಟುವಂತೆ ನಿಮಗೆ ಹೇಳಿದ್ದಾರೆ. ಪ್ರಚಾರ ಸಮಿತಿಯ ಉದ್ದೇಶ ನಕಾರಾತ್ಮಕವಾಗಿ ನಾವು ಪ್ರಚಾರ ಮಾಡೋದಲ್ಲ, ಸಕಾರಾತ್ಮಕವಾದಂಥ ಪ್ರಚಾರ. ಬಹುಶಃ BJPಯವರು ಯಾವತ್ತೂ ಕೂಡ ಸಕಾರಾತ್ಮಕವಾಗಿ ಮಾತಾಡಲೇ ಇಲ್ಲ, ಪ್ರತಿಯೊಂದು ವಿಷಯದಲ್ಲಿ ನಕಾರಾತ್ಮಕವಾಗಿ ಮಾತಾಡಿದ್ದಾರೆ. ಅವರ ನರೇಟಿವ್ ಏನು ಅಂತ ಹೇಳಿದರೆ, ಒಂದು ಸುಳ್ಳನ್ನು ಸೃಷ್ಟಿ ಮಾಡಿ ಅದಕ್ಕೆ ಪ್ರಚಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಬಹುಶಃ ಗಾಂಧೀಜಿಯವರ ಬಗ್ಗೆ ಹೇಳಬೇಕು ಅಂತಂದರೆ, ಗಾಂಧೀಜಿಯವರ ಬಗ್ಗೆ ವ್ಯವಸ್ಥಿತವಾದ ಅಪಪ್ರಚಾರಗಳು ಇವತ್ತಿಗೆ ವರ್ತಮಾನ ಸಂದರ್ಭದಲ್ಲಿ ಜಾಸ್ತಿ ಆಗ್ತಾಯಿದೆ. ವರ್ತಮಾನ ಸಂದರ್ಭದಲ್ಲಿ ಇನ್ನು ಜಾಸ್ತಿ ಅಪಪ್ರಚಾರಗಳು ಮಾಡ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ನಾನು ನಮ್ಮ PA ಒಬ್ಬರು ಪಾತೂರು ಅಂತೇಳಿ ನಾನು ಇವತ್ತು ಹೇಳಬೇಕು. ಅವರು ನನ್ನಲ್ಲಿ ಒಂದು ಸರಿ ಮಾತಾಡುವಾಗ ಹೇಳಿದ್ರು ಭಾಳ ನೋವಿನಿಂದ. ನಾನು ಬಸ್ಸಲ್ಲಿ ಬರ್ತಾ ಇದ್ದರೆ 2 ಹೆಣ್ಮಕ್ಳು ಮಾತಾಡ್ತಿತ್ತು. ಅವರೊಳಗೆ ಒಬ್ಬರು ಹೇಳ್ತಾ ಇದ್ಲಂತೆ, ನನಗೆ ಗಾಂಧೀಜಿಯವರ ಮೇಲೆ ಅಪಾರವಾದಂಥ ಅಭಿಮಾನ ಇತ್ತು, ಗಾಂಧೀಜಿಯವರ ಮೇಲೆ ಅಪಾರವಾದಂಥ ಅಭಿಮಾನ ಇತ್ತು. ಇವತ್ತು ನಮ್ಮ ಮೇಷ್ಟ್ರು ಹೇಳಿದ ಮೇಲೆ ಗೊತ್ತಾಯಿತು ಅವನು ದೊಡ್ಡ ಕಳ್ಳ ಅಂತೇಳಿ. ಇದು ಶಾಲೆ ಒಳಗೆ ಶುರುವಾಗುವಂಥ ಒಂದು ಅಪಪ್ರಚಾರದ ಒಂದು ಮೂಲ. ಅಧ್ಯಾಪಕ ವೃತ್ತಿ ಅಂತ ಹೇಳಿದರೆ ಅದು ಒಂದು ಒಳ್ಳೆಯ ವೃತ್ತಿ ಆದರೂ ಕೂಡ ಇವತ್ತು ಅಪಪ್ರಚಾರದ ಮೂಲ ಬಹುಶಃ ಒಬ್ಬ ಶಿಕ್ಷಕ ಮಾಡ್ತಾನೆ ಅಂತಂದರೆ ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಇದು ಒಂದು ವಿಚಾರ ನಾನು ಹೇಳ್ತಕ್ಕಂಥದ್ದು. ಹಾಗೆಯೇ ಬೇರೆ ಬೇರೆ ರೀತಿಯಲ್ಲಿ ಕೂಡ ಇವತ್ತು ಅಪಪ್ರಚಾರಗಳು ಬಹುಶಃ ಅವರ ನರೇಟಿವ್ಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಅವರ ಒಂದು ರೀತಿಯಲ್ಲಿ ಒಂದು ಜನರನ್ನು ಬಹುಶಃ ಕಾಂಗ್ರೆಸ್ನವ್ರು ನಂಬಿಸ್ತಾರೆ. ನೀವು ಹೇಳಿದ ಸತ್ಯ, ಕಾಂಗ್ರೆಸ್ನವ್ರು ನಂಬಿಸ್ತಕ್ಕಂಥ ರೀತಿಯಲ್ಲಿ ಅವರು ಮಾತಾಡ್ತಾರೆ. ನೋಡಿ, ಒಂದು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಯಿತು. ನಮ್ಮ ಸರ್ಕಾರ ಇದ್ದಾಗ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಯಿತು, ಸ್ವಲ್ಪ ಮಟ್ಟಿಗೆ ಆ ಕಾಲದಲ್ಲಿ, ಆ ಕಾಲ ಸ್ಥಿತಿಗೆ ಅನುಗುಣವಾಗಿ ಜಾಸ್ತಿ ಆಗಿದೆ. ಆದರೂ ನಾವು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದೆವು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಇದ್ದಾಗ ಭಾರತದಲ್ಲಿ ನಮಗೆ ಕೊಡ್ತಕ್ಕಂಥ ಪೆಟ್ರೋಲ್ ಡೀಸೆಲನ್ನು ನಿಯಂತ್ರಣದಲ್ಲಿ ಕೊಡ್ತಾಯಿದ್ವಿ. ಆದರೂ ಕೂಡ ಕೆಲವು ಅಪಪ್ರಚಾರ, ಒಂದು ಸರಿಯಾ, ಕಾಂಗ್ರೆಸ್ ತಕ್ಕಲಿ ಪೆಟ್ರೋಲ್ ಜಾಸ್ತಿ ಮಾಡೋದು ಸರಿಯಾ ಅಂಥೇಳಿ ನಾನು ಯಾವಾಗ ಹೇಳುವಂಥದ್ದು, ನಾನು ತಪ್ಪಾಗಿ ತಿಳ್ಕೊಳ್ಬಾರ್ದು. ಮೊಯ್ಲಿ ಅವರು ಮಂತ್ರಿ ಆಗಿದ್ದರು. ಕೆಲವು ಜನ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೇ ಒಂದು ರೀತಿಯಲ್ಲಿ ಪೆಟ್ರೋಲ್ ಜಾಸ್ತಿ ಆಯಿತು ಅಂಥೇಳಿ ಅದರ ಬಗ್ಗೆ ಮಾತಾಡ್ತಕ್ಕಂಥದ್ದು ಕೂಡ ನನ್ನ ಗಮನಕ್ಕಿದೆ. ಅವರು ಆ ರೀತಿಯಲ್ಲಿ ಸೃಷ್ಟಿ ಮಾಡ್ತಾರೆ ಜನರನ್ನು. ಒಂದು ರೀತಿಯಲ್ಲಿ ಎತ್ತಿನೊಲೆ ಯೋಜನೆ ಬಂದಾಗ, ಅದು ನಾನು ಯಾವಾಗಲೂ ಹೇಳುವಂಥದ್ದು, ನನಗೆ ಮತ್ತೆ ಹೇಳಬೇಕು ಅಂತ ಅನಿಸ್ತದೆ. ಎತ್ತಿನೊಲೆ ಯೋಜನೆ ಬಂದಾಗ ಬಹುಶಃ ಈಗ ಹೇಳ್ತಾರೆ BJPಯವ್ರು ನಾವು ಮಾಡಿದ್ದೇವೆ ಅಂತ ಹೇಳ್ತಾರೆ, JDS ನಾವು ಮಾಡಿದ್ದೇವೆ ಅಂತ ಹೇಳ್ತಾರೆ, ಕಾಂಗ್ರೆಸ್ ನಾವು ಮಾಡಿದ್ದೇವೆ ಅಂತ ಹೇಳಿದ್ರು. ಶುರುವಾದಾಗ ಕಾಂಗ್ರೆಸ್ ಅಧಿಕಾರದಿದ್ದಾಗ ಒಂದು ರೀತಿಯ ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದಾಯಿತು. ಬಹುಶಃ ನಮ್ಮವರು ಕೂಡ ಇದು ತಪ್ಪು ಅಂತ ಹೇಳಿ ನನಗೆ ಒಂದು ಸರಿ ನಾನು ಉಸ್ತುವಾರಿ ಮಂತ್ರಿ ಆಗಿದ್ದೆ ಗ್ರಾಚಾರಕ್ಕೆ. ನನ್ನ ಮೇಲೆ ಕೂಡ ಏನ್ರಿ ನೀವು ಸರ್ಕಾರದಲ್ಲಿ ಇದ್ಕೊಂಡು ಜಿಲ್ಲೆಯ ಮಂತ್ರಿ ಆಗಿದ್ಕೊಂಡು ಏನು ಮಾಡ್ತಾಯಿದ್ದೀರಿ, ಇದು ಸರಿಯಾ ಅಂತ ಹೇಳಿದರು. ನಮ್ಮ ಒಂದು ದಿವಸ ಪತ್ರಿಕಾಗೋಷ್ಠಿ ಕರೆದಿದ್ದೆ ನಾನು. ಒಂದು ಸರಿ ಪತ್ರಿಕಾರರು ಎಲ್ಲರೂ ಕೂಡ ಬಹಿಷ್ಕಾರ ಮಾಡಿದರು, ಊಟ ಎಲ್ಲರ ವ್ಯವಸ್ಥೆ ಮಾಡಿ ಬಹಿಷ್ಕಾರ, ನಾನು ಮಂತ್ರಿ ಆಗಿದ್ದಾಗ. ಇದನ್ನು ನಾನು ಬಹುಶಃ ನನ್ನ ನೋವಿನಲ್ಲಿ ನಾನು ಹೇಳ್ತಾ ಇದ್ದೀನಿ. ಬಹುಶಃ ಈ ರೀತಿಯಲ್ಲಿ ಅವರು ಒಂದು ಸುಳ್ಳು ಮಾತುಗಳನ್ನು ಹೇಳುವಂಥದ್ದನ್ನು ಮಾಡಿ ಜನರನ್ನು ನಮ್ಮ ಬಾಯಿಂದ ಬರುವಂಥದ್ದು ಮಾಡ್ತಾರೆ. ಬಹುಶಃ ಇದು ಸತ್ಯವಾದಂಥ ವಿಚಾರ. ನಮಗೆ ಬಹುಶಃ ಸ್ವಾತಂತ್ರ್ಯ ಹೋರಾಟ, ಈ ದೇಶದ ಸ್ವಾತಂತ್ರ್ಯ ಹೋರಾಟವನ್ನು ಅಹಿಂಸಾ ರೀತಿಯಲ್ಲಿ ನಾವು ಸ್ವಾತಂತ್ರ್ಯ ಪಡಿತೇವೆ ಅಂತ ಯಾರು ನಂಬಿರಲಿಲ್ಲ, ಜಗತ್ತು ನಂಬಿರಲಿಲ್ಲ. ನಮ್ಮ ಸ್ವಾತಂತ್ರ್ಯ ಹೋರಾಟ ಒಂದು ಭಾಳ ಮಹತ್ವದ ಸ್ವಾತಂತ್ರ್ಯ ಹೋರಾಟ. ಭಾರತದ ಸ್ವಾತಂತ್ರ್ಯ, ಬೇರೆ ದೇಶದ ಸ್ವಾತಂತ್ರ್ಯ ಬಂದಿರ್ಬೋದು, ನಮ್ಮ ಸ್ವಾತಂತ್ರ್ಯ ಹೋರಾಟ ಖಂಡಿತವಾಗಿ ಒಂದು ಜಾತ್ಯತೀತ ಸ್ವಾತಂತ್ರ್ಯ ಹೋರಾಟ, ಅಹಿಂಸಾ ಮಾದರಿಯ ಜಾತ್ಯತೀತ ಸ್ವಾತಂತ್ರ್ಯ ಹೋರಾಟ. ಇದು ಎಲ್ಲ ಜಾತಿ, ಎಲ್ಲ ಧರ್ಮದ, ಎಲ್ಲ ಭಾಷೆಯ ಜನ ಈ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡು, ಸ್ವಾತಂತ್ರ್ಯ ಬಂದ ನಂತರ ನಮ್ಮಲ್ಲಿ ಏನಿತ್ತು, ಏನೂ ಇರಲಿಲ್ಲ. ಕಡೆಗೆ ಕೆಲವು ಕೋವಿಗಳು ಕೂಡ ಇರಲಿಲ್ಲ ಅಲ್ವಾ.
ಅಂಥ ಸನ್ನಿವೇಶದಲ್ಲಿ CT ರವಿ ಸ್ಟೇಟ್ಮೆಂಟ್ ಕೊಡ್ತಾನೆ ಕೆಲವು ಸರಿ. ನೆಹರೂರವರ ಮೂರ್ಖತನದಿಂದ ಚೀನಾಕ್ಕೆ ನಮಗೆ ಒಂದು ಸರಿ ತೊಂದರೆ ಆಗಿದೆ, ಅದು ದೇಶದ್ರೋಹ ಅಲ್ಲ, ಸೋತಿದ್ದೇವೆ ಅಂತ ಹೇಳಿದರೆ. ಬೇರೆ ಸಂದರ್ಭದಲ್ಲಿ ನಾವು ಏನು ಮಾತಾಡ್ತಾರೆ ಅದಕ್ಕೆ ದೇಶದ್ರೋಹದ ಪಟ್ಟಿಯನ್ನು ಕಟ್ತಾರೆ. ನಾವು 47ನೇ ಇಸ್ವಿಯಲ್ಲಿ ಸ್ವಾತಂತ್ರ್ಯ ಬಂದರೆ 15-16 ವರ್ಷದಲ್ಲಿ ಸಂದರ್ಭದಲ್ಲಿ ನಾವು ಚೀನಾದ ಜೊತೆ ಒಳ್ಳೆಯ ಬಾಂಧವ್ಯ ಇಟ್ಕೊಳ್ಳಿ, ಇಂಡಿಯಾ ಚೀನಾ ಬಾಯಿ ಅಂತೇಳಿ ನೆಹರೂರವರು ಬಹುಶಃ ನಾವು ಒಟ್ಟಾಗಿ ಇರಬೇಕು ದೊಡ್ಡ ದೇಶ ಅಂಥೇಳಿ ನಾವು ಸ್ನೇಹಾಚಾರ ಮಾಡಿದಾಗ ಅವರು ನಮ್ಮ ಮೇಲೆ ಒಂದು ರೀತಿಯ ಅಕ್ರಮ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ನಮಗೆ ಬಹುಶಃ ಒಂದು ಕೋವಿ ಇರಲಿಲ್ಲ. ಅದಕ್ಕೆ ಒಬ್ಬ ಮೇಧಾವಿ ಇವರ ಸುಧೀರ್ ಅವರ ಸ್ನೇಹಿತ CT ರವಿ ಹೇಳ್ತಾನೆ, ನೆಹರು ಮೂರ್ಖತನದಿಂದ ನಾವು ಒಂದು ಸರಿ ಸೋತಿದ್ದೇವೆ ಅಂತೇಳಿ. ಭಾರತದ ಪರಿಸ್ಥಿತಿ ಯಾವ ರೀತಿ ಇತ್ತು ಅವಾಗ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಅರ್ಥ ಮಾಡಬೇಕಾಗಿದೆ. ಆ ನಂತರ ದಿವಸದಿಂದ ಈ ಭವ್ಯ ಭಾರತದ ಒಂದು ಮಿಲಿಟರಿ ಶಕ್ತಿಯನ್ನು ಪ್ರಪಂಚದಲ್ಲಿ ದೊಡ್ಡ ಶಕ್ತಿಯಾಗಿ ಪರಿವರ್ತನೆ ಮಾಡಿರ್ತಕ್ಕಂಥ ಕೆಲಸ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ಹೇಳಬೇಕಾಗಿದೆ. ಎಲ್ಲ ವ್ಯವಸ್ಥೆ ಅದು ಎಲ್ಲ ಶಕ್ತಿಶಾಲಿಯಾದಂಥ ವ್ಯವಸ್ಥೆ ಇವತ್ತು ಪ್ರಪಂಚದ ಕೆಲವೇ ದೇಶದಲ್ಲಿರ್ತಕ್ಕಂಥ ಅಣುಶಕ್ತಿಯನ್ನು ನಾವು ಪಡೆಯಬೇಕಾದ್ರೆ ಬಹುಶಃ ಶಕ್ತಿಯನ್ನು ನಾವು ಪಡ್ಕೊಂಡಿದ್ದೇವೆ ಅಂತ ಹೇಳೋದನ್ನು ಕೂಡ ನಾವು, ಆದರೆ ಅವ್ರು ನರೇಟಿವ್ ಯಾವ ರೀತಿಯಲ್ಲಿ ಸೃಷ್ಟಿ ಮಾಡ್ತಾರೆ ಅಂತ ಹೇಳ್ತಕ್ಕಂಥದ್ದನ್ನು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಅದಕ್ಕಿಂತ ಮೊದಲು ಒಂದು ಮಾತಿತ್ತು, ಏನಂತಂದರೆ BJP ಸರ್ಕಾರ ಇದ್ದಾಗ ಸ್ವದೇಶಿ ಜಾಗರಣ ಮಂಚ ಅನ್ನೋದು, ಸ್ವದೇಶಿ ಜಾಗರಣ ಮಂಚ. ಅವರು ಹೇಳೋದು ನಾವೆಲ್ಲ ವಿದೇಶ ಬಹಿಷ್ಕಾರ ಮಾಡಬೇಕು, ಎಲ್ಲ ಸ್ವದೇಶಿ ಮಾಡಬೇಕು ಅಂತ. ಮುಕ್ತ ವ್ಯಾಪಾರ ಬಂದಂಥ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ರವರು ದೇಶದ ಪ್ರಧಾನಮಂತ್ರಿ ಆಗಿದ್ದಾಗ ಇವತ್ತು ದೇಶದ ಬದಲಾವಣೆಯ ಶಕೆ ಪ್ರಾರಂಭ ಆಯಿತು. ಆದ ನಂತರ ಇವತ್ತು ದೇಶದಲ್ಲಿ ಮುಕ್ತ ವ್ಯಾಪಾರ ವ್ಯವಸ್ಥೆ ಬಂದಾಗ FDI ಅಂತಂದರು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತೇಳಿ, ಫಾರಿನ್ ಡೈರೆಕ್ಟ್ FDI 50 ಭಾಗ ಅವರು ಮಾಡಿದರು. ಅದನ್ನು ಬಹಳವಾಗಿ ತೀವ್ರವಾಗಿ ಟೀಕೆ ಮಾಡಿದರು. ವಿದೇಶ ನಮ್ಮ ಜಾಗರಣ ಮಂಚ, ನಾವು ಮಂಚಕ್ಕೆ ಕೈಗೊಟ್ಟು ಇವರು ಬಹುಶಃ ಈ ಎಲ್ಲ ವಿದೇಶದ ಜೊತೆ ಒಪ್ಪಂದ ಮಾಡಿಕೊಂಡ್ರು, ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ ನಮಗೆ ದೇಶಕ್ಕೆ ತೊಂದರೆ ಮಾಡಿದ್ರು ಅಂತ ಹೇಳ್ತಕ್ಕಂಥ ಮಾಡಿ ಮಂಥನ ಅಧಿಕಾರ ಬಂದಿರತಕ್ಕಂಥ ಮೋದಿ ಸರ್ಕಾರ ನಾವು 50 ಭಾಗ FDI ಮಾಡಿದರೆ ಅವರು 100 ಭಾಗ FDI ಮಾಡಿದರು. ನಾವು ಆಧಾರ್ ಕಾರ್ಡನ್ನು ನಾವು ತಂದಾಗ ದೇಶದ ಅಗತ್ಯತೆಗೆ ಬೇಕಂದಾಗ ಅದು ದೇಶದ ನಮ್ಮ ರಕ್ಷಣೆಗೆ ತೊಂದರೆ ಆಗುತ್ತೆ. ಇದು ಪ್ರಪಂಚ ದೊಡ್ಡ ಒಂದು ಘೋಟಾಲ ಅಂತ ಹೇಳ್ತಕ್ಕಂಥದ್ದನ್ನು ಮೋದಿ ಹೇಳಿದರೆ ಅವರು ಕಡ್ಡಾಯವಾಗಿ ಮಾಡಿದರು ಆಧಾರ್ ಕಾರ್ಡ್. ಎಲ್ಲ ಈ ರೀತಿ ಹೋಗುವಂಥದ್ದು. ಇವತ್ತು GST ತರಬೇಕಾದ್ರೆ ಬಹುಶಃ ಕಾಂಗ್ರೆಸ್ಸು GSTಯನ್ನು ಬಡವರಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡಬೇಕು ಅಂತ ಹೊರಟಾಗ ಅದಕ್ಕೆ ಕೂಡ ವಿರೋಧ ಮಾಡಿ ಅಧಿಕಾರ ಬಂದಂಥ BJP ಸರ್ಕಾರ ಗಬ್ಬರ್ ಸಿಂಗ್ ಟ್ಯಾಕ್ಸನ್ನು ಹಾಕಿ ಜನರ ಸೊಂಟವನ್ನೇ ಮುರಿಯತಕ್ಕಂಥದ್ದು ಮಾಡಿದರು ಅಂತ ಹೇಳೋದನ್ನು ನಾವು ಮರೆಯಬಾರ್ದು. ಇವತ್ತು ಕಡಿಮೆ ಮಾಡಿದೆ ಅಂತೇಳಿ ಅವರೇ ಬೆನ್ನಿಗೆ ಅವರೇ ಇದು ಮಾಡಿದ್ರು, ಅವರ ಬೆನ್ನನ್ನೇ ಅವ್ರು ಚಪ್ಪಡಿಸ್ತಕ್ಕಂಥದ್ದು ಕೂಡ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗಿದ್ದು. ಮಾತಾಡ್ತಕ್ಕಂಥ ಸಂದರ್ಭ ಅಲ್ಲ, ಬಹುಶಃ ಎಲ್ಲರೂ ಕೂಡ ಹೋಗಿದ್ದಾರೆ. ನಾನು ನಮ್ಮ ಅಬ್ದುಲ್ ಮುನೀರ್ ಅವರು ಹೇಳಿದಾಗೆ ಇನ್ನು ನಾವು ನಿಮ್ಮ ಕುರ್ಚಿಗೆ ಮಾತಾಡಬೇಕಾದ ಅನಿವಾರ್ಯತೆ ಬರಬಹುದು ಅಂತ ಹೇಳ್ತಕ್ಕಂಥದ್ದನ್ನು ತಿಳ್ಕೊಂಡು ಪ್ರತಿಯೊಂದು ವಿಷಯವನ್ನು ನಾವು ತಿಳ್ಕೊಳ್ಳುವಂಥದ್ದು ಮುಖ್ಯ. ಇವತ್ತು ಅಪಪ್ರಚಾರ ಮಾಡಿ ಬಹುಶಃ ನಮ್ಮ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನು ಅಧಿಕಾರಕ್ಕೆ ಬಂದರು. ಬಹುಶಃ ಒಬ್ಬರನ್ನು ಉಪವಾಸ ಕೂತುಕೊಳಿಸಿ, ಅನ್ನ ಹಜಾರೆ ಉಪವಾಸ ಕೂತ್ಕೊಳಿಸಿ ಬಹುಶಃ ಅದರ ಲಾಭವನ್ನು ಪಡ್ಕೊಂಡ್ರು. ಮನಮೋಹನ್ ಸಿಂಗ್ರವರ ಸರ್ಕಾರ ಇವತ್ತು ಅಭಿವೃದ್ಧಿ ದೃಷ್ಟಿಯನ್ನು ನೋಡಿದರೆ ಅಂಥ ಸರ್ಕಾರ ಮತ್ತೆ ಬಂದಿಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ನಮಗೆ ಗೊತ್ತಿರ್ತಕ್ಕಂಥದ್ದು. ಇವತ್ತು ಅಷ್ಟು ಬದಲಾವಣೆಯನ್ನು ಮನಮೋಹನ್ ಸಿಂಗ್ ಸರ್ಕಾರ ಬಂದರೂ ಕೂಡ ನಮಗೆ ಅಪಪ್ರಚಾರ ಮಾಡಿ ಅವರು ಅದನ್ನು
ಯಶಸ್ವಿ ಮಾಡಿದರು. ಬಹುಶಃ ನಮ್ಮ ಕರ್ತವ್ಯ ಏನು ಅಂತ ಹೇಳ್ತಕ್ಕಂಥದ್ದು ನಾವು ವರ್ತಮಾನ ಸಂದಮ ಏನೆಲ್ಲ ಅದು ಪಂಚ ಗ್ಯಾರಂಟಿ ಇರ್ಬೋದು, ಇನ್ನೊಂದು ಮತ್ತೊಂದು ಇರ್ಬೋದು, ನಾವು ಏನು ಮಾಡಿದ್ದೇವೆ ಇವತ್ತು ನಮ್ಮ ದೇಶದ ಬೆಳವಣಿಗೆ ದೃಷ್ಟಿಯಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಉದ್ಯೋಗ ಖಾತ್ರಿ ಯೋಜನೆ ಅಂತ ಮಹತ್ವದ ಯೋಜನೆ ತರುವುದರ ಮೂಲಕ ಬಹುಶಃ ಇವತ್ತು ಅಂತಾರಾಷ್ಟ್ರೀಯವಾಗಿ ನಾವು ಮಾತಾಡಬೇಕು ಅಂತಂದರೆ ಆರ್ಥಿಕ ಹಿಂಜರಿತ ಬಂದಾಗ ಅಮೇರಿಕದಂಥ ದೇಶದಲ್ಲಿ 40-50 ಬ್ಯಾಂಕ್ಗಳು ದಿವಾಳಿ ಆದಾಗ ಭಾರತ ಒಂದೇ ಒಂದು ಬ್ಯಾಂಕ್ ದಿವಾಳಿ ಆಗದೆ ಉಳಿದಿದ್ದರೆ ಅದಕ್ಕೆ ಮನಮೋಹನ್ ಸಿಂಗ್ ನೇತೃತ್ವ ಕಾರಣ ಅಂತ ಹೇಳ್ತಕ್ಕದ್ದನ್ನು ಹೇಳಬೇಕಾಗಿದೆ. ಅದನ್ನು ನಾವು ಎಷ್ಟು ಹೇಳ್ತೀವಿ ಅದನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ ಪ್ರತಿಯೊಂದು ವಿಚಾರದಲ್ಲಿ ಕೂಡ ನಾವು ನಮ್ಮ ಶಕ್ತಿಯನ್ನು ತೋರಿಸ್ತಕ್ಕಂಥ ಒಂದು ನರೇಟಿವನ್ನು ಪ್ರಚಾರ ಸಮಿತಿಯವರು ಮಾಡಬೇಕು ಅಂತೇಳಿ ನನ್ನದು ಕೂಡ ಒಂದು ಕೋರಿಕೆ ಇದೆ. ನೀವು ಇದಕ್ಕೆ ಹೆಚ್ಚು ಫೋಕಸ್ ಕೊಡಬೇಕು. ನನಗೆ ಒಂದು ಮಾತು, ಇದು ನಾನು ಹೇಳಿದ್ರೆ ಸತ್ಯ ವಿಚಾರವನ್ನು ಹೇಳ್ತೀನಿ, ನನ್ನ ಹೆಗ್ಗಳಿಕೆ ಮಾತಾಡ್ತಕ್ಕಂಥಲ್ಲ. ಕಾಗೇರಿ ಅಂತ ಸ್ಪೀಕರ್ ಇದ್ದ, ನಾನು ಚುನಾವಣೆಯಲ್ಲಿ ಗೆದ್ದ ಸಂದರ್ಭದಲ್ಲಿ ಅವನು ನನಗೆ ಸಿಕ್ಕಿದ. ಹೌದು ಮಾರಾಯ, ನಮ್ಮ RSS ದೊಡ್ಡ ಮೀಟಿಂಗ್ ಆಗಿತ್ತು, ನಿನ್ನನ್ನೊಂದು ಸೋಲಿಸಬೇಕು ಅಂತ. ನಮಗೆ ಒಂದು ಟಾರ್ಗೆಟ್ ಆಗಿತ್ತೀನಿ. ಇದು ನಾನು ಹೆಚ್ಚುಗಾರಿಕೆ ಮಾತಾಡ್ತಕ್ಕಂಥದ್ದಲ್ಲ, ಅವನು ಹೇಳಿದ ಮಾತು. ಇವಾಗ ಬೇಕಾದರೆ ಅವನ ಮುಕ್ತವಾಗಿ ಅವನು ಕೇಳಲಿಕ್ಕೆ ನಾನು ತಯಾರಿದ್ದೇನೆ. ಬಹುಶಃ ನೀನು ಹೇಗೆ ಅದನ್ನು ಮೀರಿಸ್ಕೊಂಡು ಬಂದಿ ಅಂತ ಹೇಳ್ತಕ್ಕಂಥದ್ದು ಹೇಳ್ತಾನೆ. ಬಹುಶಃ ಅವರ ಟಾರ್ಗೆಟು ಕೆಲವು ಎಲ್ಲ ರೀತಿಯಲ್ಲೆಲ್ಲ ಕೆಲವು ಟಾರ್ಗೆಟ್ಗಳು ಇರ್ತದೆ ಅನ್ನುವಂಥದ್ದನ್ನು ಕೂಡ ನಮಗೆ ಅವನ ಮಾತಿಂದ ಅರ್ಥ ಆಯಿತು ಅಂತ ಹೇಳ್ತಕ್ಕಂಥದ್ದನ್ನು ಇದು ಉದಾಹರಣೆಗೆ ಆಗಿ ಹೇಳ್ತಕ್ಕಂಥದ್ದು. ಅವರು ಯಾವ ರೀತಿಯಲ್ಲಿ ಇವತ್ತು ನೋಡಿ ಈ ಜಿಲ್ಲೆಯಲ್ಲಿ ಎಷ್ಟು ಹತ್ಯೆಗಳಾಯಿತು, ಧರ್ಮದ ಹೆಸರಿನಲ್ಲಿ ರಾಜಕೀಯ ಹತ್ಯೆಗಳು ನಮ್ಮಲ್ಲಿ ಭಾಳಷ್ಟು ಆಯಿತು. ಕೆಲವು ಹಿಂದೂಗಳು ಸತ್ರು, ಕೆಲವು ಮುಸ್ಲಿಮರು ಸತ್ರು. ಆದರೆ ಒಂದು ಮಾತನ್ನು ನಾನು ಹೇಳ್ತೀನಿ, ನೀವು ಕಿವಿಗಟ್ಟು ಕೇಳಬೇಕು, ಇದನ್ನು 10 ಜನರು ಹೇಳಬೇಕು. ಆರೋಪ ಪಟ್ಟಿಯಲ್ಲಿ ಕೊಳೆಯ ಆರೋಪ ಪಟ್ಟಿಯಲ್ಲಿ BJP ಅವರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, STP ಅವರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಒಬ್ಬನೇ ಒಬ್ಬ ಕಾಂಗ್ರೆಸ್ನವನು ಈ ಹತ್ಯೆ ಆರೋಪ ಪಟ್ಟಿಯಲ್ಲಿ ಒಬ್ಬನೇ ಒಬ್ಬ ಇಲ್ಲ ಅಂತೇಳಿ ನಾನು ಇಲ್ಲಿ ಸಾಬೀತು ಮಾಡ್ತೇನೆ. ಇಲ್ಲದ ನಾನು ರಾಜಕೀಯ ನಿವೃತ್ತಿ ಆಗ್ತೇನೆ. ನಾನು ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದವನು, 10 ವರ್ಷ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ, 10 ವರ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವದ ಮೇಲೆ ನಾನು ಮಾತಾಡ್ತೀನಿ. ನಮ್ಮ ಜಿಲ್ಲೆಯಲ್ಲಿ ಧರ್ಮಾಧಾರಿತ ರಾಜಕೀಯ ಹತ್ಯೆಯಲ್ಲಿ ಒಬ್ಬನೇ ಒಬ್ಬ ಕಾಂಗ್ರೆಸ್ನ ಇಲ್ಲ ಅಂತ ಹೇಳಿದನ್ನು ನಾನು ಸ್ಪಷ್ಟಪಡಿಸ್ತೇನೆ. 2 ಮತೀಯವಾದಿ ಶಕ್ತಿಗಳು ಮಾತ್ರ ಅದರಲ್ಲಿ ಹತ್ಯೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ನಾನು ಹೇಳ್ತಾ ಇದ್ದೆ. ಅದು ನಮಗೆ ಎಷ್ಟು ಅದು ಸಾಧ್ಯವಾಯಿತು ನನಗೆ ಅದು ಗೊತ್ತಿಲ್ಲ. ಸಮಾನ ಮನಸ್ಕ ಸಂಘಟನೆಯಲ್ಲಿ ನಾನು ಅಧ್ಯಕ್ಷನಾಗಿ ಇದ್ದುಕೊಂಡು ಬೇರೆ ಬೇರೆ ಪಕ್ಷದವರು ನಮ್ಮ ಜೊತೆ ಇದ್ದುಕೊಂಡು ಒಂದು SIT ಮಾಡಬೇಕು ಅಂತ ಕೇಳ್ಕೊಂಡಿದ್ದು ನಾನು ಕೂಡ ಒತ್ತಡ ಮಾಡಿದ್ದೆ. ಆದರೆ ಅದು ಆಗದೇ ಇರ್ತಕ್ಕಂಥ ನೋವು ನನಗೆ ಇವತ್ತು ಕೂಡ ಇದೆ. ನಮಗೆ ಒಂದು ರಾಜಕೀಯ ಇಚ್ಛಾಶಕ್ತಿ ಬೇಕಾಗಿದೆ ಕಾಂಗ್ರೆಸ್ಗೆ ಅನ್ನುವಂಥ ಮಾತನ್ನು ಕೂಡ ನಮಗೊಂದು ರಾಜಕೀಯ ಇಚ್ಛಾಶಕ್ತಿ ಬೇಕು. ನಾವು ಏನು ಮಾಡಬೇಕು ತೀರ್ಮಾನವನ್ನು ನಾವು ಪಕ್ಷ ನೆಲೆಗಟ್ಟಿನ ಅಡಿಯಲ್ಲಿ ಚರ್ಚೆ ಮಾಡಿ ನಮ್ಮ ಪಕ್ಷ ಈ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನೋಂಥ ರಾಜಕೀಯ ಇಚ್ಛಾಶಕ್ತಿಯನ್ನು ನಾವು ಮಾಡಿದರೆ ಮಾತ್ರ ಮುಂದಿನ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಶಕ್ತಿ ಬರ್ತದೆ ಅಂತ ಹೇಳ್ತಕ್ಕಂಥ ಮಾತು. ನಾವು ಭಾಷಣಕ್ಕೆ ಸೀಮಿತವಾಗದಂಥ ವಿಚಾರಕ್ಕೆ ನಾವು ಗಮನ ಕೊಡದೆ ಒಂದು ವ್ಯವಸ್ಥಿತವಾದಂಥ ದೃಷ್ಟಿಕೋನದಲ್ಲಿ ಬಹುಶಃ ನಾವು ಪಕ್ಷವನ್ನು ಮುನ್ನಡೆಸ್ತಕ್ಕಂಥದ್ದು. ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಭದ್ರ ಕೋಟೆ ಆಗಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಧರ್ಮ, ದೇವರು, ದೇಶ ಪ್ರೇಮದ ಹೆಸರಿನಲ್ಲಿ ಇವತ್ತು ವಿಭಜನಾ ರಾಜಕೀಯವನ್ನು ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥ ಶಕ್ತಿಗಳ ವಿರುದ್ಧ ಒಂದು ಹೇಳ್ತೀನಿ. ರಾಹುಲ್ ಗಾಂಧಿಯವರು ಒಂದು ಮಾತನ್ನು ಹೇಳ್ತಾರೆ, RSSಗೆ ಹೆದರುವವರು ನಮ್ಮ ಪಕ್ಷ ಇರೋದು ಬೇಡ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾರೆ. ನಾವು ಕೂಡ ಹೇಳ್ತಾ ನಾವು ಪ್ರತಿಯೊಬ್ಬರು ಹೇಳಬೇಕು, RSSಗೆ ಹೆದರುವವರು ಕಾಂಗ್ರೆಸ್ ಒಬ್ಬನು ಇರಬಾರ್ದು ಅಂತ ಹೇಳುವಂತಕ್ಕ ಮಾತನ್ನು ನಾನು ಯಾರು ಕೂಡ ಇರಬಾರ್ದು. ಕಾಂಗ್ರೆಸ್ BJP RSSಗೆ ಹೆದರ್ತಕ್ಕಂಥದ್ದು ಬಹುಶಃ ನಮ್ಮಲ್ಲಿದೆ. ಕೆಲವು ಜನ RSSಗೆ ಹೆದರ್ತಾರೆ, ಹಿಂದೂಗಳಿಗೆ ಹೇಳ್ತಾರೆ ಈ ನಲ್ಲ ಕಾಂಗ್ರೆಸ್ ಹಿಂದೂ ಅದು ಕಾಂಗ್ರೆಸ್ ಅಂತ ಹೇಳ್ತಾರೆ. ಅವಾಗ ಸ್ವಲ್ಪ ಅವನಿಗೆ ಏನೋ ಒಂದು ಅನ್ನಿಸ್ತದೆ. ಮುಸ್ಲಿಮರಲ್ಲಿ ಕೂಡ STP ಅವರು ಹೇಳ್ತಾರೆ, ನಿಂಗೆ ಇಪ್ಪ ಕಾಂಗ್ರೆಸ್ಸಾ ನೀನು ನಲ್ಲ ಕಾಂಗ್ರೆಸ್ಸಾ? STP ಅವರು ಮುಸ್ಲಿಮರನ್ನು STP ಎದುರಿಸ್ತಾರೆ, ಹಿಂದೂಗಳನ್ನು RSS ಎದುರಿಸ್ತಾರೆ. RSSಗೆ ಹೆದರುವಂಥ ಹಿಂದೂಗಳಿದ್ದಾರೆ ನಮ್ಮಲ್ಲಿ, ಇಲ್ಲ ಅಂತ ಹೇಳಲಿಕ್ಕೆ ನಾನು ಹೋಗುವುದಿಲ್ಲ. ಸತ್ಯ ಹೇಳಬೇಕಾದ್ರೆ ನಮಗೆ ಯಾಕೆ ಭಯ ಇಲ್ಲ
ಎಸ್ ಟಿ ಬೇರೆ ಮುಸ್ಲಿಮರು ಕೂಡ ಇದ್ದಾರೆ. MS ಮೊಹಮ್ಮದ್ರಿ ಅವ ಅಂಚಾಪುಡು ಇಂಚಾಪುಡು ಅವರು ಹೇಳಿದ ಕೇಳಬೇಕು ಅಂತ ಹೇಳ್ತಾರೆ. ಇವರ ಇಂಥ ನಮಗೆ ನನಗೆ ರಮನಾಥರೈ ಅಂತ ಹೆಸರಿಟ್ಟದ್ದು ರಾಮೇಶ್ವರದಲ್ಲಿ. ರಾಮೇಶ್ ನನ್ನ ತಂದೆ ರಾಮೇಶ್, ನಮ್ಮ ರಾಮನ ಭಕ್ತಿಯಿಂದ ನಾವು ರಾಮೇಶಕ್ಕೆ ಹೋದಂತ. ನಮಗೆ ಅಯೋಧ್ಯೆ ನಮ್ಮ ಒಂದು ಧಾರ್ಮಿಕ ಕೇಂದ್ರ ಅಲ್ಲ. ನಾನು ಹೇಳಿದ್ರೆ ಅದು ಅಪಾರ್ಥ ಮಾಡಬಾರ್ದು ನೀವೆಲ್ಲ. ನಮಗೆ ತಿರುಪತಿ, ರಾಮೇಶ್ವರ, ಫಲನಿ, ಮಧುರೆ, ಗುರುವಾಯೂರ್ ಇಂಥ ದೇವಸ್ಥಾನಗಳು ನಮಗೆ ಅಯೋಧ್ಯೆ ಅನ್ನೋದು ನಮ್ಮ ಹಿರಿಯರು ನಮಗೆ ಹೇಳಲಿಲ್ಲ ಅದೊಂದು. ಆದರೆ ಇವತ್ತು ಕೆಲವು ಜನ ಕಾಂಗ್ರೆಸ್ನವರು ಅಯೋಧ್ಯಕ್ಕೆ ನಾವು ಅಯೋಧ್ಯೆಗೆ ಹೋಗಿದ್ದ ನಾವು ದೊಡ್ಡ ಹಿಂದೂ ಅಂತ ಹೇಳಲಿಕ್ಕೆ ಇಂಥ ಜನ ಇದ್ದಾರೆ. ಯಾರಾದರೂ ಬೇಸರ ಮಾಡಿ ತಪ್ಪು ಹೇಳಿದೆ ಅಂತ ತಿಳ್ಕೊಳ್ಬಾರ್ದು. ನಮಗೆ ಇವತ್ತು ರಾಹುಲ್ ಗಾಂಧಿ ಯಾರೇ ಹೋಗಲಿಲ್ಲ ಅಂತೇಳಿ ಅಪಪ್ರಚಾರ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾವು ಹೋಗಿ ದೊಡ್ಡ ಸ್ಥಾನ ತೋರಿಸು ಗಫರು ಎಂಕಿಲ್ ಪೋತ್ ಬಾರಿ ಮಲ್ಲ ಎಂಕಿಲ್ ಯೋಧಿ ಪೋತ ಎಂಕಿಲ ಸ್ನಾನ ಮಲ್ತದ. ಎಂತ ಇದು? ಇಂಥ ಒಂದು ಜನರನ್ನು ನಾವು ಧಿಕ್ಕರಿಸಿದಾಗ ಮಾತ್ರ ಕಾಂಗ್ರೆಸ್ ಉದ್ಧಾರ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿ ನಾನು ಬಂದು ಮುಕ್ತಾಯ ಮಾಡ್ತಾನೆ. ಜೈ ಹಿಂದ್, ಜೈ. ವಂದನೆಗಳು ಸನ್ಮಾನಿಸಿದ ರಮಾನಾಥರೈ ಅವರಿಗೆ. ಒಂದು ಮಾತು ನಮ್ಮ ಮುನೀರ್ ಹೇಳಿದ್ರು, ಅಂದು ಮೋದಿನ ನೆರ್ಪುಣಿ ಬಡ್ಚಿ ಕೆಲವು ಜನ ಹೇಳೋದು. ನಾನು ಒಂದ್ಸರಿ ಕಾಂಗ್ರೆಸ್ ಆಫೀಸಲ್ಲಿ ಹೇಳಿದೆ, ಕೆಲವು ನಮ್ಮ ಕಾಂಗ್ರೆಸ್ ಒಳಗಿದ್ದಾರೆ ಮೋದಿನ ನೆರ್ಪುಣಿ ಬಡ್ತೀನಿ. ಆಯನ ಸುರು ದತ್ತಗಾರ ದೊಂಗೊಡ ಆಗಿನ ಬಂದೆ ಅನ್ನತ್ತೆ ಕಾಂಗ್ರೆಸ್ ಆಫೀಸ್ನಲ್ಲಿ ಮೀಟಿಂಗಲ್ಲಿ. ನಮ್ಮಲ್ಲಿ ಕಾಂಗ್ರೆಸ್ ಕೆಲವು ಹೇಳ್ತಾರೆ ಮೋದಿನ ನೆರ್ಪುಣೆ ಬೊಡ್ಚಿ ಏರು ಮೋದಿ ನೆರ್ಪಿಟ್ಟು ಪನ್ಪುರ ಅಂತ ಕಾಂಗ್ರೆಸ್ ಏರಲಿಲ್ಲ ಬಲತ್ತಗಾಡುತ್ತೆ ದತ್ತಗಾರ ದೊಂಗುಡ ಕೆಲಸ ಬಲ್ತ ಮಾತ್ರ ಈ ಕಾಂಗ್ರೆಸ್ ಹೆಡ್ಡಾಪುಡು ಬಲ್ಲ ಪಾತ್ರ ಬಣ್ಣದು ಎಲ್ಲ ಪಾತ್ರ ಮುಕ್ತಾಯ ಬಲ್ಪ. ಜೈ ಹಿಂದ್, ಜೈ. ವಂದನೆಗಳು. ಒಂದು ಗೌರವ ನಂತರ ಅಧ್ಯಕ್ಷೀಯ ನುಡಿ ಬಂಧುಗಳೇ. ಬೆಂದೂರು ಚರ್ಚ್ನ ಕ್ಯಾಥೋಲಿಕ್ ಸಭಾದ ಪದಾಧಿಕಾರಿಗಳು ಈಗ ಡೆನಿಸ್ ಡಿಸುಲ್ಲರ್ ಅವರಿಗೆ ಈ ಒಂದು ಗೌರವವನ್ನು ನೀಡುತ್ತಿದ್ದಾರೆ. ಡೆನಿಸ್ ಡಿಸುಲ್ಲರ್ ಅವರು ಕೂಡ ಬೆಂದೂರು ಚರ್ಚ್ನ ಪೂರ್ವವಾದಂತಹ ಈ ಒಂದು ಸನ್ಮಾನವನ್ನು ಮಾಡ್ತಿದ್ದಾರೆ. ಯುವ ನಾಯಕರು ಆದಂತಹ ಡೆನಿಸ್ ಡಿಸುಲ್ಲರ್ ಅವರ ಭವಿಷ್ಯಕ್ಕೆ ಒಂದಷ್ಟು ಮುನ್ನಡೆಯನ್ನು ಬರೆಯುವ ನಿಟ್ಟಿನಲ್ಲಿ ಬೆಂದೂರು ಚರ್ಚ್ನ ಕ್ಯಾಥೋಲಿಕ್ ಸಭಾದ ಪದಾಧಿಕಾರಿಗಳು ಇದೀಗ ಅವರಿಗೆ ಪ್ರೀತಿಪೂರ್ವಕವಾದಂತಹ ಗೌರವಪೂರ್ವಕವಾದಂತಹ ಈ ಒಂದು ಸನ್ಮಾನ ಕಾರ್ಯಕ್ರಮನ ನಡೆಸಿಕೊಡ್ತಿದ್ದಾರೆ. ಸಂಘಟನೆಯ ಚತುರರಾಗಿ, ಉತ್ತಮ ಸಂಘಟಕರಾಗಿ, ಸಮಾಜ ಸೇವಕರಾಗಿ, ಪ್ರತಿಯೊಂದು ಧರ್ಮದ ಬಂಧುಗಳೊಂದಿಗೆ ಸರಳ ಸಜ್ಜನಿಕ ಪರೋಪಕಾರಿ ನಾಡಿಮಿಡಿತದೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಯುವಕರಿಗೆ ಸ್ಫೂರ್ತಿಯ ಸೆಲೆಯಾಗಿರುವಂತಹ ಡೆನಿಸ್ ಡಿಸುಲ್ಲರ್ ಅವರಿಗೆ ಅವರ ಸಂಸ್ಥೆಯಾದಂತಹ ಬೆಂದೂರು ಚರ್ಚ್ನ ಕ್ಯಾಥೋಲಿಕ್ ಸಭಾದ ಪದಾಧಿಕಾರಿಗಳು ಗೌರವಪೂರ್ವಕವಾಗಿ ಅವರನ್ನು ಸನ್ಮಾನಿಸಿದ್ದಾರೆ. ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಷ್ಟು ಬಲ ತುಂಬಲಿ ಅನ್ನುವ ಆಶಯದೊಂದಿಗೆ ಡೆನಿಸ್ ಡಿಸುಲ್ಲರ್ ಅವರಿಗೆ ಮತ್ತೊಮ್ಮೆ ಜೋರದ ಚಪ್ಪಳ ಮೂಲಕ ಅಭಿನಂದನೆ ಸಲ್ಲಿಸಬೇಕು. ನಿಮ್ಮ ಬಾಳು ಒಳಿತಾಗಲಿ, ಬೆಳಕಾಗಲಿ, ಶುಭವಾಗಲಿ. ಇದೀಗ ಅಧ್ಯಕ್ಷೀಯ ನುಡಿ ಆನಂತರ ಧನ್ಯವಾದ ಸಮರ್ಪಣೆ ನಡೀತಿದೆ. ದಯವಿಟ್ಟು ಎಲ್ಲರೂ ಕೂಡ ಒಂದು 5 ನಿಮಿಷ ನಿಲ್ಲಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಅರುಣ್ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಡೆನಿಸ್ ಡಿಸಿಲ್ವಾರ್ ಅವರನ್ನು ನೇಮಿಸಿದ ಅವರ ಅಧಿಕಾರ ಸ್ವೀಕಾರ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಉದ್ಘಾಟನೆಯನ್ನು ಮಾಡಿದಂಥ ರಾಜ್ಯದ ಪ್ರಚಾರ ಸಮಿತಿಯ ಅಧ್ಯಕ್ಷರು, ಮಾಜಿ ಸಚಿವರು ಆದ ಸನ್ಮಾನ್ಯ ಶ್ರೀ ವಿನಯಕುಮಾರ್ ಸೊರಕೆ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಸನ್ಮಾನ್ಯ JR ಲೋಬರ್ ಅವರೇ, ಮಾಜಿ ಶಾಸಕರು, ಎಲ್ಲ ಗೌರವಾನ್ವಿತರೇ, ಇಲ್ಲಿ ಸಮಾರಂಭದ ರೀತಿ ಅದನ್ನು ಪರಿಗಣಿಸಿದೆ. ಪ್ರಚಾರ ಸಮಿತಿ ಕೇವಲ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಚುನಾವಣೆಯ ಇತರ ಸಂದರ್ಭಗಳಲ್ಲಿ ಕೂಡ ಇಡೀ ರಾಜ್ಯದಾದ್ಯಂತ ಪ್ರಚಾರ ಮಾಡಿ
ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟುವಲ್ಲಿ ಸಹಕಾರಿಯಾಗಬೇಕು ಅನ್ನೋಂಥ ಉದ್ದೇಶದಿಂದ ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಪ್ರಚಾರ ಸಮಿತಿಗೆ ಹೆಚ್ಚು ಒಂದು ಬಲವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ರಾಜ್ಯಾಧ್ಯಕ್ಷರು ವಿನಾಯಕ್ ಕುಮಾರ್ ಸೊರಕೆ ಅವರು ರಾಜ್ಯದಾದ್ಯಂತ ಸಂಚಾರವನ್ನು ಮಾಡಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೊಸ ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಡೆನಿಸ್ ಡಿ ಸಿಲ್ವರ್ ಅವರು ಆಯ್ಕೆಯಾದಂಥ ಸಂದರ್ಭ, ಅವರ ಪದಗ್ರಹಣ ಮತ್ತು ಅರ್ಥಪೂರ್ಣವಾಗಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಇದರ ಬಗ್ಗೆ ಮಾತನಾಡಲಿಕ್ಕೆ ಒಬ್ಬ ವಿಶೇಷವಾಗಿ ಎಲ್ ಹನುಮಂತಯ್ಯನವರ ಕರೆಸಿದ್ದಾರೆ. ಮಾತ್ರವಲ್ಲ, ಸನ್ಮಾನ್ಯ ಮುನೀರ್ರವರು ಮತ್ತು ಸುಧೀರ್ರವರು ಇಬ್ಬರು ಕೂಡ ಈ ಒಂದು ಸಂದರ್ಭೋಚಿತವಾಗಿ ನಾವು ಯಾವಾಗಲೂ ಕಾಂಗ್ರೆಸ್ನ ನಾಯಕರು ಅಂತ ಹೇಳಿದರೆ ನಾವೇ ಮಾತನಾಡಿದನ್ನೇ ಮಾತನಾಡೋದು. ಇವತ್ತೊಂದು ಭಾಳ ಸಂತೋಷ ಆಯ್ತು. ಯಾಕಂದರೆ ಅವರಿಗೆ ನಿರ್ದಿಷ್ಟವಾದ ಸಬ್ಜೆಕ್ಟನ್ನು ಕೊಟ್ಟು ಅದಕ್ಕೆ ಸರಿಯಾದ ಜನರನ್ನು ಆಯ್ಕೆ ಮಾಡಿ ಅವರಿಂದ ಇಲ್ಲಿಗೆ ಜನರಿಗೆ ಸಂದೇಶವನ್ನು ಕೊಡಿಸುವಂಥ ಕೆಲಸವನ್ನು ಪ್ರಚಾರ ಸಮಿತಿಯವರು ಮಾಡಿದ್ದಾರೆ. ಭಾಳ ಒಂದು ಅತ್ಯುತ್ತಮ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಹೆಚ್ಚು ಸಮಯ ತಗೊಳ್ಳುವುದಿಲ್ಲ, ನೀವೆಲ್ಲ ಬಹಳಷ್ಟು ಹೊತ್ತಿನಿಂದ ಕಾಯ್ತಾ ಇದ್ದೀರಿ. ಅವರಿಗೆ ಸುಧೀರಣ್ಣ ಹೇಳಿದರು ಜಿಲ್ಲಾ ಕಾಂಗ್ರೆಸ್ನ ಸಹಕಾರ. ನಾವು ಸುಧೀರ್ ಕುಮಾರ್ ಅವರು, ಮುನೀರ್ರವರು, ಡಿ ಸಿಲ್ವರವರು ಎಲ್ಲರೂ ನಾವು ಒಟ್ಟಿಗೆ ಹಳ್ಳಿಗೆ ಹೋಗಬೇಕು. ಈ ಒಂದು ನಾವು ಏನು ಸಬ್ಜೆಕ್ಟನ್ನು ಇವತ್ತು ಇಟ್ಕೊಂಡಿದ್ದೇವೆ ಆ ಒಂದು ವಿಚಾರವನ್ನು ಹಳ್ಳಿಯಲ್ಲಿ ಗ್ರಾಮದಲ್ಲಿ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಜನರಿಗೆ ಮುಟ್ಟಿಸುವಂಥ ಕೆಲಸವು ಆಗಬೇಕು. ಹನುಮಂತಯ್ಯನವರು ಹೇಳಿದಂಥ ಈ ಸ್ಪಷ್ಟೀಕರಣಗಳು ಯಾವತ್ತೂ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಪ್ರೆಸ್ ಮೀಟಲ್ಲಿಯೂ ಹೇಳಿದರು. ನಾವು ಈ ವೋಟ್ ಚೋರಿಯ ಬಗ್ಗೆ ಮತ್ತು GST ಬಗ್ಗೆ ಅವರು ಯಾವ ರೀತಿ ಅದನ್ನು ತಮಗೆ ಮನಮುಟ್ಟುವ ರೀತಿಯಲ್ಲಿ ಹೇಳಿದ್ದಾರೆ. ಅದನ್ನು ಪ್ರತಿ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಜನರಿಗೆ ತಿಳಿಸಿದರೆ ಅದರಿಂದ ಖಂಡಿತ ಜನರ ಮನ ಪರಿವರ್ತನೆ ಆಗ್ತದೆ ಅನ್ನುವಂಥ ವಿಚಾರವನ್ನು ನಾನು ಹೇಳಿಕೊಂಡು, ನಾವು ಜಿಲ್ಲಾ ಕಾಂಗ್ರೆಸ್ ಸಮಿತಿ ತಮ್ಮೊಂದಿಗೆ ಸಂಪೂರ್ಣ ಬೆಂಬಲದೊಂದಿಗೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಂಚಾಯತ್ನಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋಣ. ಜನರಿಗೆ ಇನ್ನು ಏನು 2.5 ವರ್ಷ ಸರ್ಕಾರ ಮುಗಿದೋಯ್ತು, ಇನ್ನು ಇರೋದು 2.5 ವರ್ಷ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಕಾರ್ಯಕ್ರಮಗಳನ್ನು ಕೊಟ್ಟ ಕೂಡಲೇ ಜನರದನ್ನು ಸ್ವೀಕಾರ ಮಾಡಿದ್ದಾರೆ. ಆದರೆ ಅದನ್ನು ಮತವಾಗಿ ಪರಿವರ್ತಿಸಬೇಕಾದ್ರೆ ನಾವು ಜನರ ಮನ ಮುಟ್ಟಬೇಕು. ಈ ಕೆಲಸವನ್ನು ನಾವು ಪ್ರಚಾರ ಸಮಿತಿಯ ಮುಖಾಂತರ ಜಿಲ್ಲಾ ಕಾಂಗ್ರೆಸ್ ಕೂಡ ಮಾಡ್ತೇವೆ ಅನ್ನುವಂಥ ಒಂದು ವಿಚಾರವನ್ನು ಹೇಳಿಕೊಂಡು ತಮಗೆ ಶುಭವನ್ನು ಹಾರೈಸ್ತೇನೆ. ಪ್ರಚಾರ ಸಮಿತಿಯ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಾಕ್ಕೊಳ್ಳಿ. ಇಬ್ಬರು ಪ್ರಚಾರ ಸಮಿತಿಯ ಅಧ್ಯಕ್ಷರಿದ್ದರು, ನೀವು 3ನೇಯವರೀಗ ಬಂದಿದ್ದೀರಿ. ಈ ಒಂದು ಸಮಿತಿಯನ್ನು ತಾಲೂಕು ಮಟ್ಟದಲ್ಲಿ, ಬ್ಲಾಕ್ ಮಟ್ಟದಲ್ಲಿ ಶೀಘ್ರವಾಗಿ ರಚನೆ ಮಾಡಿ ಆ ಪ್ರಚಾರ ಕಾರ್ಯಕ್ರಮವನ್ನು ನಾವು ಜಿಲ್ಲೆಯಾದ್ಯಂತ ಮಾಡೋಣ. ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಷ್ಟು ಶಕ್ತಿ ತುಂಬುವ ಕೆಲಸವನ್ನು ನಾವು ಮಾಡೋಣ ಅಂತ ತಮ್ಮಲ್ಲಿ ವಿನಂತಿಸಿಕೊಂಡು, ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸುಧೀರ್ ಕುಮಾರ್ ಮತ್ತು ಮುನೀರ್ರವರು ಮತ್ತು ಹನುಮಂತಯ್ಯನವರು ನಮಗೆ ಉಪಯುಕ್ತವಾಗಿ ಮಾತನಾಡಿದರೆ ಅವರಿಗೂ ಕೂಡ ಜಿಲ್ಲಾ ಕಾಂಗ್ರೆಸ್ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಎಲ್ರಿಗೂ ನಮಸ್ಕಾರ. ವಂದನೆಗಳು ಅಧ್ಯಕ್ಷೀಯ ನುಡಿಗೆ. ಇದೀಗ ಧನ್ಯವಾದ ಸಮರ್ಪಣೆ ಸನ್ಮಶ್ರೂತ TK ಸುಧೀರ್, ಪ್ರಧಾನ ಕಾರ್ಯದರ್ಶಿಗಳು, ದಕ್ಷಿಣ ಕನ್ನಡ ಜಿಲ್ಲೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಸಹಕಾರದೊಂದಿಗೆ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಈ ಒಂದು ಕಾರ್ಯಕ್ರಮ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಹಾಗೂ ನೂತನ ಪ್ರಚಾರ ಸಮಿತಿಯ ಅಧ್ಯಕ್ಷ ಶ್ರೀ ಡೆನಿಸ್ ಡಿ ಸಿಲ್ವರ್ ಅವರ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೈದ KPCC ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ವಿನಯ್ ಕುಮಾರ್ ಸೋರಕೆ ಅವರಿಗೆ ತಮ್ಮೆಲ್ಲರ ವತಿಯಿಂದ ನಾನು ತುಂಬ ಹೃದಯದ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಸನ್ಮಾನ್ಯ ಹರೀಶ್ ಕುಮಾರ್ ಅವರಿಗೆ ತಮ್ಮೆಲ್ಲರ ವತಿಯಿಂದ ನಾನು ಧನ್ಯವಾದ ಅರ್ಪಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಪಕ್ಷದ ಮಾಜಿ ಸಚಿವರಾದ ಸನ್ಮಾನ್ಯ ರಮನಾಥ್ ರೈ ಅವರಿಗೂ, ಮಾಜಿ ಶಾಸಕರಾದ ಸನ್ಮಾನ್ಯ JR ಲೋಬರ್ ಅವರಿಗೂ, ನೂತನವಾಗಿ ಆಯ್ಕೆಯಾದ ಮಂಡಳಿಯ ಎಲ್ಲ ಅಧ್ಯಕ್ಷರುಗಳಿಗೂ, ಪಕ್ಷದ ಪದಾಧಿಕಾರಿಗಳಿಗೂ, KPCC ಈ ಒಂದು ಸಭೆಯ ಪ್ರಧಾನ ಭಾಷಣಕಾರರಾದ ಎಲ್ ಹನುಮಂತಯ್ಯರವರಿಗೂ, ಸುಧೀರ್ ಕುಮಾರ್ ಮುರಳಿಯವರಿಗೂ, ಮುನೀರ್ರವರಿಗೂ, ಬಂದಂಥ ಎಲ್ಲ KPCCಯ ಪ್ರಚಾರ ಸಮಿತಿಯ ಪದಾಧಿಕಾರಿಗಳಿಗೂ, ಜಿಲ್ಲಾ ಕಾಂಗ್ರೆಸ್ಸಿನ ಪದಾಧಿಕಾರಿಗಳಿಗೂ, ಮಹಿಳಾ ಕಾಂಗ್ರೆಸ್ಸಿನ ಪದಾಧಿಕಾರಿಗಳಿಗೂ, ಬಂದಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳಿಗೂ ಎಲ್ಲರಿಗೂ ಕೂಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮತ್ತು ಪ್ರಚಾರ ಸಮಿತಿ ವತಿಯಿಂದ ನಾನು ತುಂಬ ಹೃದಯದ ಧನ್ಯವಾದ ಅರ್ಪಿಸುತ್ತೇನೆ. ಜನ ಶ್ರಮಪಟ್ಟಿದ್ದಾರೆ, ಯಾರ ಹೆಸರನ್ನು ತೆಗೆಯದೆ ಈ ಕಾರ್ಯಕ್ರಮದ ಈ ಒಂದು ಶಿಸ್ತುಬದ್ಧವಾಗಿ ನಡೆಯಲಿಕ್ಕೆ ಕಾರಣವಾದ ಎಲ್ಲರಿಗೆ
ಇಲ್ಲಿ MC ಅವರಿದ್ದರು, ವೇದಿಕೆಯ ಹಿಂಭಾಗದಲ್ಲಿ ಅನೇಕ ಜನ ಹೆಲ್ಪ್ ಮಾಡಲಿಕ್ಕಿದ್ರು, ಅನೇಕ ಜನ ನನ್ನ ಮಿತ್ರರು ಫೋನ್ ಮಾಡಲಿಕ್ಕೆ ನಮಗೆಲ್ಲ ಫೋನ್ ಎಲ್ಲ ಮಾಡಿದ್ದಾರೆ, ತಮ್ಮೆಲ್ಲ ಟೈಮನ್ನು ಈ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ. ಎಲ್ಲರಿಗೆ ಹೃದಯದ ಅಂತರಾಳದಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಬಂಧುಗಳೇ, ಅದೇ ರೀತಿ ಸೋಮವಾರದಂದು ಬೆಳಗ್ಗೆ 11 ಗಂಟೆಗೆ ಮಂಗಳೂರಿನ ಪುರಭವನದಲ್ಲಿ MA ಗಫೂರ್ ರವರ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ನಡೆಯಲಿಕ್ಕೆ, ಅದಕ್ಕೆ ಎಲ್ಲರೂ ಕೂಡ ಆತ್ಮೀಯವಾಗಿ ತಮ್ಮೆಲ್ಲರನ್ನ ಆಹ್ವಾನಿಸಿದ್ದೇವೆ. ಎಲ್ಲರೂ ಕೂಡ ಭಾಗವಹಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ.